ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಶಿಂಟೂರ್ ನಾರಾಯಣ್ ರೈ ಅವರ 118ನೇ ಜನ್ಮದಿನಾಚರಣೆ 14ನೇ ವರ್ಷದ ಶಿಂಟೂರ್ ಸ್ಮೃತಿ ಕಾರ್ಯಕ್ರಮ. 1907 ಆಗಸ್ಟ್ 14ರಂದು ಜನಿಸಿದ ಶಿಂಟೂರ್ ನಾರಾಯಣ್ ರೈ ಅವರು ಸೇನಾನಿಯಾಗಿ, ಶಿಕ್ಷಕರಾಗಿ, ಸಹಕಾರಿಯಾಗಿ, ಕೃಷಿಕರಾಗಿ ಸೇವೆ ಸಲ್ಲಿಸಿದವರು. ಉತ್ತಮ ಕುಟುಂಬ, ಒಳ್ಳೆಯ ಮಕ್ಕಳು, ಹಿತಮಿತವಾದಂಥ ಜೀವನ, ಸಾಕಷ್ಟು ವ್ಯವಧಾನ, ತೃಪ್ತಿ ಜೀವನವನ್ನು ನಡೆಸಿದ ಶಿಂಟೂರು ನಾರಾಯಣ ರೈ ಅವರು ಚಿರಸ್ಮರಣೀಯರು ಎಂಬುದಾಗಿ ಹೇಳಬಹುದು. ನಮ್ಮ ಈ ಕಾರ್ಯಕ್ರಮವು ವಿದ್ಯಾರಶ್ಮಿ ವಿದ್ಯಾಲಯದ ವಿದ್ಯಾರ್ಥಿನಿಯರ ಪ್ರಾರ್ಥನೆಯೊಂದಿಗೆ ಈಗ ಆರಂಭಗೊಳ್ಳಲಿದೆ. वर्चसी जायता आराष्ट्रे राजन्यशूर ईशव्यो दिव्यादि महारथो जायता धोग्धिर्धेनुर्वोढा अनड्वानाशु सप्तिः पुरन्दिर्योषा जिष्णोरतेष्टाः सभेयो युवास्य यजमानस्य वीरो जायता निकामे निकामेन पर्जन्यो वर्षतु फलवत्यो नवोषधय पज्जन्तां योगक्षेमो न कल्पताम् ॐ शान्ति शान्ति शान्तिः. ಸಂವಿಧಾನದ ಪೀಠಿಕೆಯನ್ನು ವಾಚಿಸಲಿದ್ದಾರೆ 9ನೇ ತರಗತಿಯ ವಿದ್ಯಾರ್ಥಿಯಾದಂತಹ ಶಂತಾನು ಕೃಷ್ಣ. The Constitution of India. Preamble. We, the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic and political, liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and the unity and integrity of the nation. In our Constituent Assembly, this 26th day of November 1949, do hereby adopt, enact and give to ourselves this Constitution. Thank you.
ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂಬಂತೆ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಎಂಬುದಾಗಿಯೂ ಪರಿಗಣಿಸಲಾಗುತ್ತದೆ. ಬಂದಂತಹ ಎಲ್ಲ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆಯ ಸಂಚಾಲಕರಾದಂತಹ ಶ್ರೀಯುತ ಸವಣೂರು ಕೆ ಸೀತಾರಾಮರಯ್ಯವರು. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಮುಂಭಾಗದಲ್ಲಿರತಕ್ಕಂಥ ನನ್ನ ಎಲ್ಲ ಹಿತೈಷಿ ಬಂಧುಗಳೇ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಅಧ್ಯಾಪಕ ಬಂಧುಗಳೇ, ಪತ್ರಕರ್ತ ಸ್ನೇಹಿತರೆ, ಬೆಳಗಿನ ಹೊತ್ತು 1-2 ಗಂಟೆ ಕಾಲ ನಾವೆಲ್ಲ ಒಟ್ಟಿಗೆ ಸೇರಿ ಮಕ್ಕಳೊಂದಿಗೆ ನನ್ನ ತಂದೆಯ ಹುಟ್ಟುಹಬ್ಬವನ್ನು ಆಚರಿಸುವಂಥ ಒಂದು ವಿಶೇಷ ಸಂದರ್ಭದಲ್ಲಿ ನೀವೆಲ್ಲ ಸೇರಿಕೊಂಡಿದ್ದೇವೆ. ಎಲ್ಲ ಬಂದಿರತಕ್ಕಂಥ ನಿಮ್ಮನ್ನೆಲ್ಲರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತ ಮಾಡುವುದರೊಂದಿಗೆ ತಂದೆಯವರ ಬಗ್ಗೆ 1-2 ಮಾತುಗಳನ್ನು ನಿಮ್ಮ ಮುಂದೆ ಹೇಳುವುದು ನನ್ನ ಕರ್ತವ್ಯ. ನಾನು ಹೇಳಿದ ಹಾಗೆ 2ನೇ ಮಹಾಯುದ್ಧದ ಕಾಲದಲ್ಲಿ ಬರ್ಮಾದಲ್ಲಿ 8 ವರ್ಷಗಳ ಸೋಲ್ಜರ್ ಆಗಿ ಸೇವೆ ಸಲ್ಲಿಸಿದ ನಂತರ ಅದನ್ನು ಬಿಟ್ಟು ಬಂದು ಅವರು ಸುಳ್ಯದಲ್ಲಿ ಅಧ್ಯಾಪಕ ವೃತ್ತಿಯನ್ನು ಮಾಡಿ ಅಲ್ಲೇ ನಿವೃತ್ತಿಯಾದವರು. ಆ ನಂತರ ಅವರ ಹುಟ್ಟೂರು, ಅವರ ತಂದೆಯ ಊರು ನಮ್ಮ ಸವಣೂರು ಗುತ್ತಿನಲ್ಲಿ. ಅವರ ತಂದೆ ದೇರಂಡ್ರೈ ಅಂತೇಳಿ. ಇಲ್ಲಿ ನಮಗೊಂದು 4 ಮುಡಿ ಗದ್ದೆ ಕೂಡ ಆ ಕಾಲದಲ್ಲಿ ಅವರೊಟ್ಟಿಗಿದ್ದು ಅದು ಡಿಕ್ಲರೇಷನ್ನಲ್ಲಿ ಹೋಗಿದೆ. ಅವರ ತಾಯಿ ಕೇರಳದ ಆನೆಕಲ್ಲು ಮಂಜೇಶ್ವರದ ಹತ್ತಿರ ಶೀಂಟೂರು ಅಂತ ಹೇಳಿ, ಹಾಗೆ ನಾವು ಸವಣೂರು ಅಂತ ಹೇಳೋದಿಲ್ಲ, ಅಳಿಯ ಸಂತಾನದ ಪ್ರಕಾರ ಶೀಂಟೂರು ಅಂತ ಹೇಳಿಕೊಂಡು ತಿರುಗೋದು. ನಾನು ಸವಣೂರಿನಲ್ಲಿ ಇದ್ದರೂ ಶೀಂಟೂರು ಸ್ಮೃತಿ ಅಂತ ತಾಯಿಯ ಹೆಸರಿನಲ್ಲಿ ಮಾಡತಕ್ಕಂಥ ಒಂದು ವ್ಯವಸ್ಥೆ. ನಾನು ಸುಮಾರು ವರ್ಷಗಳಿಂದ DCC ಬ್ಯಾಂಕಿನಲ್ಲಿ ಫೀಲ್ಡ್ ಸೂಪರ್ವೈಸರ್ ಆಗಿ ಸುಮಾರು 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಅದನ್ನು ಬಿಟ್ಟು ನನ್ನ ಭಾವನವರ AJ ಶೆಟ್ಟಿಯವರ ಉದ್ಯೋಗದೊಟ್ಟಿಗೆ ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನಾನು ತಂದೆಯವರ ಹೆಸರಿಗೆ ಬೇಕಾಗಿ ನಾನು ಸವಣೂರಿನಲ್ಲಿ ಬಂದು ಸೆಟ್ಲ್ ಆಗಿಬಿಟ್ಟೆ. ಸವಣೂರಿನಲ್ಲಿ ಅವರದ್ದೇ ಕೆಲವೊಂದು ಜಾಗಗಳನ್ನು ತೆಗೆದುಕೊಂಡು ನಾನಿಲ್ಲಿ ಕೃಷಿ ಮಾಡಲಿಕ್ಕೆ ಶುರು ಮಾಡುವಾಗ ನಮ್ಮ ತಂದೆಯವರು, ನಾನು ಆಗಲೇ ನನಗೊಂದು ಸಮಾಜ ಸೇವೆ ಮಾಡತಕ್ಕಂಥ ಒಂದು ಹುಚ್ಚು. ಆಗ ನನ್ನ ತಂದೆಯವರು ನನ್ನ ಮನೆಯಲ್ಲಿ ಬಂದು ಇರ್ತಿದ್ರು. ಹೀಗೆ ಅವರು ಪೇಪರ್ ಓದ್ತಾ ಇರೋದು, ಪೇಪರ್ ಓದೋ ಹಿಂದಿನಿಂದ ಹೇಗೆ ನೋಡೋದು ನನ್ನ ಮಗ ಏನು ಮಾಡ್ತಾನೆ ಅಂತ. ಹಾಗೆ ತುಂಬ ಜನ ನನ್ನನ್ನು ಭೇಟಿ ಮಾಡಲಿಕ್ಕೆ ಬರ್ತಾರೆ. ಅದು ಇದು ಅಂತ ನಾನೊಂದು 500, 1,000 ಎಲ್ಲ ಕೊಡೋದು. ಹಾಗೆ ಒಂದು ದಿವಸ ಇವರಿಗೆ ತಡಿಲಿಕ್ಕೆ ಕೊಡಲಿ, ಅದನ್ನು ಕೇಳಿ ಇಲ್ಲಿ ಬಾ ಅಂತ ಹೇಳಿದ್ದು. ನೀನು ಎಂಥದ್ದು ಇದು 1,500 ಕೊಟ್ಟ ಕೂಡಲೇ ನೀನು ದೊಡ್ಡ ಸಮಾಜ ಸೇವಕನ? ಇದೆಲ್ಲ ಪ್ರಯೋಜನ ಇಲ್ಲ. ಇದು 98ನೇ ಇಸ್ವಿಯ ಮಾತು. ಇದೆಲ್ಲ ಪ್ರಯೋಜನ ಇಲ್ಲ. ಇದರಲ್ಲಿ ಮನೆ ಪುರ ಬರ್ತಾನೆ, ಆವತ್ತು ನೀನು ದುಡ್ಡು ಕೊಡೋದಿದ್ರೆ ಬೈಕೊಂಡು ಹೋಗ್ತಾನೆ. ಅವನಿಗೆ ಕೊಡ್ಬೋದಿತ್ತು, ಕೊಡಲಿಲ್ಲ ಅಂತೇಳಿ. ಆದ್ದರಿಂದ ನಾನು ಹೇಳೋದು, ಇವತ್ತು ಇನ್ನೊಂದು 10-25 ವರ್ಷದಲ್ಲಿ ಆಂಗ್ಲ ಮಾಧ್ಯಮಕ್ಕೆ ಭಾಳ ಒಳ್ಳೆಯ ಅವಕಾಶ ಬರ್ತದೆ. ಆದ್ದರಿಂದ ನೀನು ಸವಣೂರಿನ ನಾಗರಿಕರಿಗೆ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ರೆಡಿ ಮಾಡಿ ಕೊಡಬೇಕು ಅಂತ. ನನ್ನ ಹತ್ರವೂ ಸ್ವಲ್ಪ ಹಣ ಇದೆ, ಅದನ್ನು ಕೂಡಿಸಿ ನಿನಗೆ ಕೊಡ್ತೇನೆ ಅಂತ ಹೇಳಿದರು. ಅಷ್ಟು ಹೇಳಿದ್ದೇ ತಡ, ನಾನು ಥಿಂಕ್ ಟ್ಯಾಂಕ್ ಅಂತ ಮಾಡಿ ಸುಳ್ಯ, ಪುತ್ತೂರು, ಕಡಬ 3 ತಾಲೂಕುಗಳನ್ನು ಒಟ್ಟಿಗೆ ಸೇರಿಸಿ ಎಲ್ಲ ಹಿರಿಯರನ್ನೆಲ್ಲ ಸೇರಿಸಿಕೊಂಡು ಒಂದು ಸಭೆ ಮಾಡಿ 2001 ಮೇ 23ರಂದು LKG 1ನೇ ಕ್ಲಾಸು, 8ನೇ ಕ್ಲಾಸು, ಫಸ್ಟ್ PUC 4 ವಿಭಾಗಗಳನ್ನು ಒಂದೇ ದಿವಸ ಏಕಗಂಟೆಯಲ್ಲಿ ಉದ್ಘಾಟನೆ ಮಾಡಿ ನನ್ನ ತಂದೆಯವರೇ, ಆವಾಗ ಅವರಿಗೆ 94 ವರ್ಷ, ನನ್ನ ತಂದೆಯವರೇ ನಡ್ಕೊಂಡು ಬಂದು ಇದನ್ನು ದೀಪ ಹಚ್ಚಿದಂಥ ಒಂದು ಸಂದರ್ಭ. ಆ ಸಂತೋಷ ಅದನ್ನು ಮಾಡಿ 6 ತಿಂಗಳಲ್ಲಿ ಅವರು ತೀರಿಯೋದು. ಏನು ಕಂಪ್ಲೇಂಟ್ ಇರಲಿಲ್ಲ, ಏನಿಲ್ಲ, ನಡ್ಕೊಂಡೇ ಬಂದು ಅವರು ಉದ್ಘಾಟನೆ ಮಾಡಿದಂಥ. ಆವಾಗ ನನ್ನ ಸ್ನೇಹಿತರಾದ DV ಸದಾನಂದ, ರಮಾನಾಥ ರೈಗಳು ಇವರೆಲ್ಲ ಬಂದು ಈ 4 ಶಾಲೆಗಳನ್ನು ಉದ್ಘಾಟನೆ ಮಾಡಿ ಇವತ್ತು ನಾವು ರಾಜ್ಯದಲ್ಲಿ ಅತಿ ದೊಡ್ಡ ವ್ಯವಸ್ಥೆ ಅಲ್ಲದಿದ್ದರೂ ನಮ್ಮ ಸಂಸ್ಥೆ ಇವತ್ತು ರಾಜ್ಯದಲ್ಲಿ ಒಂದು ಗುರುತಿಸುವ ಮಟ್ಟಕ್ಕೆ ಬಂದಿದೆ ಅಂತ ಹೇಳುವಂಥ ಒಂದು ಸಂತೋಷ. ಈ 10 ವರ್ಷ ಆನಂತರ ನನ್ನ ಶಾಲೆಗೆ 10 ವರ್ಷ ಆದ ಕೂಡಲೇ ಒಂದು ದಶಮಾನೋತ್ಸವ ಆಚರಿಸುವಂತಾಯಿತು ನನಗೆ. ಈ ದಶಮಾನ ಆಚರಿಸುವಾಗ ಹಿರಿಯರನ್ನೆಲ್ಲ ಕರೆದೆ ನಾನು. DV ಸದಾನಂದ ಆಗ ಮುಖ್ಯಮಂತ್ರಿ, ಅವರನ್ನು ಕರೆದೆ, ಬರ್ತೇನೆ ಹೇಳಿದರು, ಬಂದರು. ಮತ್ತು ನಿಟ್ಟೆ ವಿನಯ್ ಹೆಗಡೆ ಅವರು, ಶಾಂತಾರಾಮ್ ಶೆಟ್ಟರು ಡಾಕ್ಟ್ರು, ನನ್ನ ಬ್ರದರ್ ಇನ್ ಲಾ AJ ಶೆಟ್ಟಿ, ಇಷ್ಟು ಜನವನ್ನು ಕರೆದು ಇದರ ದಶಮಾನೋತ್ಸವ ಆಚರಿಸ್ತಾ ಇರುವಾಗ ನಿಟ್ಟೆ ವಿನಯ್ ಹೆಗಡೆ ಅವರು ಒಂದು ಮಾತು ಹೇಳಿದರು, ನಿನ್ನ ತಂದೆಯ ಇದನ್ನು ಇನ್ನು ಮುಂದೆ ಪ್ರತಿ ವರ್ಷ ನೀನು ಆಚರಿಸಬೇಕು. ನಾನು ಅದಕ್ಕೆ ಒಂದು 2 ಲಕ್ಷ ರೂಪಾಯಿ ಕೊಡ್ತೇನೆ. ಇಲ್ಲಿ ಕೂತ AJ ಶೆಟ್ಟರು 10 ಲಕ್ಷ ಘೋಷಣೆ ಮಾಡಬೇಕು ಅಂತ ಅವರು ಅಷ್ಟಕ್ಕೆ ಮಾತಾಡಿಕೊಂಡು. ಆಗ AJ ಶೆಟ್ಟರು ಭಾಷಣದಲ್ಲಿ ನಾನು 10 ಲಕ್ಷ ಕೊಡ್ತೇನೆ ಹೇಳಿದರು. ಹಾಗೆ ಅದೇ ದಿವಸ 12 ಲಕ್ಷ ನಮಗೆ ಬಂದು, ಆ ನಂತರ ಬಂದವರೆಲ್ಲ ಸ್ವಲ್ಪ ಕೊಟ್ಟು ಇವತ್ತು ಸುಮಾರು 36 ಲಕ್ಷ ರೂಪಾಯಿ ಆ ಒಂದು ಅಕೌಂಟ್ನಲ್ಲಿದೆ. ಅದನ್ನು ನಾವು ಯಾರೂ ತೆಗೆಯುವುದಿಲ್ಲ. ಅದರ ಬಡ್ಡಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಸಂತೋಷದಲ್ಲಿ ಈ ವ್ಯವಸ್ಥೆ ನಡೀತಾ ಇದೆ.
ಇವತ್ತು ನೀವೆಲ್ಲ ಬಂದಿದ್ದೀರಿ ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುವುದರೊಂದಿಗೆ ಇವತ್ತು ನಮ್ಮ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಪುತ್ತೂರು ಬಿ ಒ ಅವರಾದಂಥ ಲೋಕೇಶ್ ಅವರನ್ನು ನಾನು ಕೇಳಿಕೊಂಡಿದ್ದೆ. ಭಾಳ ಸಂತೋಷಪೂರ್ವಕ ಒಪ್ಪಿ ನಮ್ಮೊಟ್ಟಿಗಿದ್ದಾರೆ. ಅವರು ಹಾಸನದವರಾದರೂ ಈಗ ಬಂದು ಇಲ್ಲಿ 3 ವರ್ಷ 2 ತಿಂಗಳ ಹತ್ತಿರ ಆಯಿತು. ಇವತ್ತು ಎಲ್ಲರ ಜನಮೆಚ್ಚಿದ ಒಬ್ಬ ಅಧಿಕಾರಿ ಅಂತ ಹೇಳುವುದನ್ನು ನಾವು ನೀವೆಲ್ಲ ಕಂಡುಕೊಂಡಿದ್ದೇವೆ. ಅಂಥವರು ಇವತ್ತು ನಮ್ಮ ಇದನ್ನು ಉದ್ಘಾಟನೆ ಮಾಡ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತವನ್ನು ಬಯಸ್ತೇನೆ ಸರ್. ಇವತ್ತು ಅದಕ್ಕೆ ನಾನು ಈ ಕಾರ್ಯಕ್ರಮ ನಡುವಿನಲ್ಲಿ ನಾವು ಮಾತಾಡಿಕೊಂಡಿರಾಗ 1 ವರ್ಷ ಒಂದು ಯೋಧನನ್ನು 1 ವರ್ಷ ಒಬ್ಬ ಅಧ್ಯಾಪಕನನ್ನು ಸನ್ಮಾನ ಮಾಡಬೇಕು ಅಂತ ಹೇಳುವಂಥ ಒಂದು ತೀರ್ಮಾನಕ್ಕೆ ಕೂಡ ಬಂದೆವು. ಆ ರೀತಿ ಈ ವರ್ಷ ಕಳೆದ ವರ್ಷ ಶಿಕ್ಷಕರನ್ನು ಸನ್ಮಾನಿಸಿದ್ದೇವೆ. ಈ ಸರ್ತಿ ಕರ್ನಲ್ ರಾಜೇಶ್ ಹೊಳ್ಳ ಅವರನ್ನು ನಾವು ಇವತ್ತು ಸನ್ಮಾನಕ್ಕೆ ಅವರನ್ನು ಆಮಂತ್ರಿಸಿದ್ದೇವೆ. ಭಾಳ ಸಂತೋಷಪೂರ್ವಕವಾಗಿ ಅವರು ಬಂದು ನಮ್ಮೊಟ್ಟಿಗೆ ಒಪ್ಪತ್ತು ಮುಂಚಿತವಾಗಿ ಬಂದು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಶ್ರೀಯುತರು ಮೂಲತಃ ಬಂಟ್ವಾಳ ತಾಲೂಕಿನ ಕಾರಂಜದವರು. ಇವರು ತಮ್ಮ ಬಾಲ್ಯ ಮತ್ತು ಯೌವನವನ್ನು ಮಹಾರಾಷ್ಟ್ರದ ಮುಂಬೈನಲ್ಲಿ ಕಳೆದರು. ತಮ್ಮ ವಿದ್ಯಾಭ್ಯಾಸವನ್ನು ಮುಂಬೈಯಲ್ಲಿ ಪೂರೈಸಿ ಶ್ರೀಯುತರು ಚೆನ್ನೈನಲ್ಲಿ ಸೇನಾ ತರಬೇತಿ ಪಡೆದು ಸುದೀರ್ಘ 32 ವರ್ಷಗಳ ಕಾಲ ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ಜಮ್ಮುವಿನ ಉರಿ, ರಾಜಸ್ಥಾನ, ಪಂಜಾಬ್, ಸಿಕ್ಕಿಂ ಅಂತಹ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಭಾರತಾಂಬೆಯ ರಕ್ಷಣೆಗೆ ಹಗಲಿರುಳು ಶ್ರಮಿಸಿದ ಇವರು 2 ಬಾರಿ ಸೇನಾ ಕಮಾಂಡರ್ ಗೌರವದ ಪ್ರಶಸ್ತಿ ಕೂಡ ಆಯ್ಕೆಯಾಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯ ತುಂಬು ಗೌರವದಿಂದ ಸ್ವಾಗತಿಸ್ತಿದ್ದೇನೆ ಸರ್. ಇವರನ್ನು ಸನ್ಮಾನ ಮಾಡಲಿಕ್ಕೆ ಯಾರಾಗಬಹುದು ಅಂತ ನಾವು ತೀರ್ಮಾನಕ್ಕೆ ಬರುವಾಗ ಬಲರಾಮಾಚಾರ್ಯರನ್ನು ಕೇಳಿಕೊಳ್ಳೋದು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಬಲರಾಮಾಚಾರ್ಯವರನ್ನು ಕೇಳಿಕೊಂಡಿದ್ದೇವೆ. ಅವರು ಕೂಡ ಒಪ್ಪತ್ತು ಮುಂಚಿತವಾಗಿ ನಮ್ಮೊಂದಿಗೆ ಬಂದು ಶ್ರೀಯುತರು ಮೂಲತಃ ಪುತ್ತೂರಿನವರು. ಇವರು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪದವಿ ಪಡೆದು ನಂತರ ಧಾರವಾಡದ ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ತಂದೆಯವರು ಸ್ಥಾಪಿತ GL ಆಚಾರ್ಯ ಜ್ಯುವೆಲರ್ಸ್ ಚಿನ್ನಾಭರಣ ಸಂಸ್ಥೆಯಲ್ಲಿ 1974ರಿಂದ ಸಕ್ರಿಯವಾಗಿ ಪಾಲ್ಗೊಂಡು ಸಂಸ್ಥೆಯನ್ನು ಹೆಸರುವಾಸಿಯಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದಲ್ಲದೆ ಜಿಲ್ಲಾ ಮಟ್ಟದಲ್ಲಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸುತ್ತೇನೆ ಸರ್. ಇವತ್ತು ನಮ್ಮ ಅಧ್ಯಕ್ಷತೆ ವಹಿಸಿದವರು ನಮ್ಮವರೇ ಆದಂಥ ನಮ್ಮ ಶಾಲಾ ಆಡಳಿತಾಧಿಕಾರಿಯಾದ ಅಶ್ವಿನ್ ಶೆಟ್ಟಿಯವರು. ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತಿಸುವುದರೊಂದಿಗೆ ಇನ್ನೊಬ್ಬ ನಮ್ಮ ತಂದೆಯವರ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಾನು ಪ್ರತಿ ವರ್ಷ ಒಬ್ಬರನ್ನು 15 ನಿಮಿಷಕ್ಕೆ ಅವರ ಸ್ಟೂಡೆಂಟ್ಗಳನ್ನೇ ನಾನು ಆಯ್ಕೆ ಮಾಡುವಂಥದ್ದು. ಅದರಲ್ಲಿ ಈ ವರ್ಷ SR ಹೂವಯ್ಯ, ಸುಂತೋಡು ಹೂವಯ್ಯ ಅಂತ ಹೇಳುವವರನ್ನು ಆಯ್ಕೆ ಮಾಡಿದ್ದೇವೆ. ಹೂವಯ್ಯನವರು ನಾನು ಸಹಪಾಠಿಗಳು. ಸುಳ್ಯದಲ್ಲಿ ಒಟ್ಟಿಗೆ ಶಾಲೆಗೆ ಹೋಗಿ ಬೆಳೆದು ದೊಡ್ಡವರಾದವರು. ಇಬ್ಬರು ಕೂಡ DCC ಬ್ಯಾಂಕಿನಲ್ಲಿ ಉದ್ಯೋಗದಲ್ಲಿದ್ದು ಅವು ಮತ್ತು DCC ಬ್ಯಾಂಕಿನ ಉದ್ಯೋಗವನ್ನು ಬಿಟ್ಟು ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಹೋಗಿ ಆಫೀಸರಾಗಿ ಸುಮಾರು 33 ವರ್ಷಗಳ ಕಾಲ ಅಧಿಕಾರಿಯಾಗಿ ಕೆಲಸ ಮಾಡಿ ನಿವೃತ್ತಿಯಾದಂಥ ನನ್ನ ಸ್ನೇಹಿತ ಹೂವಯ್ಯ ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನನ್ನ ಟ್ರಸ್ಟಿ ಸ್ನೇಹಿತರಾದ ಸುಂದರ್ ರೈಗಳು, ರಶ್ಮಿ ರೈ, ಕಸ್ತೂರಿ ಮತ್ತು ನನ್ನ ಸಹೋದರ ಜಯಪ್ರಕಾಶ್ ರೈ ಮತ್ತು ನನ್ನ 2 ಪ್ರಾಂಶುಪಾಲರುಗಳನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಮುಂಭಾಗದಲ್ಲಿರತಕ್ಕಂಥ ನನ್ನ ಎಲ್ಲ ಹಿತೈಷಿ ಮಿತ್ರರು, ಅಧ್ಯಾಪಕ ಬಂಧುಗಳು, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು, ಪತ್ರಕರ್ತ ಸ್ನೇಹಿತರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ನನ್ನ ಸ್ನೇಹಿತರು ಬಂದಿದ್ದೀರಿ. ನಿಮ್ಮನ್ನು ಒಂದೇ ಮಾತಿನಲ್ಲಿ ಆತ್ಮೀಯತೆಯಿಂದ ಸ್ವಾಗತ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಂದಂತಹ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸುವಂತಹ ಸಮಯ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಲೋಕೇಶ್ SR ಇವರಿಗೆ ಟ್ರಸ್ಟಿಗಳಾದಂತಹ ನನ್ನ ತಂದೆಯವರ ಎಲ್ಲ ಸಂಬಂಧಿಕರ ಪೈಕಿ ಈಗ ಅವರ ಅಕ್ಕನ ಮಗಳಾದಂಥ ಮಮತಾ ರೈ ಡಿಂಬ್ರಿ ಅಂತ ಹೇಳುವವರು ಒಬ್ಬರು ಈಗ ಇದ್ದಾರೆ. ಅವರನ್ನು ನಾವು ಅವರ ಗೌರವದಿಂದ ಕರ್ಕೊಂಡು ಬರುವಂಥದ್ದು. ಯಾಕೆಂದರೆ ಅವರ ಮಾವನಿಗೆ ನಾನು ಮಾಡತಕ್ಕಂಥ ಒಂದು ಸನ್ಮಾನ ಅಥವಾ ವ್ಯವಸ್ಥೆಗಳನ್ನು ಅವಳು ನೋಡಬೇಕು ಅಂತೇಳಿ ಅವರನ್ನು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪಲಂ ಗೌರವವನ್ನು ಸಲ್ಲಿಸುವಂತಹ ಸಮಯ.
ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಲೋಕೇಶ್ SR ಇವರಿಗೆ ಟ್ರಸ್ಟಿಗಳಾದಂತಹ ಶ್ರೀಯುತ ಸುಂದರ್ ರೈ ಎನ್ ಇವರು ಹೂಹಾರವನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. GL ಆಚಾರ್ಯ ಜುವೆಲ್ಲರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀಯುತ ಬಲರಾಮ್ ಆಚಾರ್ಯ ಇವರಿಗೆ ಶ್ರೀಯುತ ಜಯಪ್ರಕಾಶ್ ರೈ ಅವರು ಹೂಹಾರವನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಿಂಡಿಕೇಟ್ ಬ್ಯಾಂಕ್ನ ನಿವೃತ್ತ ಮ್ಯಾನೇಜರ್ ಶ್ರೀಯುತ ಸೋಂತೋಡ್ ಹೂವಯ್ಯ ಇವರಿಗೆ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದಂತಹ ಅಡ್ವೊಕೇಟ್ ಅಶ್ವಿನ್ ಎಲ್ ಶೆಟ್ಟಿ ಅವರು ಹೂಹಾರವನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿವೃತ್ತ ಕರ್ನಲ್ ರಾಜೇಶ್ ಹೊಳ್ಳ SM ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರು ಹೂಹಾರವನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ನಮ್ಮ ಟ್ರಸ್ಟಿಗಳಾದಂತಹ ಶ್ರೀಮತಿ ರಶ್ಮಿ ಅಶ್ವಿನ್ ಶೆಟ್ಟಿ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುವಂಥದ್ದು ಉದ್ಘಾಟನೆಯ ಮುಖಾಂತರ. ಈಗ ಉದ್ಘಾಟಕರ ಒಂದು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ವಿದ್ಯಾರಶ್ಮಿ ವಿದ್ಯಾಲಯದ ಸಹ ಶಿಕ್ಷಕಿಯಾದಂತಹ ಲಿಖಿತಾ MS. ಶುಭ ಮುಂಜಾನೆ. ಇಂದಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿರುವ ಶ್ರೀ ಲೋಕೇಶ್ SR ಇವರನ್ನು ಪರಿಚಯಿಸುವುದು ನನ್ನೀ ಸೌಭಾಗ್ಯ. ರಂಗಸ್ವಾಮಿ ಮತ್ತು ಲಕ್ಷ್ಮಮ್ಮ ಇವರ ಮಗನಾಗಿ ಹಾಸನ ತಾಲೂಕಿನ ಸಿಂಗೆಟಗೆರೆ ನಿಟ್ಟೂರಿನಲ್ಲಿ ಜನಿಸಿದರು. ಇವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸಿಂಗೆಟಗೆರೆ, ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ನಿಟ್ಟೂರು, ಪ್ರೌಢ ಶಿಕ್ಷಣವನ್ನು JSS ಮೈಸೂರಿನಲ್ಲಿ, PUC ಶಿಕ್ಷಣವು ಶ್ರೀ ಬೋಧೇಶ್ವರ ಸ್ವಾಮಿ PU ಕಾಲೇಜು ಬಿಡಾರದಹಳ್ಳಿ, BA ಪದವಿಯನ್ನು ಕಲಾ ಕಾಲೇಜು ಹಾಸನ, B.Ed ಶಿಕ್ಷಣವನ್ನು ಶಾರದಾ ವಿಲಾಸ ಕಾಲೇಜಿನಲ್ಲಿ ಪಡೆದು ಮೈಸೂರಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದರು. 1999ರಲ್ಲಿ KES ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹಲವಾರು ಕಡೆ ಮುಖ್ಯ ಶಿಕ್ಷಕರಾಗಿ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ತನ್ನ ಜ್ಞಾನವನ್ನು ಪಸರಿಸಿದ್ದಾರೆ. ಮಂಗಳೂರು ದಕ್ಷಿಣ ಮತ್ತು ಬೇಲೂರಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿ 2022 ಜುಲೈ 1ನೇ ತಾರೀಕಿನಿಂದ ಪುತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ 3 ವರ್ಷಗಳಿಂದ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಪುತ್ತೂರು ತಾಲೂಕಿನ ಶಿಕ್ಷಣಾಧಿಕಾರಿಯಾದಲ್ಲಿಂದ ನಮ್ಮ ತಾಲೂಕು SSLC ಫಲಿತಾಂಶದಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ಬಂದಿದೆ. ಮೃದು ಸ್ವಭಾವವನ್ನು ಹೊಂದಿರುವ ಇವರು ಒತ್ತಡರಹಿತವಾದ ಶಿಕ್ಷಣಕ್ಕೆ ಆದ್ಯತೆ ನೀಡುವುದರಿಂದ ತಾಲೂಕಿನ ಶೈಕ್ಷಣಿಕ ಚಟುವಟಿಕೆಗಳು ಇಂದು ಉತ್ತಮ ಗುಣಮಟ್ಟದಲ್ಲಿ ಸಾಗುತ್ತಿದೆ. ನಮ್ಮ ಇಂದಿನ ಶ್ರೀಂಟೂರು ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಜ್ಞಾನದ ಹಿರಿಯ, ಎಲ್ಲರಿಗೂ ಪ್ರಿಯ ಆಗಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಲೋಕೇಶ್ SR. ಅವಕಾಶಕ್ಕಾಗಿ ವಂದನೆಗಳು. ಉದ್ಘಾಟಕರ ಜೊತೆಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಒಡಗೂಡಿ ದೀಪವನ್ನು ಬೆಳಗಿಸುವುದರ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ.
ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಉದ್ಘಾಟಕರಾದ ಶ್ರೀಯುತ ಲೋಕೇಶ್ SR ಇವರ ಮಾತಿಗಾಗಿ ಈಗ ವೇದಿಕೆ. ಎಲ್ಲರಿಗೂ ನಮಸ್ಕಾರ. 14ನೇ ವರ್ಷದ ಸ್ಥಾಪಕರ ದಿನಾಚರಣೆ ಸೆಂಟೂರ್ ಸ್ಮೃತಿ 2025. ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಕ್ಕಂಥ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಅಶ್ವಿನಿ ಎಲ್ ಶೆಟ್ಟಿಯವರೇ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ GL ಆಚಾರ್ಯ JLS ಪುತ್ತೂರಿನ ಶ್ರೀ ಬಲರಾಮ್ ಆಚಾರ್ಯ ಅವರೇ, ಇವತ್ತಿನ ಸನ್ಮಾನ ಪುರಸ್ಕೃತರಾದಂಥ ಕರ್ನಲ್ ರಾಜೇಶ್ ಒಳ್ಳ SM ರವರೇ, ಇವತ್ತಿನ ಸೆಂಟೂರು ಸಂಸ್ಕರಣೆ ಮಾಡಲಿಕ್ಕೆ ಬಂದಿರುವ ನಿವೃತ್ತ ಮ್ಯಾನೇಜರ್ ಸಿಂಡಿಕೇಟ್ ಬ್ಯಾಂಕ್ನ ಶ್ರೀ ಸೋಂತೋಡು ಓಯ್ಯ ಸುಳ್ಯ ಅವರೇ, ವೇದಿಕೆ ಮೇಲಿರುವ N ಸುಂದರ್ ರೈ ನಡುಮನೆಯವರೇ, ವೇದಿಕೆ ಮೇಲಿರುವ ಸೀತಾರಾಮ್ ರೈ ಅವರೇ, ಶಶಿಕಲಾ S ಆಳು ಅವರೇ, ಡಾಕ್ಟರ್ ರಾಜಲಕ್ಷ್ಮಿ S ರೈ ಅವರೇ, ಡಾಕ್ಟರ್ ರಾಜೇಶ್ ರೈ ಅವರೇ, ಸುಂದರ್ ರೈ ಅವರೇ, ಶ್ರೀಮತಿ ಪೂರ್ಣಿಮಾ S ಆಳ್ವ ಅವರೇ, ಶ್ರೀ ಮಹೇಶ್ ರೈ ಅವರೇ, ವಾದಿರಾಜ್ ಪತ್ತಾಜಯ್ ಅವರೇ, ಶ್ರೀಮತಿ ರಶ್ಮಿ ಅಶ್ವಿನ್ ಶೆಟ್ಟಿಯವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಮುಂಭಾಗ ಇರುವ ಎಲ್ಲ ಪತ್ರಿಕಾ ಮಿತ್ರರೇ, ಮತ್ತು ಸಿಂಟೂರು ನಾರಾಯಣ ರೈ ಅವರ ಎಲ್ಲ ಬಂಧು ಮಿತ್ರರೇ, ಪ್ರಿಯ ವಿದ್ಯಾರ್ಥಿಗಳೇ, ಬಹುಶಃ ಈ ಒಂದು ಸ್ಮೃತಿಯನ್ನು ಮಾಡ್ತಿರೋ ಉದ್ದೇಶ ನಿಮಗೆ ಗೊತ್ತಿದೆ. ಎಲ್ಲ ದಾನಗಳಿಗೆ ಮಿಗಿಲಾದದ್ದು ವಿದ್ಯಾದಾನ, ಶ್ರೇಷ್ಠ ದಾನ ಅಂತಲೂ ಕರಿತೀವಿ. ಯಾವುದಾರ ವ್ಯಕ್ತಿಗೆ ಇವತ್ತೊಂದು 10,000 ರೂಪಾಯಿ ಹಣ ಕೊಟ್ಟರೆ ಅವನ ಹತ್ರ ಒಂದು 2-3 ದಿನದಲ್ಲಿ ಖಾಲಿ ಆಗ್ಬೋದು. ಯಾವುದಾರ ಒಬ್ಬ ವ್ಯಕ್ತಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟರೆ ಅವನ ಜೀವನದ ಕೊನೆಯವರೆಗೂ ಇರ್ತದೆ. ಸೊ ಹಾಗಾಗಿ ಶಿಕ್ಷಣಕ್ಕೆ ಇರುವಷ್ಟು ಶಕ್ತಿ ಬೇರೆ ಯಾವುದಕ್ಕೂ ಶಕ್ತಿ ಇಲ್ಲ. ನಿಮ್ಮನ್ನು ಅತ್ಯಂತ ಶ್ರೇಷ್ಠ ವ್ಯಕ್ತಿಯನ್ನಾಗಿ, ಅತ್ಯಂತ ದೊಡ್ಡ ವ್ಯಕ್ತಿಯನ್ನಾಗಿ, ಸಮಾಜದ ಬಹುಮುಖ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸೋದು ಶಿಕ್ಷಣ. ಬಹುಶಃ ಸೀತಾರಾಮ್ ರೈ ಅವರು ಹೇಳಿದಾಗೆ 2001ರಲ್ಲಿ ಸ್ಟಾರ್ಟ್ ಮಾಡಿದ ಅಂಥ ದೊಡ್ಡ ಸಮಯ ಏನಾಗಿಲ್ಲ, ಒಂದು 24 ವರ್ಷ ಕಳೆದಿದೆ. ಆ ಅವಧಿನಲ್ಲಿ ನಡೆದು ಬಂದಂಥ ದಾರಿ ಮತ್ತು ಇವತ್ತು ರಾಜ್ಯ ಮಟ್ಟದಲ್ಲಿ ಸವಣೂರಿನ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಅಂದರೆ ಹೆಚ್ಚು ಕಡಿಮೆ ಗೊತ್ತಿರುವಂಥ ವಿಚಾರ. ಒಂದು ವಿದ್ಯಾಸಂಸ್ಥೆನ ಕಟ್ಟಬೇಕಾದ್ರೆ ಎಷ್ಟು ಕಷ್ಟಗಳು ಆಗ್ತದೆ ಅಂತ ನಮಗೆ ಗೊತ್ತಿದೆ. ಅದರಲ್ಲೂ ವಿಶೇಷವಾಗಿ ತಂದೆಯವರ ಆಸೆಗಾಗಿ, ತಂದೆಯವರ ಇಚ್ಛೆಯಂತೆ ಒಬ್ಬ ಮಗ ಇಂಥ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಲ್ಲಿ ಅವರು ವಹಿಸಿದ ಪಾತ್ರ ತುಂಬ ಇರಿದದ್ದು. ಹಾಗಾಗಿ ಇಲಾಖೆ ಪರವಾಗಿ ಸೀತಾರಾಮ್ ರೈಗಳಿಗೆ ಒಂದು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಾವು ಇವತ್ತು 21ನೇ ಶತಮಾನದಲ್ಲಿದ್ವಿ. ಮುಂದಿನ ದಿನಗಳು ಶಿಕ್ಷಣ ಇಲ್ಲದಲೇ ಬದುಕಲಿಕ್ಕೆ ಆಗಲ್ಲ. ನಿಮ್ಮ ಹತ್ರ 5 ಕೋಟಿ ರೂಪಾಯಿ ಹಣ ಇರ್ಬೋದು, 5 ಕೋಟಿ ಹಣ ನಿಮಗೆ ಕೆಲಸಕ್ಕೆ ಬರಲ್ಲ. ನಿಮ್ಮ ನಾಲೆಡ್ಜ್, ನಿಮ್ಮ ಜ್ಞಾನ, ನಿಮ್ಮ ಶಿಕ್ಷಣ ನಿಮ್ಮ ಬದುಕಿಗೆ ದಾರಿ ತೋರಿಸುತ್ತೆ. ಬಹಳ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ನಾಮಕರಣಗಳಿಗೆ ಹೋಗ್ತಾಯಿದ್ರು. ಈಗೆಲ್ಲ ನಾಮಕರಣಗಳು ತುಂಬ ಆಧುನಿಕವಾಗಿರ್ತವೆ, ತುಂಬ ಹೈಫೈ ಆಗಿರ್ತಾರೆ, ಹೋಗ್ತೀರಾ, ಎಂಜಾಯ್ ಮಾಡಿ ಬರ್ತೀರ. ಬಹಳ ಒಂದು 50 ವರ್ಷದ ಹಿಂದೆ ಯಾವುದಾದ್ರೂ ಒಂದು ಮನೆಯಲ್ಲಿ ನಾಮಕರಣ ಆಗ್ತಾಯಿದೆ ಮಗುವಿಂದು ಅಂತ ಅಂದರೆ ಅಲ್ಲಿ ಹೋಗ್ತಿದ್ದವರೆಲ್ಲ ಏನಂತ ಹರಸ್ತಿದ್ರಪ್ಪ ಅಂದರೆ, ಒಂದು ಕೆರೆ ಕಟ್ಸು, ಒಂದು ದೇವಾಲಯ ಕಟ್ಸು, ಒಂದು ಶಾಲೆ ಕಟ್ಸು ಅಂತ ಆಶೀರ್ವಾದ ಮಾಡಿ ಬರ್ತಿದ್ರಂತ. ಬಟ್ ನಾವು ಇವತ್ತು ಆಶೀರ್ವಾದ ಮಾಡೋದು ಹ್ಯಾಪಿ ಬರ್ತ್ಡೇ ಏನೋ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿ ಏನೋ ತಿಂದ್ಬಿಟ್ಟು ಬಂದುಬಿಡ್ತೀವಿ.
ಯಾಕೆ ಅವತ್ತು ಒಂದು ಸಮಾಜ ಸುಶಿಕ್ಷಿತವಾಗಿ ಸಂತೋಷವಾಗಿ ಸುಭದ್ರವಾಗಿ ನಿಲ್ಲಬೇಕಂದ್ರೆ ಮೇಯ್ನ್ ಇಂಪಾರ್ಟೆಂಟ್ ಅವತ್ತಿನ ಕಾಲಕ್ಕೆ ಒಂದು ದೇವಾಲಯ ಇರ್ಬೋದು, ಒಂದು ಕೆರೆ ಕಟ್ಟೆಗಳಿರ್ಬೋದು, ಒಂದು ಶಿಕ್ಷಣ ಇರ್ಬೋದು, ಇವೆಲ್ಲ ಮುಖ್ಯ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಸವಣೂರಿಗೆ ಒಂದು ಹೆಸರು ಬರಬೇಕು ಅಂದರೆ ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಗಳಿಂದಲೂ ಆ ಸವಣೂರಿನ ಹೆಸರು ಖ್ಯಾತಿಯಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದರ ಹಿಂದೆ ಇರೋದು ಸೀತಾರಾಮ ರೈಗಳು. ಇವತ್ತಿನ ಒಂದು ಕಾರ್ಯಕ್ರಮ ತಂದೆಯ ಹೆಸರಿನಲ್ಲಿ ಮಾಡ್ತಾಯಿದ್ದಾರೆ. ತಂದೆಯ ಪಾತ್ರ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಎಷ್ಟೋ ಹೆಣ್ಮಕ್ಳಿದ್ದೀರಾ, ಗಂಡ್ಮಕ್ಳು ನಾವು ಇದ್ದೀವಿ. ಅಪ್ಪ ಎಷ್ಟು ಕಷ್ಟಪಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ತನ್ನ ಮಕ್ಕಳಿಗೋಸ್ಕರ ಅವನು ಕಣ್ಣೀರು ಬಂದರೂ ಮಕ್ಕಳೆದ್ರೆ ಕಣ್ಣೀರು ತೋರ್ಸೋಕ್ಕಾಗಲ್ಲ, ಅವನು ಅಳಲ್ಲ. ತಾಯಿಯಾದ ಅಳತ್ಪಡ್ತಾಳೆ, ತಂದೆ ಯಾವತ್ತೂ ಅಳಲ್ಲ. ನಿಮಗೆ ಗೊತ್ತಿದೆ, ಚಿಕ್ಕವರಾಗಿದ್ದಾಗ ನಾವೆಲ್ಲ ಅಪ್ಪನ ಹೆಗಲ ಮೇಲೆ ಕೂತು ಬೆಳೆದಿರ್ತೀವಿ. ಎಷ್ಟೋ ಸರಿ ದೇವ್ರು ಕಾಣಲಿಲ್ಲ ಅಂದ್ಬಿಟ್ಟು ಅಪ್ಪ ಹೆಗಲ ಮೇಲೆ ಕೂರಿಸ್ಕೊಂಡು ದೇವ್ರನ್ನ ತೋರಿಸಿರ್ತಾನೆ. ಆಮೇಲೆ ಅವನಿಗೆ ದೊಡ್ಡವನಾದ್ಮೇಲೆ ಅವನಿಗೊಂದು ಜ್ಞಾನೋದಯ ಆಗ್ತದೆ, ನಾನು ಕುಳಿತಿದ್ದು ದೇವ್ರ ಮೇಲೆ ಕುಳಿತಿದ್ದೆ ಅಂತ. ಯಾರಿಗೂ ಗೊತ್ತಾಗಲ್ಲ ತಂದೆಯ ಜವಾಬ್ದಾರಿ, ತಂದೆಯ ಒಂದು ಮಹತ್ವ ನಿಮಗೆ ಕೊನೆ ಹಂತದಲ್ಲಿ ಗೊತ್ತಾಗುತ್ತೆ. ಈಗ ಗೊತ್ತಾಗತ್ತೆ, ಯಾರಿಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಸೊ ಹಾಗಾಗಿ ತಂದೆ ಪಾತ್ರ ತುಂಬ ಇರೋದು. ತಂದೆಗೋಸ್ಕರ ಅವರ ಮಗ ಇವತ್ತು ಎಲ್ಲ ರೀತಿಯಲ್ಲಿ ಮಾಡ್ತಾರೆ ಕೆಲಸಗಳು. ನಿಜವಾಗ್ಲೂ ಅವ್ರಿಗೆ ದೇವರು ಒಳ್ಳೇದು ಮಾಡಿದ್ದಾನೆ. ಯಾಕೆಂದರೆ ಅವರಿಷ್ಟು ಇವತ್ತಿಗೂ ಲವಲವಿಕೆಯಿಂದ ಓಡಾಡ್ತಾರೆ. ಕೊಡುಗೈ ದಾನಿಗಳಂತ ಇವತ್ತು ಹೆಸರಿದೆ. ಅವರಲ್ಲಿ ಒಂದು ಚೂರು ಅಹಂಕಾರವನ್ನು ನಾನು ನೋಡಲಿಲ್ಲ. ತುಂಬಿದ ಕೊಡ ತುಳುಕಲ್ಲ. ಸೀತಾರಾಮಿಗಳು ತುಂಬಿದ ಕೊಡ. ಯಾವತ್ತು ಸಣ್ಣ ವ್ಯಕ್ತಿ ಆಗಲಿ ದೊಡ್ಡ ವ್ಯಕ್ತಿ ಇಲ್ಲ ಅಂತ ಯಾವುದು ನೋಡಿದೆ ನಾನು 3 ವರ್ಷದಲ್ಲಿ ಅವ್ರು ಗಮನಿಸಿದ್ದು, ಅವರು ನೋಡಿದರೆ ಒಂದು ರೀತಿ ಖುಷಿ ಆಗ್ತದೆ. ಸೊ ಹಾಗಾಗಿ ಅಂಥ ವ್ಯಕ್ತಿತ್ವವನ್ನು ಎಲ್ಲರೂ ನಾವು ಬಳಸ್ಕೋಬೇಕಾಗತ್ತೆ. ನಮಗೊಂದು ಸಣ್ಣ ಅಧಿಕಾರ ಸಣ್ಣ ಸಿಕ್ಕರೆ ನಮ್ಮ ತಲೆನೇ ನಿಲ್ಲಲ್ಲ, ನಮ್ಮ ಇದೇ ಇಲ್ಲಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಶಿಕ್ಷಣನ ಪಡೆದಾಗ ತನ್ನಲ್ಲಿರುವ ಅಹಂಕಾರ ಇವೆಲ್ಲ ಹೋಗಬೇಕು. ಈಗ ಹೋದಾಗ ಮಾತ್ರ ಸುಶಿಕ್ಷಿತ ಸಮಾಜವನ್ನು ನೋಡಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ. ಇವತ್ತು ಪ್ರತಿಯೊಬ್ಬ ತಂದೆ ತಾಯಿಗಳು ಕನಸು ಕಾಣ್ತಾ ಇದ್ದಾರೆ, ನನ್ನ ಮಗಳು ಡಾಕ್ಟರ್ ಆಗಬೇಕು, ನನ್ನ ಮಗಳು ಇಂಜಿನಿಯರ್ ಆಗಬೇಕು, IAS ಆಗಬೇಕು, IPS ಆಗಬೇಕು, KS ಮಾಡಬೇಕು. ಅದನ್ನೆಲ್ಲ ಕೊಂಡ್ಕೊಳ್ಳೋಕ್ಕಾಗಲ್ಲ. ಸೊ ಮೇಯ್ನ್ ಪ್ರತಿಯೊಬ್ಬರು ಶ್ರಮ ಇದೆ. ತಂದೆ ತಾಯಿ ಶ್ರಮ ಇದೆ, ಮಕ್ಕಳ ಶ್ರಮ ಇದೆ, ಶಿಕ್ಷಕರ ಶ್ರಮ ಇದೆ, ಎಲ್ಲರ ಶ್ರಮ ಇದೆ. ಎಲ್ಲರ ಶ್ರಮ ಹಾಕಿದರೆ 100% ನಾವು ಏನಾರು ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಇವತ್ತು ಸಾಧ್ಯ ಇದೆ. ಯಾರು ಒಬ್ಬರ ಕೈಲಿ ಒಬ್ಬ ಮೇಲೆತ್ತಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ಎಲ್ಲೇ ಹೋದರೂ ಹೆಚ್ಚಾಗಿ ನಾವು ಈ ಪುಸ್ತಕಗಳಿಗೆ ಒಂದಿಷ್ಟು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಒಂದು ಜ್ಞಾನವನ್ನು ಹೆಚ್ಚಿಸುವ ಶಕ್ತಿ ಇರೋದು ಪುಸ್ತಕಗಳು. ನಾವು ಮಕ್ಕಳಿಗೆ ಪುಸ್ತಕಗಳನ್ನ ಪ್ರೀತಿಸ್ಬೇಕು. ನಾವೇನು ಕೊಡ್ತಾ ಇದ್ದೀವಿ ಹೆಚ್ಚು ಪುಸ್ತಕಗಳನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು. ಓದುವ ಕೌಶಲ್ಯನ ಬಾಲ್ಯದಲ್ಲೇ ನಾವು ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ನೋಡಿ, ಉದಾಹರಣೆಗೆ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ. ಅತಿ ಹೆಚ್ಚು IAS IPS ಅಧಿಕಾರಿಗಳು KS ಅಧಿಕಾರಿಗಳು ಕೋಲಾರದಿಂದ ಆಯ್ಕೆಯಾಗಿ ಬರ್ತಾರೆ. ದಕ್ಷಿಣ ಕನ್ನಡದಲ್ಲಿ ಯಾಕೆ ಆಯ್ಕೆ ಆಗಲ್ಲ? ಇಲ್ಲಿ ತುಂಬ ಬುದ್ಧಿವಂತರು ಇರ್ತಾರೆ, ಚೆನ್ನಾಗಿ ಓದ್ತಾರೆ, ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ಗಳಿದ್ದಾರೆ, ದೊಡ್ಡ ದೊಡ್ಡ IITನಲ್ಲಿ ಕೆಲಸ ಮಾಡುವಂಥವ್ರು ಇಲ್ಲಿ ಇಲ್ಲಿ ಬರ್ತಾರೆ. ಬಟ್ ಆದರೆ IAS IPSಗೆ ಯಾಕೆ ಹೋಗಲ್ಲ? ಸೊ ನಮ್ಮ ಮಕ್ಕಳನ್ನು ಮನಸ್ಸನ್ನು ನಾವೀಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಇವತ್ತು ಸಿದ್ಧಪಡಿಸಬೇಕಾಗಿದೆ. ಬಾಲ್ಯದಲ್ಲೇ ಮಕ್ಕಳಲ್ಲಿ ಕನಸನ್ನು ಬಿತ್ತಬೇಕಾಗಿದೆ. ದೊಡ್ಡವರಾದ್ಮೇಲೆಲ್ಲ ಕನಸನ್ನು ಬಿತ್ತೋದು ಯಾವಾಗ ಮಗು ಬಾಲ್ಯದಲ್ಲಿರುತ್ತೆ, ಆ ಬಾಲ್ಯದಲ್ಲಿ ಮಗು ಕನಸನ್ನು ಬಿತ್ತಿರೆ ಅದು ದೊಡ್ಡದಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ದೊಡ್ಡದಾಗಿ ಬೆಳೆದು ಎಮ್ಮರಾಗಿ ಅದು ಅಚೀವ್ಮೆಂಟ್ ಮಾಡ್ತದೆ. ನಾವು ಅವನು ಮದುವೆ ಆಗೋ ಟೈಮಲ್ಲಿ ಬಂದ್ಬಿಟ್ಟು ನೀನು IAS ಆಗಪ್ಪ, ನೀನು DC ಆಗ್ಬೋದು, SP ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು ಅಂದರೆ ಅವ್ನು ಮದುವೆ ಆಗೋ ಟೈಮಲ್ಲಿ ನಾವು ಆ ಕನಸುಗಳನ್ನ ಬಿತ್ತಲಿಕ್ಕಾಗಲ್ಲ. ಸೊ ಹೈಸ್ಕೂಲ್ನಲ್ಲಿ ಇದ್ದೀರಾ ಮಕ್ಕಳ, ಕಾಲೇಜಲ್ಲಿ ಇದ್ದೀರಾ, ನೀವು ಒಂದಿಷ್ಟು ಯೋಚನೆ ಮಾಡಬೇಕು, ನಮ್ಮ ಕನಸುಗಳು ಹೇಗಿರಬೇಕು. ದೊಡ್ಡ ದೊಡ್ಡ ಕನಸುಗಳನ್ನ APJ ಅಬ್ದುಲ್ ಕಲಾಂ ಹೇಳ್ತಿದ್ರು, ಯಾವುದು ಸಣ್ಣದು ಕಾಣಬೇಡ್ರಿ, ಕಂಡ್ರೆ ದೊಡ್ಡದು ಕಾಣ್ರಿ ಅಂತ ಹೇಳ್ತಿದ್ರು. ಇವತ್ತು ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಕೆಲವು ಸರಿ ಹೋದಾಗ ಕೇಳ್ತೀವಿ, ಏನಪ್ಪ ಫ್ಯೂಚರ್ನಲ್ಲಿ ನೀವೇನಾಗ್ತೀರಾ? ಮಕ್ಳು ಹೇಳೋದು ಇಷ್ಟ. ಇನ್ನೂ ಕೆಲವರು ಟೀಚರ್ ಹೇಳ್ತಾರೆ, ಪೊಲೀಸ್ ಹೇಳ್ತಾರೆ, ಆರ್ಮಿ ಹೇಳ್ತಾರೆ, ಏನೇನೋ ಹೇಳ್ತಾರೆ. ಬಟ್ ಈವನ್ ಟುಡೇ ದೊಡ್ಡ ಮಟ್ಟದಾಗಿ ಡಾಕ್ಟರ್ ಇಂಜಿನಿಯರ್ ಬಿಟ್ಟರೆ IAS IPS ಹೆಸರೇ ಬರಲ್ಲ ನಮ್ಮ ಮಕ್ಕಳಿಗೆ. ಸೊ ಅದರಿಂದ ಇಂಥ ಒಂದು ಸಿಸ್ಟಮಲ್ಲಿ ಒಂದು ಉತ್ತಮವಾದ ವಾತಾವರಣದಲ್ಲಿ ಮಕ್ಕಳು ಇಲ್ಲಿ ಕಲಿದಿದ್ದೀರಾ.
ತಂದೆ ತಾಯಿಗಳು ಇಲ್ಲಿಗೆ ಕಳಿಸ್ತಾ ಇದ್ದೀರಾ ಅಂತ ದುಬಾರಿ ಅಲ್ಲದ ಶಿಕ್ಷಣವನ್ನು ಇಲ್ಲಿ ಕೊಡ್ತಾರೆ. ತುಂಬ ಫೀಸ್ ತುಂಬ ಕಡಿಮೆ ಇದರಲ್ಲಿ ಇಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಇಲ್ಲಿ ಕಲಿಬೇಕು, ನಿಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ನಿಮ್ಮ ಮಕ್ಕಳು ಡಾಕ್ಟ್ರ್ ಆಗಬೇಕು, ಅಧಿಕಾರಿಗಳಾಗಬೇಕು, ಒಳ್ಳೆಯ ಶಿಕ್ಷಣವನ್ನು ಪಡೆದು ಹೊರ ಹೋಗಬೇಕು ಮತ್ತು ಈ ದೇಶದ ಉತ್ತಮ ನಾಗರಿಕರಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕು ಅವನ್ನೆಲ್ಲ ಇಲ್ಲಿಂದ ಕಟ್ಕೊಂಡು ಹೋಗಬೇಕು. ಭಾಳ ಕಾಲದಲ್ಲಿ ಶಿಕ್ಷಣ ನಿಮ್ಗೆ ಹೇಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ. ತುಂಬ ಕಷ್ಟ ಆಯಿತು. ಎಷ್ಟೋ ದೂರ ನಡೆದು ಹೋಗಬೇಕಾಗಿತ್ತು. ಮಳೆ ಬಿಸಿಲು ಅಂದಲೇ ಹೊಟ್ಟೆ ಹಸಿವು, ಮಧ್ಯಾಹ್ನ ಊಟ ಇಲ್ಲ. ಆ ಹುಡುಗ ಕಲಿತು ದೊಡ್ಡವನಾಗಿ ದೊಡ್ಡ ಇಂಜಿನಿಯರ್ ಆದರು. ಉದಾಹರಣೆಗೆ ನಿಮಗೆ ವಿಶ್ವೇಶ್ವರಯ್ಯ ಹೆಸರು ಕೇಳಿರಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದರು. ತುಂಬ ಬಡತನ, ತುಂಬ ಕಡು ಬಡತನ. ದಾರಿ ದೀಪದಲ್ಲಿ ಕೂತ್ಕೊಂಡು ಓದಿದ್ದು. ಮನೆಯಲ್ಲಿ ವಿದ್ಯುತ್ ಇಲ್ಲ, ಮನೆ ಮುಂದೆ ಲೈಟ್ ಇತ್ತು, ಸ್ಟ್ರೀಟ್ ಲೈಟ್, ಅದ್ರ ಕೆಳಗಡೆ ಕೂತ್ಕೊಂಡು ಓದಿದವರು. ಒಂದು ಸರಿ ಅವ್ರ ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ 7 ರೂಪೀಸ್, 7 ರೂಪಾಯಿ ದುಡ್ಡಿಲ್ಲ ಅವ್ರ ಹತ್ರ. ಮಾವ ಬ್ಯಾಂಗ್ಳೂರಿನಲ್ಲಿ ಕೆಲಸ, ಯಾವುದೋ ಇದರಲ್ಲಿ ಕೆಲಸ. ಮುದ್ದೇನಹಳ್ಳಿಯಿಂದ, ಕೋಲಾರದ ಹತ್ರ ಮುದ್ದೇನಹಳ್ಳಿಯಿಂದ 42 ಕಿಲೋಮೀಟ್ರ್ ಬ್ಯಾಂಗ್ಳೂರು. ಬರೀಗಾಲಲ್ಲಿ ನಡ್ಕೊ ಬರ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ನಡ್ಕೊಬಂದು ಮಾವನ ಹತ್ರ 7 ರೂಪಾಯಿ ಇಸ್ಕೊಂಡು ಉಳ್ಕೊಳ್ಳಲ್ಲ, ಮತ್ತೆ ವಾಪಸ್ ರಾತ್ರಿನೇ ಹೋಗ್ತಾರೆ ಕೋಲಾರಕ್ಕೆ. ಎಕ್ಸಾಮ್ ಕಟ್ಲಿಕ್ಕೆ ಹೋಗ್ತಾರೆ. ಆಗ ಬ್ರಿಟಿಷರ ಕಾಲ ಅಂತ ಕಾಣಿಸುತ್ತೆ, ಕಟ್ಸ್ಕೊಳ್ಳೋ ಟೈಮ್ ಆಗೋಗಿದೆ, ನಾವು ಕಟ್ಸ್ಕೊಳ್ಳಲ್ಲ ಅಂತಾರೆ. ಯಾರೋ ಬಂದು ಏನೋ ಮಾಡಿ ಇಲ್ಲ ಕಟ್ಟಿ ನಮ್ಮ ಹುಡುಗ ಹಾಗೆ ಹೀಗೆ ಅಂದಾಗ ಎಕ್ಸಾಮ್ ಕಟ್ಟಿಸ್ಕೊಂಡ್ರಂತೆ. ರಿಸಲ್ಟ್ ಬಂತು. ಅವತ್ತಿನ ಕಾಲಕ್ಕೆ ಮೈಸೂರು ಸೀಮೆಗೆ ರ್ಯಾಂಕ್ ಬರೆದಿದ್ರು ವಿಶ್ವೇಶ್ವರಯ್ಯನವರು. ಯೋಚನೆ ಮಾಡಿದ್ರು. ಬಡತನ ಅನ್ನೋದು ನಮಗೆ ಯಾವ ವಿಶ್ವವಿದ್ಯಾನಿಲಯಗಳು ಕಲಿಸದ ಒಂದಿಷ್ಟು ಅನುಭವಗಳನ್ನು ಮತ್ತು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಏನು ಬೇಕೆಲ್ಲವನ್ನು ಕಟ್ತು. ಬಟ್ ಅವ್ರು ಸಾಯೋವರೆಗೂ ಪ್ರಾಮಾಣಿಕರಾಗಿದ್ದರು. ಸರ್ ಎಂ ವಿಶ್ವೇಶ್ವರ ಬಗ್ಗೆ ಅವರು ಅವತ್ತಿನ ಕಾಲದಲ್ಲಿ ದಿವಾನರಾಗಿದ್ದಾಗ ಹೊರಗಡೆ ಸರ್ಕ್ಯೂಟ್ ಹೋಗ್ಬೇಕಾದ್ರೆ 2 ಕ್ಯಾಂಡಲ್ ತೊಗೊಂಡೋಗ್ತಿದ್ರಂತೆ. ಯೋಚನೆ ಮಾಡಿರಿ. 1 ಕ್ಯಾಂಡಲ್ಲು ಸರ್ಕಾರದ್ದು, 1 ಕ್ಯಾಂಡಲ್ ಅವ್ರದ್ದು. ಸರ್ಕಾರದ ಕೆಲಸ ಇದ್ದಾಗ ಕ್ಯಾಂಡಲ್ ಹತ್ತಿ ಬರೀತಿದ್ರಂತೆ. ಅದ್ರ ಕೆಲಸ ಮುಗಿದ್ಮೇಲೆ ಅದನ್ನು ಆಫ್ ಮಾಡೋದು. ಇವ್ರು ಪುಸ್ತಕ ಓದಬೇಕಂದ್ರೆ ಇವ್ರು ಕ್ಯಾಂಡಲ್ ಹತ್ಸ್ಕೊಂಡು ಪುಸ್ತಕ ಓದ್ತಿದ್ರಂತೆ. ಯೋಚನೆ ಮಾಡಿ, ನಮ್ಮಲ್ಲಿ ಇಂಥವ್ರು ಸಿಗ್ತಾರಾ? ಇದು ನಾವು ಯೋಚನೆ ಮಾಡಬೇಕು. ಈ ಪ್ರಾಮಾಣಿಕತೆಗೆ ನಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿ ಇಂಥ ಮೌಲ್ಯಗಳನ್ನು ನಾವು ಇವತ್ತು ತುಂಬಬೇಕಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರನ್ನು ತಾವು ಕೇಳಿದ್ದೀರಾ? ಲಾಲ್ ಬಹದ್ದೂರ್ ಶಾಸ್ತ್ರಿರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು. ಒಂದು ಸರಿ ಅವ್ರು ಯಾರೋ ಅವ್ರ ಮನೆಗೆ ಸಂಬಂಧಿಕರು ಬರ್ತಾರೆ. ಕಮಲಾ ಶಾಸ್ತ್ರಿ ಅವ್ರ ಹೆಂಡತಿ ಕಡೆಯವರು. ಗಂಡ ಪ್ರೈಮ್ ಮಿನಿಸ್ಟ್ರು. ನೋಡಿ ಮದುವೆ ಇದೆ, ಒಂದು 4,00,000 ರೂಪಾಯಿ ಹಣ ದುಡ್ಡು ಬೇಕು ನಮಗೆ ಅಂತ ಬರ್ತಾರೆ. ಶಾಸ್ತ್ರಿಗಳು ಹೇಳ್ತಾರೆ, ಇಲ್ಲಪ್ಪ ದುಡ್ಡು ಕಾಸು ನಮ್ಮ ಹತ್ರ ಇಲ್ಲ, ಆಗಿಲ್ಲ, ದುಡ್ಡು ಕೊಡ್ಲಿಕ್ಕಾಗಲ್ಲ, ನೀವು ಹೋಗಿ ಅಂತಾರೆ. ಬಂದಿರೋದು ಹೆಂಡತಿ ಕಡೆ ಸಂಬಂಧ. ಹೆಂಡ್ತಿಗೆ ಏನಾದರೂ ಮಾಡಿ ದುಡ್ಡು ಕೊಡಬೇಕು. ಪ್ರೈಮ್ ಮಿನಿಸ್ಟರ್ ಅಂತ ಬಂದವರೇ ನಾವು ದುಡ್ಡು ಕೊಡಲಿಲ್ಲ ಅಂದ್ರೆ ನಾವು ಮರ್ಯಾದೆ ಹೋಗ್ತದೆ, ಎಂತ ಮಾಡೋದು? ಗಂಡಂಗೆ ಹೇಳ್ತಾರೆ, ರೀ ನಾನೊಂದು ಉಂಡಿ ಇಟ್ಟಿದ್ದೀನಿ, ಆ ಉಂಡಿಲಿ ಎಷ್ಟು ಹಣ ಇದೆ ನೋಡೋಣ, ಅದು ಕೊಡೋಣ ಅಂತಾರೆ. ಆಯಿತು ಕೊಡು ಅಂತಾರೆ. ಉಂಡಿ ತಂದು ಅವ್ರ ಮುಂದೆನೇ ಹೊಡಿತಾರೆ. ಅದರಲ್ಲಿ 4,000 ರೂಪಾಯಿ ಇತ್ತು. ಬಂದ ಸಂಬಂಧಿಕರಿಗೆ 4,000 ರೂಪಾಯಿ ಕೊಟ್ಟು ಕಳಿಸ್ಬಿಡ್ತಾರೆ. ಶಾಸ್ತ್ರಿಗಳು ಕೇಳ್ತಾರೆ, ಎಲ್ಲಿತ್ತು ಆ ದುಡ್ಡು ಅಂತ. ನೀವು ಪ್ರತಿ ತಿಂಗಳು ನನಗೆ ಮನೆಗೆ ಅಂತ ಇಷ್ಟು ಹಣ ಕೊಡ್ತಾಯಿದ್ದೀರಾ, ಆ ಹಣನ 1,000 ರೂಪಾಯಿನ ನಾನು ತೆಗೆದು ಇಟ್ಟಿದ್ದೆ ಉಂಡಿ ಒಳಗಡೆ, ಸೊ ಹಾಗಾಗಿ ಅದು 4,000 ಆಗಿತ್ತು. ಹಾಗಾಗಿ ಶಾಸ್ತ್ರಿಗಳು ಮಾರನೇ ದಿನ ಬರೀತಾರೆ ರಾಷ್ಟ್ರಪತಿಗಳಿಗೆ, ನನಗೆ 7,000 ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಾ, 7,000 ಬೇಡ ನನಗೆ, 6,000 ಸಾಕು, 1,000 ನನಗೆ ಉಳಿತಾ ಇದೆ, 6,000 ಕೊಡಿ ಅಂತ ಬರೀತಾರೆ. ಸೊ ಇಂಥ ಪ್ರಾಮಾಣಿಕ ವಿಚಾರಗಳನ್ನು, ಮೌಲ್ಯಗಳನ್ನು ಬಾಲ್ಯದಲ್ಲೇ ನಮ್ಮ ಮಕ್ಕಳಿಗೆ ಬಿತ್ತಬೇಕಾದ ಸನ್ನಿವೇಶ ಇವತ್ತಿದೆ. ಬಟ್ ಇವತ್ತಿನ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಮಕ್ಕಳಿಗೆ ಒಳ್ಳೆಯದಾಗಲಿ, ಪೋಷಕರು ಏನು ಕನಸನ್ನು ಇಟ್ಕೊಂಡಿದ್ದಾರೆ ಆ ಕನಸುಗಳು ಈಡೇರಲಿ. ಮತ್ತು ಇವತ್ತು ವಿಶೇಷವಾಗಿ ನಮಗೆ ಕರ್ನಲ್ ರಾಜೇಶ್ ಒಳ್ಳ ಅವ್ರನ್ನ ಸನ್ಮಾನ ಮಾಡಲಿಕ್ಕೆ ಇವತ್ತು ಕರೆಸಿದ್ದಾರೆ. ಇವತ್ತಿನ ನಮ್ಮ ಕ್ಷೇತ್ರದಲ್ಲಿ ನಿಮಗೆ ಗೊತ್ತಿದೆ ಮಿಲಿಟ್ರಿ ಸಿಸ್ಟಮ್ ಯಾವ ರೀತಿ ಇದೆ. ಇಡೀ ವರ್ಲ್ಡಲ್ಲ ಇವತ್ತು ಇಂಡಿಯಾ ನಾವು ತುಂಬ ಎದೆಯನ್ನು ಉಬ್ಬಿಸಿ ನಿಂತ್ಕೊಳ್ಳೋ ರೀತಿಲಿ ಬೆಳೆದಿದೆ. ನಮಗೆ ಖುಷಿ ಆಗ್ತದೆ. ಇವತ್ತು ಅಮೇರಿಕಕ್ಕೆ ನಾವು ಸೆಡ್ ಹೊಡಿತೀವಿ ಅಂದರೆ ಇನ್ಯಾರೂ ನಮಗೆ ಲೆಕ್ಕನೇ ಇಲ್ಲ. ಆಗ ಹೇಳ್ಬೇಕಾದ್ರೆ ಒಬ್ಬ ಭಾರತೀಯನಾಗಿ ನಾವು ಮಾತನಾಡಬೇಕಾದ್ರೆ, ಭಾರತೀಯನಾಗಿ ನೋಡಬೇಕಾದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಅದೇ ರಾಷ್ಟ್ರಗೀತೆ ಹೇಳ್ಬೇಕಾದ್ರೆ ನಮ್ಮ ಮನ ಎಲ್ಲ ನಿಮ್ಮರುತ್ತೆ. ಒಬ್ಬ ಭಾರತೀಯನಾಗಿ ಅಂಥ ಹೆಮ್ಮೆನ
ನಾವು ಪಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವರಿಗೆ ವಿಶೇಷವಾಗಿ ಇವತ್ತು ಸನ್ಮಾನ ಮಾಡ್ತಾ ತುಂಬ ಖುಷಿ ಇದೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಅವರ ಕುಟುಂಬ ವರ್ಗದವರಿಗೆ ದೇವರು ಒಳ್ಳೇದು ಮಾಡಲಿ, ಮುಂದೆ ಇನ್ನೂ ಹೆಚ್ಚಿನ ಸಮಾಜ ಸೇವೆಗಳನ್ನು ಮಾಡಲಿಕ್ಕೆ ಭಗವಂತ ಅವ್ರಿಗೆ ಶಕ್ತಿಯನ್ನು ಕೊಡಲಿ. ವಿಶೇಷವಾಗಿ ಅವರು ಲವಲವಿಕೆಯಿಂದ ಓಡಾಡ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಸೀತಾರಾಮ ರೈ ಅವರು ಅವ್ರಿಗೆ ಸಹಕಾರಿ ರತ್ನ ಅಂತ ಒಂದು ಬಿರುದನ್ನು ನಾವು ಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿ ಸವಣೂರಕ್ಕೆ ಸೀತಾರಾಮ ರೈ ಅವರಿಗೆ ಮತ್ತೊಮ್ಮೆ ವಿಶೇಷ ಧನ್ಯವಾದಗಳು ಹೇಳಿ, ವೇದಿಕೆ ಮೇಲೆಯವರೆಲ್ಲ ಗಣ್ಯರಿಗೆ ವಂದಿಸ್ತಾ, ಮುಂಭಾಗ ಎಲ್ಲರಿಗೂ ಮತ್ತೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸ್ಪರ್ಧಾತ್ಮಕ ಮನೋಭಾವನೆಯ ಚಿಂತನೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿದ್ದೀರಿ. ವಂದನೆಗಳು ಸರ್. ಶಿಂಟೂರು ನಾರಾಯಣ ರೈ ಅವರು ಸೇನಾನಿಯಾಗಿ ಶಿಕ್ಷಕರಾಗಿ ದುಡಿದವರು. ಶಿಂಟೂರು ಸ್ಮೃತಿ ಆಚರಣೆ, ಆ ಒಂದು ಆಚರಣೆಗೆ ಜೀವ ತುಂಬುವ ರೀತಿಯಲ್ಲಿ ನಾವು ಪ್ರತಿ ವರ್ಷವೂ ಓರ್ವ ನಿವೃತ್ತ ಯೋಧ ಅಥವಾ ನಿವೃತ್ತ ಶಿಕ್ಷಕರನ್ನು ನಾವಿಲ್ಲಿ ಗೌರವಿಸಿಕೊಂಡು ಬರ್ತಾ ಇದ್ದೇವೆ. ಶಿಂಟೂರು ಸನ್ಮಾನವನ್ನು ಈಗ ಮಾಡುವಂತಹ ಸಮಯ. ಈ ಶಿಂಟೂರು ಸನ್ಮಾನಕ್ಕೆ ಈ ವರ್ಷ ಭಾಜನರಾದವರು ನಿವೃತ್ತ ಕರ್ನಲ್ ರಾಜೇಶ ಹೊಳ್ಳ SM ಇವರು. ಇವರ ಒಂದು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ರಾಜಲಕ್ಷ್ಮಿ S ರೈ ಅವರು. ಇವತ್ತಿನ ಸನ್ಮಾನಕ್ಕೆ ಭಾಜನರಾದಂತಹ ನಿವೃತ್ತ ಯೋಧ ಶಿಂಟೂರು ಸನ್ಮಾನವನ್ನು ಸ್ವೀಕರಿಸಲಿರುವವರು ಕರ್ನಲ್ ರಾಜೇಶ ಹೊಳ್ಳ SM. ಈಗ ಇವರ ಒಂದು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಮತ್ತು ಪ್ರಶಸ್ತಿ ಪತ್ರವನ್ನು ನಮ್ಮ ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಾಂಶುಪಾಲರಾದಂತಹ ಶಶಿಕಲಾ ಆಳ್ವರು ಕೂಡ ವಾಚಿಸಲಿದ್ದಾರೆ. ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರೆ ಹಾಗೂ ಇಲ್ಲಿ ನೆರೆದಿರುವಂತಹ ಆತ್ಮೀಯ ಬಂಧುಗಳೇ, ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದೇಶ ಸೇವೆಗೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಧೀಮಂತ ವ್ಯಕ್ತಿತ್ವದ ಆದರಣೀಯ ಕರ್ನಲ್ ರಾಜೇಶ್ ಬಿ ಹೊಳ್ಳ ಇವರ ಕಿರುಪರಿಚಯವನ್ನು ನಿಮ್ಮ ಮುಂದೆ ವಾಚಿಸಲು ಹೆಮ್ಮೆ ಪಡುತ್ತಿದ್ದೇನೆ. ಕರ್ನಲ್ ರಾಜೇಶ್ ಹೊಳ್ಳ ಇವರು ಕರಾವಳಿ ಕರ್ನಾಟಕದ ಬಂಟ್ವಾಳ ತಾಲೂಕಿನ ಕರಂಜ ಗ್ರಾಮದ ದಿವಂಗತ ಶ್ರೀ ಕರಂಜ ಬಾಲಕೃಷ್ಣ ಹೊಳ್ಳ ಹಾಗೂ ಪ್ರೇಮ ಹೊಳ್ಳ ಇವರ ಹೆಮ್ಮೆಯ ಪುತ್ರ. ಶ್ರೀಯುತರು ತಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣದೊಂದಿಗೆ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ BSc ಪದವಿಯನ್ನು ಪಡೆದಿರುತ್ತಾರೆ. ಕಲಿಕೆ ನಿರಂತರ ಎಂಬ ನುಡಿಯಂತೆ ಜೀವನದುದ್ದಕ್ಕೂ ಕಲಿಕೆಯನ್ನು ಮುಂದುವರಿಸಿದ ಹೆಗ್ಗಳಿಕೆ ಇವರದು. ತಮ್ಮ ಸೈನ್ಯ ಸೇವೆ ಅವಧಿಯಲ್ಲೂ ಸಹ ಅಡ್ವಾನ್ಸ್ಡ್ ಕಂಪ್ಯೂಟರ್ ಕೋರ್ಸ್, ನೆಟ್ವರ್ಕಿಂಗ್ ಮತ್ತು ಭೌಗೋಳಿಕ ಮಾಹಿತಿಯ ತರಬೇತಿಯನ್ನು ಪಡೆದಿರುತ್ತಾರೆ. ತಮ್ಮ ನಿವೃತ್ತ ಜೀವನದಲ್ಲಿ ಮಂಗಳೂರಿನ ಪ್ರತಿಷ್ಠಿತ ರೋಶ್ನಿ ವಿದ್ಯಾಸಂಸ್ಥೆಯಲ್ಲಿ ಡಿಪ್ಲೊಮೊ ಇನ್ ಕೌನ್ಸಿಲಿಂಗ್ ಪೂರೈಸಿದ ಶ್ರೀಯುತರು ಪ್ರಸ್ತುತ ದಿಲ್ಲಿಯಲ್ಲಿ ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿಯಲ್ಲಿ ಸಂಸ್ಕೃತ ಭಾಷಾಭ್ಯಾಸನೂ ಮಾಡುತ್ತಿರುವ ಇವರ ಶೈಕ್ಷಣಿಕದ ಅಭಿರುಚಿಯು ನಮಗೆಲ್ಲರಿಗೂ ಮಾದರಿಯಾಗಿದೆ ಎಂದರೆ ತಪ್ಪಾಗಲಾರದು. ತಮ್ಮ ಸುದೀರ್ಘ 32 ವರ್ಷಗಳ ಸೇನೆಯ ಸೇವಾ ಅವಧಿಯಲ್ಲಿ ಜಮ್ಮು, ಕಾಶ್ಮೀರ, ರಾಜಸ್ಥಾನ, ಪಂಜಾಬ್, ಬೆಳಗಾವಿ, ಮಧ್ಯಪ್ರದೇಶ ಹಾಗೂ ಸಿಕ್ಕಿಂ ಸೇರಿದಂತೆ ಭಾರತದಾದ್ಯಂತ ಸೇವೆ ಸಲ್ಲಿಸಿರುತ್ತಾರೆ. ಚೆನ್ನೈಯ ಪ್ರತಿಷ್ಠಿತ ಆಫೀಸರ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ನಂತರ ಬ್ರೇವೆಸ್ಟ್ ಆಫ್ ಬ್ರೇವ್ ಎಂದೇ ಹೆಸರುವಾಸಿಯಾದ ಸಿಖ್ ರೆಜಿಮೆಂಟಲ್ಲಿ ಸೇರ್ಪಡೆಗೊಂಡರು. ತಮ್ಮ ಸಾಧನೆಯ ಪಥದಲ್ಲಿ ಶ್ರೀಯುತರು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಗೌರವಾನ್ವಿತ ಸೇವಾ ಪದಕ ಸೇರಿದಂತೆ ಆರ್ಮಿ ಕಮಾಂಡರ್ ಪ್ರಶಸ್ತಿಯನ್ನು 2 ಬಾರಿ ಪಡೆದಿರುವ ಹೆಗ್ಗಳಿಕೆ ಇವರದು. ತಮ್ಮ ನಿವೃತ್ತಿ ಜೀವನಕ್ಕೆ ಮುನ್ನ ಶ್ರೀಯುತರು ಬಳ್ಳಾರಿಯಲ್ಲಿ 16,000 NCC ಕ್ಯಾಡೆಟ್ಸ್ಗಳಿಗೆ ತರಬೇತಿ ನೀಡಿರುತ್ತಾರೆ. ಅಷ್ಟೇ ಅಲ್ಲದೆ ಭೂತಾನ್ ಭಾರತೀಯ ಮಿಲಿಟರಿ ಟ್ರೈನಿಂಗ್ ತಂಡದ ಸದಸ್ಯರೂ ಆಗಿರುತ್ತಾರೆ. ಶ್ರೀಯುತರು ಪ್ರಸ್ತುತ ಪಾಣೆಮಂಗಳೂರಿನಲ್ಲಿ ತಮ್ಮ ಪತ್ನಿ ಶ್ರೀಮತಿ ಮಹಾಲಕ್ಷ್ಮಿ
ಹಾಗೂ 2 ಪುತ್ರಿಯರೊಂದಿಗೆ ಸುಖಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇವರು ನಡೆದು ಬಂದ ಹಾದಿ ನಮಗೆಲ್ಲರಿಗೂ ಮಾರ್ಗದರ್ಶವಾಗಲಿ ಎಂಬ ಆಶಯದೊಂದಿಗೆ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಶೆಂಟೂರು ಸನ್ಮಾನ ಪುರಸ್ಕೃತರನ್ನು ಸನ್ಮಾನಿಸಲಿರುವವರು ಪುತ್ತೂರಿನ GL ಆಚಾರ್ಯ ಜ್ಯುವೆಲ್ಲರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಬಲರಾಮ್ ಆಚಾರ್ಯರವರು. ಅವರೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಒಡಗೂಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಾಂಶುಪಾಲರಾದಂಥ ಶ್ರೀಮತಿ ಶಶಿಕಲಾ ಆಳ್ವರವರು ಸನ್ಮಾನ ಪತ್ರವನ್ನು ಈಗ ವಾಚಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳು, ವಿದ್ಯಾಗಂಗೋತ್ರಿ, ಸವಣೂರು, ಕಡಬ. ಸನ್ಮಾನ ಪತ್ರ. ಗೌರವಾನ್ವಿತ ಕರ್ನಲ್ ರಾಜೇಶ್ ಹೊಳ್ಳ SM ಅವರೇ, ದೇಶ ಸೇವೆಯೇ ಈಶ ಸೇವೆ ಎಂಬ ನಾಣ್ಣುಡಿಯಂತೆ ಭಾರತೀಯ ಸೇವೆಯಲ್ಲಿ ಕರ್ತವ್ಯಗೈದು ಭಾರತಾಂಬೆಯ ರಕ್ಷಣೆಗೆ ಹಗಲಿರುಳು ಶ್ರಮಿಸಿದ ಬಂಟ್ವಾಳದ ಕಾರಂಜಕ್ಕೆ ಕೀರ್ತಿ ತಂದುಕೊಟ್ಟ ವೀರಯೋಧ ಕರ್ನಲ್ ರಾಜೇಶ್ ಹೊಳ್ಳರಿಗೆ ಅಭಿನಂದನೆಗಳು. ಶ್ರೀಯುತರು ಚೆನ್ನೈನಲ್ಲಿ ಸೇನಾ ತರಬೇತಿ ಪಡೆದು ಸುದೀರ್ಘ 32 ವರ್ಷಗಳ ಕಾಲ ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ಜಮ್ಮುವಿನ ಉರಿ, ರಾಜಸ್ಥಾನ, ಪಂಜಾಬ್, ಸಿಕ್ಕಿಮಿನ LAC ಅಂತಹ ದುರ್ಗಮ ಸ್ಥಳಗಳಲ್ಲಿ ಕಾರ್ಯಕ್ಷಮತೆ ಮೆರೆದು ಸೇನೆಯಲ್ಲಿ ಇದ್ದಾಗಲೇ 21ನೇ ಬೆಟಾಲಿಯನ್ ದಿ ಸಿಖ್ ರೀಜ್ಮೆಂಟ್ ಕಮಾಂಡಿಗೆ ಆಫೀಸರ್ ಎಂಬ ವಿಶೇಷ ಮಿಲಿಟರಿ ಪಡೆಗೆ ಪದೋನ್ನತಿ ಪಡೆದು 2 ಬಾರಿ ಸೇನಾ ಕಮಾಂಡರ್ ಗೌರವ ಪತ್ರ ಪ್ರಶಸ್ತಿಯನ್ನು ಪಡೆದವರು. ಶ್ರೀಯುತರು ದಿವಂಗತ ಶ್ರೀ ಕಾರಂಜ ಬಾಲಕೃಷ್ಣ ಹೊಳ್ಳ ಹಾಗೂ ಪ್ರೇಮಾ ಹೊಳ್ಳರ ಸುಪುತ್ರನಾಗಿ ಜನಿಸಿದರು. ನಮ್ಮ ಸಂಸ್ಥೆಯ ಸ್ಥಾಪಕರ ದಿನಾಚರಣೆಯ ಈ ಸುಸಂದರ್ಭದಲ್ಲಿ 2025 ಆಗಸ್ಟ್ ತಿಂಗಳ 14ರಂದು ನಿಮಗೆ ಶೆಂಟೂರು ಸನ್ಮಾನವನ್ನು ಸಮರ್ಪಿಸಿ ಅತ್ಯಂತ ಗೌರವಗಳೊಂದಿಗೆ ಅಭಿನಂದಿಸುತ್ತಿದ್ದೇವೆ. ಶ್ರೀದೇವರು ನಿಮಗೆ ಸಕಲ ಸೌಖ್ಯಗಳನ್ನು ನೀಡಲಿ. ಇತಿ ಪ್ರೀತಿ ವಿಶ್ವಾಸಗಳೊಂದಿಗೆ ಸಹಕಾರಿ ರತ್ನ ಸವಣೂರು ಸೀತಾರಾಮ್ ರೈಕೆ, ಸಂಚಾಲಕರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳು, ಅಡ್ವೊಕೇಟ್ ಅಶ್ವಿನ್ ಎಲ್ ಶೆಟ್ಟಿ, ಆಡಳಿತಾಧಿಕಾರಿ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳು, ಡಾಕ್ಟರ್ ರಾಜಲಕ್ಷ್ಮಿ ಎಸ್ ರೈ, ಪ್ರಾಂಶುಪಾಲರು ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜ್. ಥ್ಯಾಂಕ್ ಯು ಸರ್. ಸನ್ಮಾನಿತರನ್ನು ಸನ್ಮಾನಿಸಿದ ಎಲ್ಲರಿಗೂ ಕೂಡ ವಂದನೆಗಳು. ಸನ್ಮಾನವನ್ನು ಸ್ವೀಕರಿಸಿದಂತಹ ನಿವೃತ್ತ ಕರ್ನಲ್ ರಾಜೇಶ್ ಹೊಳ್ಳರವರು ನಮ್ಮ ಪ್ರೀತಿಯ ಸನ್ಮಾನಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Good morning to everyone. Honorable dignitaries on the stage, off the stage, teachers, and my dear students. ನಾನು ಇಂಗ್ಲಿಷ್ ಮತ್ತು ಕನ್ನಡ ಮಿಕ್ಸಲ್ಲಿ ನನ್ನ ಮಾತನ್ನು ಹೇಳ್ತೇನೆ. ಹೇಳಿ ಹಾಗೆ ನಾನು ಮಹಾರಾಷ್ಟ್ರದಲ್ಲಿ ಕಲಿತದ್ದು, ಸೊ ಕನ್ನಡದಲ್ಲಿ ಅಷ್ಟು ಫುಲ್ ಸ್ಪೀಚ್ ಮಾಡಲಿಕ್ಕೆ ನನಗೆ ಬರೋದಿಲ್ಲ. ಆದರೂ ಐ ವಿಲ್ ಟ್ರೈ ಮೈ ಬೆಸ್ಟ್. ಇವತ್ತು ನನಗೆ ಸನ್ಮಾನ ಕೊಟ್ಟಿದ್ದರು. ಅದರ ರಿಯಾಕ್ಷನ್ ಏನಂತ ಹೇಳಲಿಕ್ಕೆ ಹೇಳಿದ್ದಾರೆ. ನನಗೆ ಇದೆಲ್ಲ ಸಮಥಿಂಗ್ ನ್ಯೂ, ಹೊಸತ್ತು. ಆರ್ಮ್ಡ್ ಫೋರ್ಸಸಲ್ಲಿ ಹೀಗೆ ಸನ್ಮಾನ ಕೊಡೋದು ಹಾಗೇನಿಲ್ಲ. ನಾವು ನಮ್ಮ ಕೆಲಸ ಮಾಡ್ತೇವೆ, ಸಂಬಡಿ ರೆಕಗ್ನೈಸಸ್ ಮೆಡಲ್ ಅಥವಾ ಹಾಗೆ ಕೊಡ್ತೇವೆ. ಸೊ ದಿಸ್ ಈಸ್ ನ್ಯೂ ಟು ಮೀ. ಹೀಗೆ ಶಾಲ್ ಹಾಕೋದು, ಈ ಪ್ರೊಸೀಜರ್ ನನಗೆ ಸ್ವಲ್ಪ awkward feel ಆಗ್ತಿತ್ತು. Anyway, I'll get used to it. Everywhere I'm seeing this system. It is great that ಶ್ರೀ ಸೀತಾರಾಮ್ ರೈ ಅವರ ತಂದೆಯ ನೆನಪಿನಲ್ಲಿ ಇವತ್ತು ಅವರ ಬರ್ತ್ ಆ್ಯನಿವರ್ಸರಿಯಲ್ಲಿ ಈ ಫಂಕ್ಷನನ್ನು ಎವ್ರಿ ಇಯರ್ ಮಾಡ್ತಾ ಇರ್ತಾರೆ. ದ್ಯಾಟ್ ಜನ್ರೇಷನ್ ನಾವು ಮಾತಾಡುವಾಗ ಅವರ ತಂದೆಯ ಜನ್ರೇಷನ್ ಶ್ರೀ ಶೆಂಟೂರು ನಾರಾಯಣ್ ರಾಯ್ ಅವರು ಈಸ್ ಅ ಸ್ಪೆಷಲ್ ಜನ್ರೇಷನ್. ಆ ಜನ್ರೇಷನಲ್ಲಿ ವರ್ಲ್ಡ್ ವಾರ್ II ಅವ್ರು ನೋಡಿದ್ದಾರೆ. ಬ್ರಿಟಿಷರ ಈ ದೇಶದಿಂದ ಹೊರಗೆ ನಾವು ವಿ ಹ್ಯಾವ್ ಗಾಟ್ ಅವರ್ ಫ್ರೀಡಮ್, ಅದು ಸಹ ನೋಡಿದ್ದೇವೆ. ಡೆವಲಪ್ಮೆಂಟ್ ಏನಿಲ್ಲ,
ಫ್ರಮ್ ದ್ಯಾಟ್ ಝೀರೋ ಟು ಡೆವಲಪ್ಮೆಂಟ್ ಅದು ಸಹ ನೋಡಿದ್ದಾರೆ. ಆ್ಯಂಡ್ ಅವ್ರು ಅದರಲ್ಲಿ ಹಿ ಹ್ಯಾಸ್ ಟೇಕನ್ ಪಾರ್ಟ್. That generation was a visionary generation. It was a different caliber. It was a generation with the thought of ಸಮಾಜ ಸೇವೆ. ಆಗ ಮಾತು ಹೇಳುವಾಗ ಶ್ರೀ ಸೀತಾರಾಮ ರೈ ಅವರು ಹೇಳಿದರು, ನನಗೆ ಸಮಾಜ ಸೇವೆ ಮಾಡುವ ಹುಚ್ಚಿತ್ತು. ನಿಜ, ಯಾರು ಸಮಾಜ ಸೇವೆ ಮಾಡ್ತಾರೆ ಅವರಿಗೆ ಜನರು ಹುಚ್ಚೆ ಹೇಳ್ತಾರೆ. ಹಾಗೆ ಯೋಧರಿಗೆ ಸಹ ನಮ್ಮ ಈ ದಕ್ಷಿಣ ಕನ್ನಡದ ಭಾಗದಲ್ಲಿ ಆ ಕಾಲದಲ್ಲಿ ನಾನು ಆರ್ಮಿ ಸೇರುವಾಗ ಆವಾಗ ಸಹ ಹುಚ್ಚೆ ಹೇಳ್ತಿದ್ರು, ಆರ್ಮಿ ಯಾಕೆ ಸೇರುವುದು, ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಬ್ಯಾಂಕರ್ ಆಗು. ಬಿಕಾಸ್ ದಕ್ಷಿಣ ಕನ್ನಡ ಇಸ್ ದ ಲ್ಯಾಂಡ್ ಆಫ್ ಬ್ಯಾಂಕ್ಸ್. ಬ್ಯಾಂಕರ್ ಆಗು, ಆರ್ಮಿ ಸೇರಿದರೆ ನೀನು ಬೇಗ ಸಾಯ್ತೀಯ ಅಂತ. ಓಕೆ, ಸೊ ದಿಸ್ ಇಸ್ ಇದು ನಾರ್ಮಲ್ ಥಿಂಕಿಂಗ್. ಬಟ್ ದಟ್ ಈಸ್ ನಾಟ್ ದ ವೇ ಇಟ್ ಈಸ್. ಎಲ್ಲರೂ ಹಾಗೆ ಆಲೋಚನೆ ಮಾಡಿದರೆ ಈ ಸಮಾಜದ ಉನ್ನತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಟುಡೇ ನಾವು ವಿ ಆರ್ ಎಟ್ ಅ ಕ್ರಿಟಿಕಲ್ ಥ್ರೆಶೋಲ್ಡ್ ಈ ದೇಶದಲ್ಲಿ. ಪ್ರಧಾನಿಯವರ ವಿಷನ್ ಇದೆ 2047 ವೆನ್ ವಿಲ್ ಬಿ ಸೆಲಿಬ್ರೇಟಿಂಗ್ 100 years ಆಫ್ ಅವರ್ ಫ್ರೀಡಮ್, ವಿ ವಿಲ್ ಬಿ ಅ ಡೆವಲಪ್ಡ್ ನೇಷನ್. ಹೌ ವಿಲ್ ವಿ ಬಿಕಮ್ ಅ ಡೆವಲಪ್ಡ್ ನೇಷನ್? This country needs a lot of teachers and soldiers. That is why I applaud Shri Sitaram Rai for every year honoring a teacher or a soldier. ಯಾವುದೇ ಸಮಾಜದಲ್ಲಿ ಶಿಕ್ಷಕರಿಗೆ ನಾವು ಬೆಲೆ ಕೊಡೋದ್ರೆ ಆ ಸಮಾಜದ ಪತನ ಆಗ್ತದೆ, ಅದು ಗ್ಯಾರಂಟಿ. ನಾವು ಇವತ್ತು ಅಮೇರಿಕಾಗೆ ಹೊಗಳ್ತೇವೆ, ಡೆವಲಪ್ಡ್ ಕಂಟ್ರಿ, ಎಲ್ಲರೂ ಅಮೇರಿಕಾಕ್ಕೆ ಹೋಗಲಿಕ್ಕೆ ಇಚ್ಛೆ ಪಡಿಸ್ತಾರೆ. ಯಾಕೆ? ಬಿಕಾಸ್ ದೇ ಆರ್ ಅ ಡೆವಲಪ್ಡ್ ಕಂಟ್ರಿ. ಬಟ್ ಹೌ ಡಿಡ್ ದೇ ಬಿಕಮ್ ಡೆವಲಪ್ಡ್? ಸುಮಾರು 1800s ದೇ ಮೇಡ್ ಎಜುಕೇಷನ್ ಕಂಪಲ್ಸರಿ. ಎವ್ರಿಬಡಿ ಹ್ಯಾಸ್ ಟು ಬಿ ಎಜುಕೇಟೆಡ್. ಸ್ಕೂಲ್ ಹೋಗಲೇಬೇಕು. ಎವ್ರಿಬಡಿ ವಾಸ್ ಆನ್ಸರೇಬಲ್. The local village, the local head, parents were answerable. That rule is still there. ಮಕ್ಕಳು ಶಾಲೆಗೆ ಬರದಿದ್ದರೆ the school will ask why the student has not come to school, and the parents can be imprisoned, can be punished. ಹಾಗೆ ಅಂತ ಕಾನೂನು ನಮ್ಮ ದೇಶದಲ್ಲಿ ಸಹ ಬೇಕು. ಬಿಕಾಸ್ ವಿ ಆರ್ ನಾಟ್ ವ್ಯಾಲ್ಯೂಯಿಂಗ್ ಎಜುಕೇಷನ್. ಕೆಲವರು ಹೇಳ್ತಾರೆ ಈಗ ಯೂಟ್ಯೂಬಲ್ಲಿ ರೀಲ್ ಮಾಡಿ ಎಷ್ಟು ಕಮಾಯಿಸ್ತಾರೆ ಅಂತ. ನಾವು ಸಹ ಹಾಗೆ ಕಮಾಯಿಸ್ಬೋದು. ಆದರೂ ವಿ ಫರ್ಗೆಟ್ ಆ ರೀಲ್ ಮಾಡಲಿಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಎಷ್ಟು ನಾಲೆಜ್ ಬೇಕು, ಎಷ್ಟು ಟೆಕ್ನಾಲಜಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟೆಕ್ನಾಲಜಿ ಬೇಕು. ದ್ಯಾಟ್ ಕಮ್ಸ್ ಫ್ರಮ್ ಎಜುಕೇಷನ್. ಎಜುಕೇಷನ್ ವಿಲ್ ಇಂಪ್ರೂವ್ ಹೌ ಯು ಡೂ ಥಿಂಗ್ಸ್. ಕೆಲವರು ನಾನು ಟ್ರೈನಿಂಗ್ ಮಾಡುವಾಗ ಯಾಕೆ ನೀನು ಆರ್ಮಿ ಸೇರಿ ಅಂತ ಕೇಳುವಾಗ ಆರ್ಮಿಯಲ್ಲಿ ಕಲೀಲಿಕ್ಕೆ ಇಲ್ಲ ಅಂತ. ಬಟ್ ಐ ಆಮ್ ಶ್ಯೂರ್ ಹಿ ವಾಸ್ ಸರ್ಪ್ರೈಸ್ಡ್ ಹೂ ಎವರ್ ಹ್ಯಾಡ್ ದಿಸ್ ಥಾಟ್. ಆರ್ಮಿಯಲ್ಲಿ ನಿರಂತರ ನಮಗೆ ಎಜುಕೇಷನ್ ಇದೆ. ವಿ ಹ್ಯಾವ್ ಟು ಕಂಟಿನ್ಯೂಸ್ಲಿ ಸ್ಟಡಿ, ಡೆವಲಪ್ ಅವರ್ ಸೆಲ್ಫ್ಸ್. ನಾವು ಟ್ರೈನಿಂಗಲ್ಲಿ ಇರುವಾಗ ದೇರ್ ವೇರ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್, ಫ್ರಮ್ ಜಿಯೋಪಾಲಿಟಿಕ್ಸ್ ಟು ಜಾಗ್ರಫಿ ಟು ಮಿಲಿಟರಿ ಹಿಸ್ಟ್ರಿ ಟು ಸ್ಟಡಿ ಆಫ್ ವಾರ್ಸ್. ನಮ್ಮ ವೆಪನ್ಸ್ ಟ್ರೈನಿಂಗ್ ಬೇರೆ, ಅದೆಲ್ಲ ಇತ್ತು ನಮಗೆ. Once we came out of training, we thought, okay, now we are officers, ನಾವು ನಮ್ಮ ಟ್ರೈನಿಂಗ್ ಆಗಿದ್ದೇವೆ, ನಮಗೆ ವೆಪನ್ ಫೈರ್ ಮಾಡಲಿಕ್ಕೆ ಗೊತ್ತಿದೆ, ಈಗ ಏನು ಮುಂದೆ ಏನಿಲ್ಲ ಅಂತ ನಮಗೆ ಕಲೀಲಿಕ್ಕೆ. ಬಟ್ ವಿ ವರ್ ಸರ್ಪ್ರೈಸ್ಡ್. ಎವ್ರಿ ಡೇ ವಾಸ್ ಲರ್ನಿಂಗ್ ಸಮಥಿಂಗ್ ನ್ಯೂ. ಹೌ ದ ಮಿಲಿಟ್ರಿ ಸಿಸ್ಟಮ್ ಫಂಕ್ಷನ್, ಹೇಗೆ ಫಂಕ್ಷನ್ ಆಗ್ತದೆ, ಸ್ಟ್ರಕ್ಚರ್ ಏನು ಇದರದ್ದು. ನಮಗೆ ಒಬ್ಬ ಜವಾನ್ ಸಹ ಕಲಿಸ್ತಾ ಇದ್ದ, ನಮ್ಮ ಅಧಿಕಾರಿ ಸಹ ನಮಗೆ ಕಲಿಸ್ತಿದ್ದರು. And we kept training every day. Every level we grew in our training. So education is very, very important, and it is important for the progress of this country. Before I go forward, like I said, we are at a critical threshold, critical junction. ನಮ್ಮ ಹತ್ರ ಈಗ 20 ವರ್ಷ ಇದೆ ಈ ದೇಶನ ಡೆವಲಪ್ ಮಾಡಲಿಕ್ಕೆ. And who are the soldiers for this? You students who are sitting here. ಇವತ್ತು India has got the youngest population in the world.
65% of the population is below the age of 35. So rough estimate, 100 crore young people are there. ನಮ್ಮ ದೇಶದಲ್ಲಿ ಇವತ್ತು. It is tremendous energy. ಆ ಎನರ್ಜಿ ನಮ್ಮನ್ನು ಡಿಸ್ಟ್ರಾಯ್ ಸಹ ಮಾಡ್ಬೋದು, ನಮ್ಮನ್ನು ಡೆವಲಪ್ ಸಹ ಉನ್ನತ ಸಹ ಮಾಡ್ಬೋದು. ಸೊ ವಿ ನೀಡ್ ಟು ಸಮಾಜ, ವಿ ಎಲ್ಡರ್ಸ್, ದಿ ಲೀಡರ್ಸ್ ಇನ್ ಸೊಸೈಟಿ ಹ್ಯಾವ್ ಟು ಚಾನಲೈಸ್ ದಿಸ್ ಎನರ್ಜಿ, ಅದರ್ವೈಸ್ ಇಟ್ ಈಸ್ ಗೋಯಿಂಗ್ ಟು ಹಿಟ್ ಅಸ್ ಬ್ಯಾಕ್. ಆ್ಯಂಡ್ ಇದೇ 20 ವರ್ಷ ಇದೆ. ಇವತ್ತು ಕಾಲೇಜಲ್ಲಿ ಕಲಿಯುವ ಯುವ, in 20 years he will be a middle level leader, middle level officer. The young children here in 20 years will be joining the workforce. That is our strength. You compare to China, now whenever the discussion aguvaga India versus America, India versus China, America is a country which is developed by Indians. 60s ಅಲ್ಲಿ ನಮ್ಮ ದೇಶದಲ್ಲಿ ಹಾಗೆ ಆಪರ್ಚುನಿಟೀಸ್ ಇರಲಿಲ್ಲ. The best brains of this country went to America. India's Nobel laureate Dr. Chandrasekhar got a Nobel laureate because he went to India, went to America. ನಮ್ಮ ದೇಶದಲ್ಲಿ ರಿಸರ್ಚ್ ಫೆಸಿಲಿಟೀಸ್ ಇರಲಿಲ್ಲ. Today 70% of the top corporate companies are headed by Indians. It is that generation. There is a saying, ivattu iga nowadays Trump ಹೇಳ್ತಾ ಇದ್ದಾನೆ ಟ್ಯಾರಿಫ್ ಇನ್ಕ್ರೀಸ್ ಮಾಡ್ತೇವೆ, he is against India. There is people already are saying if all Indians leave America, America will collapse. Because that is the brain behind America. ಆ ಬ್ರೈನ್ ನಮ್ಮ ಯೂಸಿಗೆ ಯಾಕೆ ಬರೋದಿಲ್ಲ? ವೈ ನಾಟ್ ಇನ್ ಅವರ್ ಓನ್ ಕಂಟ್ರಿ? ಆವಾಗ ಆ ಪರಿಸ್ಥಿತಿ ಇರಲಿಲ್ಲ. ವಿ ಆರ್ ವೆರಿ ವೆರಿ ಬ್ರೈನಿ ಪೀಪಲ್, ಒನ್ ಆಫ್ ದ ಬ್ರೈನಿಯೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್. ನಾವು ಯಾವುದೇ ಗೌರ್ಮೆಂಟ್ ಸ್ಕೀಮ್ ಇರಲಿ ಅದನ್ನು ಮಿಸ್ಯೂಸ್ ಹೇಗೆ ಮಾಡೋದು ನಾವು ಯೂಸ್ ಮಾಡ್ತೇವೆ. ಬ್ರೈನ್, ವಿ ಹ್ಯಾವ್ ಗಾಟ್ ಬ್ರೈನ್ಸ್ ಟು ಡೂ ಇಟ್. ಒಂದು ಕಾನೂನನ್ನು ಹೇಗೆ ನಾವು ಮಿಸ್ಯೂಸ್ ಮಾಡ್ಬೋದು ಅದು ಕಲೀಲಿಕ್ಕೆ ನಮ್ಮ ಬ್ರೈನ್ ಯೂಸ್ ಮಾಡ್ತೇವೆ. ನಾವು ಒಳ್ಳೆ ಕೆಲಸದಕ್ಕೆ ಈ ಬ್ರೈನ್ ಯೂಸ್ ಮಾಡೋದೇ ಇಲ್ಲ, ಈ ಆಲೋಚನೆ ಯೂಸ್ ಮಾಡೋದಿಲ್ಲ. ಸೊ ವಿ ನೀಡ್ ಟು ಚೇಂಜ್ ಆ್ಯಸ್ ಅ ಸೊಸೈಟಿ. ಆ್ಯಂಡ್ ಹೂ ವಿಲ್ ಚೇಂಜ್? ನಾಟ್ ಅಸ್. ಐ ಆಮ್ ಆಲ್ರೆಡಿ ಬಿಕಮಿಂಗ್ ಅ ಸೀನಿಯರ್ ಸಿಟಿಸನ್. ಐ ಆಮ್ 58 now. It is you people who are young sitting here. You have to change this country. And how can you change this country? ಇವತ್ತು ನಾವು ಹೇಳ್ತೇವೆ ವೆನೆವರ್ ದೆರ್ ಇಸ್ ಅ ಪ್ರಾಬ್ಲಮ್ ಮಿಲಿಟ್ರಿ ಕೋ ಬುಲಾವ್. ಒಂದು ಮಗು ಟ್ಯೂಬ್ವೆಲಲ್ಲಿ ಬಿತ್ತು, ಮಿಲಿಟ್ರಿ ಕೋ ಬುಲಾವ್. ಫ್ಲಡ್ಸ್ ಆಯಿತು, ಮಿಲಿಟ್ರಿ. ರೈಟ್ಸ್ ಆಯಿತು, ಮಿಲಿಟ್ರಿ. ಯಾಕೆ? ವೈ? ಬಿಕಾಸ್ we are the only organization in this country who still function on merit. We function with discipline. We function with structure. ಹಾಗೆ ಹೇಳ್ತಾ ನಮ್ಮ ಇಟ್ ಈಸ್ ನಾಟ್ ದ್ಯಾಟ್ ಕಿ ಆರ್ಮ್ ಫೋರ್ಸಸಲ್ಲಿ ಕರಪ್ಷನ್ ಇಲ್ಲ, ವೆರಿ ಲೆಸ್. ಆ್ಯಂಡ್ ಇಫ್ ಕಾಟ್, ಪನಿಷ್ಮೆಂಟ್. ಆ್ಯಂಡ್ ಪನಿಷ್ಮೆಂಟ್ ಈಸ್ ವೆರಿ ಸಿವಿಯರ್. ಅನ್ಲೈಕ್ ವಾಟ್ ವಿ ಸಿ ಇನ್ rest of the country. Why this model cannot be replicated in the country? ಎಲ್ಲರೂ ಹಾಗೆ ಆ ಮಿಲಿಟ್ರಿ ಲೈಫ್ ಸ್ಟೈಲನ್ನು ಯಾಕೆ ಅಡಾಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ? ಸೊ ಐ ವಿಲ್ ಜಸ್ಟ್ ಗಿವ್ ಅ ಫ್ಯೂ ಪಾಯಿಂಟ್ಸ್ ಟು ದ ಚಿಲ್ಡ್ರನ್ ವಾಟ್ ದ ಮಿಲಿಟ್ರಿ ಇಥಾಸ್ ಇಸ್. ಅದರನ್ನು ನಿಮ್ಮ ಲೈಫಲ್ಲಿ ನೀವು ಹೇಗೆ ಅದನ್ನು ಅಡ್ಯಾಪ್ಟ್ ಮಾಡ್ಬೋದು, ಹೇಗೆ ನೀವು ನಿಮ್ಮ ಲೈಫಲ್ಲಿ ನೀವು ಚಲಾಯಿಸ್ಬೋದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಿಸಿಪ್ಲಿನ್. ನಾವು ಡಿಸಿಪ್ಲಿನ್ ಅಂದರೆ ಏನು? ಫಸ್ಟ್ ಥಿಂಕಿಂಗ್ ಆರ್ಮ್ ಫೋರ್ಸಸ್ ಮಿಲಿಟ್ರಿ ಅಂದರೆ ಅವರು ಡ್ರಿಲ್ ಮಾಡ್ತಾರೆ, ಮಾರ್ಚ್ ಮಾಡ್ತಾರೆ, ಫೈರಿಂಗ್ ಮಾಡ್ತಾರೆ, ಏಕ್ದಮ್ ಸ್ಟ್ರಿಫ್ ನಿಲ್ತಾರೆ. ಕೆಲವರಿಗೆ ಅದು ಕುತೂಹಲ ಸಹ ಕಾಣಿಸ್ತದೆ. ದೇ ಆರ್ ಅಮ್ಯೂಸ್ಡ್, ಓ ಲುಕ್ ಎಟ್ ಹಿಮ್, ಹೌ ಈಸ್ ಈ ಮಾರ್ಚಿಂಗ್ ಅಂತ. ನೋ, ದ್ಯಾಟ್ ಡ್ರಿಲ್ ದಟ್ ವಿ ಡೂ ಟೈಮ್ ಆ್ಯಂಡ್ ಅಗೇನ್ teaches us cooperation. ಒಂದು ಗ್ರೂಪ್ ಆಫ್ ಪೀಪಲ್ ಇಫ್ ದೇ ಹ್ಯಾವ್ ಟು ಗೋ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ರಾಪರ್ ರೀತಿಯಲ್ಲಿ, ನೀವೀಗ ಮಾರ್ಕೆಟಲ್ಲಿ ಹೋಗ್ತೀರಾ, ಕೆಲವರು ಗ್ರೂಪ್ಸ್ ಹೋಗ್ತಾರೆ, ಹೇಗೆ ಹೋಗ್ತಾರೆ? ಡಸ್ ಇಟ್ ಲುಕ್ ನೈಸ್?
ದೇ ಆರ್ ಜಸ್ಟ್ ರ್ಯಾಂಡಮ್ ಪೀಪಲ್. ಯಾರು ಹೀಗೆ ನಡೀತಾರೆ, ಕೆಲವರು ಯಾವ ಬೇರೆ ದಿಶೆಯಲ್ಲಿ ನಡೀತಾರೆ. ಸೊ ದಿ ಎನರ್ಜಿ ಆಫ್ ದ ಸೋಲ್ಜರ್ಸ್ ಟು ಕನ್ಸಂಟ್ರೇಟ್ ಫಾರ್ ಒನ್ ಟಾಸ್ಕ್, ದ್ಯಾಟ್ ವಿ ಲರ್ನ್ ಫ್ರಮ್ ಡ್ರಿಲ್. ಅದು ಹೇಳ್ತಾ, ಇಟ್ ಡಸಂಟ್ ಮೀನ್ ದಟ್ ಯು ಹ್ಯಾವ್ ಟು ಡೂ ದ ಡ್ರಿಲ್. You need to have the discipline. What is discipline? For you small children, discipline is routine. ಶಾಲೆಯಲ್ಲಿ you have got timetable, you follow the timetable. ಮನೆಯಲ್ಲಿ you follow the timetable. ಆದರೆ ಏನಾಗ್ತದೆ, ಸಂಡೇ, ಇವತ್ತು ಸಂಡೇ, ಇವತ್ತು ರಜೆ, ನಾನು ಮಲಗ್ತೇನೆ, 8 ಗಂಟೆವರೆಗೆ ಮಲಗ್ತೇನೆ. ಸೊ ದ್ಯಾಟ್ ಈಸ್ ನಾಟ್ ರೂಟೀನ್. ಇನ್ ದಿ ಆರ್ಮ್ಡ್ ಫೋರ್ಸಸ್ ನಾವು 6 ದಿವಸ ಮಲಗಲಿ, 10 ದಿವಸ ಮಲಗಿದ್ರೆ ಸಹ ನೆಕ್ಸ್ಟ್ ಡೇ ಇಫ್ ದಟ್ ಮಾರ್ನಿಂಗ್ ಶೆಡ್ಯೂಲಲ್ಲಿ ಪಿ ಟಿ ಇದೆ, ವಿ ವಿಲ್ ಗೋ. ಹೋಲ್ ನೈಟ್ ಇಫ್ ಯು ಆರ್ ಅವೇಕ್, ವಿ ವಿಲ್ ಗೋ. 16 hours 20 hours ಡ್ಯೂಟಿ ನಾವು ಮಾಡ್ತೇವೆ ಗಡಿಯಲ್ಲಿ. ನೆಕ್ಸ್ಟ್ ಡೇ ವಿ ಹ್ಯಾವ್ ಟು ಡೂ ಸಮಥಿಂಗ್, ವಿ ವಿಲ್ ಡೂ. ಅದರಲ್ಲಿ ಎಕ್ಸ್ಕ್ಯೂಸ್ ಇಲ್ಲ, ಅದರಲ್ಲಿ ಕಂಪ್ಲೇಂಟ್ಸ್ ಇಲ್ಲ. ಆ್ಯಂಡ್ ದ್ಯಾಟ್ ಡಿಸಿಪ್ಲಿನ್ ಈಸ್ ಅವರ್ ಸ್ಟ್ರೆಂತ್. ನೀವು ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯಿತು. ಸೊ ಅದರಲ್ಲಿ ಒಂದು ನ್ಯೂಸ್ ಕ್ಲಿಪ್ ಇತ್ತು. ಸೀತಾ ಶೇಳ್ಕೆ ಅಂತ, ಮೇಜರ್ ಸೀತಾ ಶೇಳ್ಕೆ, ಶಿ ಕನ್ಸ್ಟ್ರಕ್ಟೆಡ್ ಒಂದು ಬ್ರಿಡ್ಜ್, ಬೇಲಿ ಬ್ರಿಡ್ಜ್, ಐರನ್ ಬ್ರಿಡ್ಜ್, 140 ಮೀಟರ್ಸ್ ಇದು ಬ್ರಿಡ್ಜ್ ಇನ್ 16 hours. 16 ಗಂಟೆಯಲ್ಲಿ 140 ಮೀಟರ್ಸ್ ಇದ್ದು, ಅಂದರೆ ಸುಮಾರು 300 ಅಡಿ ಅಷ್ಟು ಬ್ರಿಡ್ಜ್, ಐರನ್ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿದಾಳೆ ಅವಳು ಇನ್ 16 hours. ಹೌ ಇಸ್ ಇಟ್ ಪಾಸಿಬಲ್? ಇಟ್ ಈಸ್ ಓನ್ಲಿ ಪಾಸಿಬಲ್ ಬಿಕಾಸ್ ಆಫ್ ದ ಡಿಸಿಪ್ಲಿನ್, ಬಿಕಾಸ್ ಆಫ್ ಟೀಮ್ ವರ್ಕ್. ಎವ್ರಿಬಡಿ ವರ್ಕಿಂಗ್ ಟುವರ್ಡ್ಸ್ ಒನ್ ಟಾಸ್ಕ್, ಆ್ಯಂಡ್ ದಟ್ ಈಸ್ ಹೌ ವಿ ಅಚೀವ್ ಸಕ್ಸಸ್. ನೆಕ್ಸ್ಟ್ ಕಮ್ಸ್ ಫಿಸಿಕಲ್ ಫಿಟ್ನೆಸ್. ಟುಡೇ ಈಗೆಲ್ಲ ನಾವು ನ್ಯೂಸ್ ಕ್ಲಿಪ್ಪಿಂಗ್ಸ್ ಓದ್ತಾ ಇರ್ತೇವೆ. 21-year-old person died of heart attack, 40 years of person died of heart attack, 30 years of person died, suddenly collapse ಆಗಿ ಸಾಯ್ತಾರೆ. ವೈ? ಬಿಕಾಸ್ ದಿಸ್ ಜನರೇಷನ್ ಡಸ್ ನಾಟ್ ಹ್ಯಾವ್ ಅ ಫಿಸಿಕಲ್ ಕಲ್ಚರ್. ಮೊದಲಿನ ಕಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ನಡ್ಕೊಂಡು ಹೋಗಬೇಕಿತ್ತು. ಸೊ ಆ ಫಿಸಿಕಲ್ ಎಕ್ಸಸೈಸ್ ಆಗ್ತಿತ್ತು. ಗೋಯಿಲಿಂದ ನೀರು ತೆಗಿಬೇಕು, ಫಿಸಿಕಲ್ ಎಕ್ಸಸೈಸ್ ಆಗ್ತಿತ್ತು. ಗದ್ದೆಯಲ್ಲಿ ಕೆಲಸ ಮಾಡಬೇಕು, ಫಿಸಿಕಲ್ ಎಕ್ಸಸೈಸ್ ಆಗ್ತಿತ್ತು. ಈಗ ಎಲ್ಲ ಮನೆಯಲ್ಲಿ ಬರ್ತದೆ. ಸಿಟಿಯಲ್ಲಿ ಅಂತೂ ತರಕಾರಿ ಕಟ್ ಮಾಡಲಿಕ್ಕೆ ಸಹ ಅವಶ್ಯಕತೆ ಇಲ್ಲ. ಜೆಪ್ಟೋದಲ್ಲಿ ಆರ್ಡರ್ ಮಾಡಿದರೆ ಮನೆಯಲ್ಲಿ ಬರ್ತದೆ ವಿದಿನ್ 10 minutes. ಸೌಕರ್ಯ ಇದೆ, ಬಟ್ ದ್ಯಾಟ್ ಸೌಕರ್ಯ ಹ್ಯಾಸ್ ಮೇಡ್ ಅಸ್ ವೀಕ್. ಸೊ ಆಲ್ ಐ ಟೆಲ್ ದಿ young people that you have to develop a physical culture now. ನಮ್ಮ ಆರ್ಮ್ಡ್ ಫೋರ್ಸಸಲ್ಲಿ ಒಂದು ಸೇಯಿಂಗ್ ಇದೆ, ಆದತ್ ಮೇ ಶಾಮಿಲ್ ಕರೋ, ಮೇಕ್ ಇಟ್ ಯುವರ್ ಹ್ಯಾಬಿಟ್. ವಾಟ್ ಎವರ್ ಗುಡ್ ಪ್ರಾಕ್ಟಿಸ್ ದಟ್ ಯು ಲರ್ನ್, ಮೇಕ್ ಇಟ್ ಪಾರ್ಟ್ ಆಫ್ ಯುವರ್ ಲೈಫ್, ಮೇಕ್ ಇಟ್ ಯುವರ್ ಹ್ಯಾಬಿಟ್. ನಾವು ಬೆಳಿಗ್ಗೆ ಎದ್ದು ಸ್ಟ್ರೇಟ್ ಬಾತ್ರೂಮಿಗೆ ಹೋಗ್ತೇವೆ, ಫೇಸ್ ವಾಶ್ ಮಾಡ್ತೇವೆ, ಬ್ರಷ್ ಮಾಡ್ತೇವೆ, ನಮಗೆ ಯಾರು ಹೇಳೋದಿಲ್ಲ. ಬಟ್ ನಾವು ಚಿಕ್ಕದಿರುವಾಗ ನಮ್ಮ ಪೇರೆಂಟ್ಸ್ ಪುನಃ ನಮಗೆ ಅದು ಹೇಳ್ತಿದ್ರು, ಹೋಗು ಬ್ರಷ್ ಮಾಡು, ಹೋಗು ಬ್ರಷ್ ಮಾಡು. ವಿ ಗಾಟ್ ಯೂಸ್ ಟು ಇಟ್. ಸಿಮಿಲರ್ಲಿ ಗುಡ್ ಪ್ರಾಕ್ಟೀಸ್ ತಮ್ಮ ಲೈಫಲ್ಲಿ ಮೇಕ್ ಇಟ್ ಯುವರ್ ಹ್ಯಾಬಿಟ್. ಡೋಂಟ್ ವೇಟ್ ಫಾರ್ PT ಪೀರಿಯಡ್ ಟು ಗೋ ಆ್ಯಂಡ್ ಡೂ ಎಕ್ಸಸೈಸ್. ಬೆಳಿಗ್ಗೆದ್ದು ನಿಮಗೆ ಅರ್ಧ ಗಂಟೆ 1 ಗಂಟೆ ಏನು ಎಕ್ಸಸೈಸ್ ಮಾಡುವ ಅವಶ್ಯಕತೆ ಇಲ್ಲ. 15 to 20 minutes. ಏನಿಲ್ಲ, ದೇವ್ರ ಎದುರು ನಿಂತು ಒಂದು 30 ಸತಿ ನಮಸ್ಕಾರ ಮಾಡಿ ಎದ್ದರೆ ಸಹ ಎಕ್ಸಸೈಸ್ ಆಗ್ತದೆ. ಟ್ರೈಟ್. ಐ ಆಮ್ ಟೆಲಿಂಗ್ ದಿ ಯಂಗ್ ಸ್ಟೂಡೆಂಟ್ಸ್ ಹೂ ಆರ್ ಸಿಟ್ಟಿಂಗ್ ಬಿಹೈಂಡ್, ಜಸ್ಟ್ ಟ್ರೈ ದ್ಯಾಟ್. ನಮಸ್ಕಾರ ಮಾಡಿ ಹೇಳಿ, ಡೂ ಇಟ್ 30 times. ಐ ಆಮ್ ಶ್ಯೂರ್ ಮೋಸ್ಟ್ ಆಫ್ ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ಇಟ್ 30 times. But your body will become strong. Small changes every day will lead to big changes after some time. And that is how ಆರ್ಮಿಯಲ್ಲಿ ಟ್ರೈನಿಂಗ್ ಆಗ್ತದೆ. ನಾವು ಆರ್ಮಿ ಸೇರುವಾಗ ವಿ ನೆವರ್ ಥಾಟ್ 30 kg ನಮ್ಮ ಪ್ಯಾಕ್ ತಗೊಂಡು ನಾವು 50 kilometers ನಡೀತೇವೆ ಅಂತ. ಬಟ್ ಇನ್ 10 months ವಿ ಡಿಡ್ ಇಟ್. ಆ್ಯಂಡ್ ನಾವು ನನ್ನ ಟ್ರೈನಿಂಗ್ ಆಗುವಾಗ ನಮ್ಮದು ಲಾಸ್ಟ್ ಟೆಸ್ಟ್
ಇಟ್ ಈಸ್ ದ ಲಾಸ್ಟ್ ಟೆಸ್ಟ್ ಇನ್ ಅವರ್, ದೆರ್ ಇಸ್ ಅ ಕ್ಯಾಂಪ್. ಆ ಕ್ಯಾಂಪಲ್ಲಿ ನಮಗೆ 30 ಕಿಲೋಮೀಟರ್ಸ್ 30 kgs ಹಾಕಿ 50 ಕಿಲೋಮೀಟರ್ಸ್ ನಡೆಯಬೇಕು. ಸಂದರ್ಭ ಹೀಗೆ ಆಯ್ತಂದರೆ ಮಳೆ ಎಲ್ಲ ಬಂತು. ಸೊ ಇಟ್ ಈಸ್ ನ್ಯಾವಿಗೇಷನ್ ಎಕ್ಸಸೈಸ್, ಮ್ಯಾಪ್ ರೀಡಿಂಗ್. ಮಳೆ ಬಂತು, ಮೋಸ್ಟ್ ಆಫ್ ಅಸ್ ಕುಡ್ ನಾಟ್ ಕಂಪ್ಲೀಟ್, ಮೋಸ್ಟ್ ಆಫ್ ದ ಪ್ಲಟೂನ್ಸ್ ಕುಡ್ ನಾಟ್ ಕಂಪ್ಲೀಟ್. ಸೊ ವಿ ಥಾಟ್ ಅವರ್ ಕ್ಯಾಂಪ್ ಈಸ್ ಓವರ್ ನೌ, ವಿ ವರ್ ರಿಲ್ಯಾಕ್ಸಿಂಗ್. ಮರು ದಿವಸ ವಿ ಹ್ಯಾಡ್ ಅವರ್ ಕ್ಯಾಂಪ್ ಫೈರ್. ಆಫ್ಟರ್ ದ ಕ್ಯಾಂಪ್ ಫೈರ್ we were again sent for this 40 kilometers 50 kilometers walk. ನಮ್ಮ ಕಾಲಲ್ಲಿ ಎಲ್ಲ ಬ್ಲಿಸ್ಟರ್ಸ್ ಆಗಿತ್ತು, ಪೊಕ್ಕಳೆ ಆಗಿ ಬಂದಿತ್ತು, ರಕ್ತ ಬರ್ತಿತ್ತು. ದೇರ್ ವಾಸ್ ನೋ ಮರ್ಸಿ. ದೇ ಸೆಡ್ ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ಟಾಸ್ಕ್, ಯು ಹ್ಯಾವ್ ಟು ಡೂ ಇಟ್. ವಿ ಡಿಡ್ ಇಟ್. ವೆನ್ ವಿ ಸ್ಟಾರ್ಟೆಡ್ ನಮಗೆ ಆಗ್ತಿತ್ತು, ಅರೆ ಹೌ ವಿಲ್ ವಿ ಡೂ ಇಟ್, ಅವರ್ ಫೀಟ್ ಇಸ್ ಬ್ಲಡಿ, ಅವರ್ ಪೊಕ್ಕಳೆ ಬಂದಿದೆ, ನಡೀಲಿಕ್ಕೆ ಆಗ್ತಾ ಇಲ್ಲ. ಬಟ್ ಒನ್ಸ್ ವಿ ಸ್ಟಾರ್ಟೆಡ್ ವಾಕಿಂಗ್, ಆಫ್ಟರ್ 5 kilometers ಎವ್ರಿಥಿಂಗ್ ವಾಸ್ ನಮ್, ಬಟ್ ವಿ ಕುಡ್ ವಾಕ್ 50 kilometers. ದ್ಯಾಟ್ ಈಸ್ ದ ಪವರ್ ಆಫ್ ಮೆಂಟಲ್ ವಿಲ್. ಫಿಸಿಕಲ್ ಸ್ಟ್ರೆಂತ್ ವಿಲ್ ಲೀಡ್ ಟು ಮೆಂಟಲ್ ಸ್ಟ್ರೆಂತ್. ಮೆಂಟಲ್ ಸ್ಟ್ರೆಂತ್ ಹೇಗೆ ಡೆವಲಪ್ ಮಾಡಬೇಕು ನೀವೆಲ್ಲ? ಕಂಪ್ಲೇಂಟ್, ಫಸ್ಟ್ ಸ್ಟಾಪ್ ಕಂಪ್ಲೇನಿಂಗ್. ಅಯ್ಯೋ ಸ್ನಾನ ಮಾಡಬೇಕು, ಬಿಸಿನೀರಿಲ್ಲ, ಸ್ಟಾಪ್ ಕಂಪ್ಲೇನಿಂಗ್. ತಣ್ಣೀರಲ್ಲಿ ಮೀಬಹುದು, ಏನಾಗೋದಿಲ್ಲ. ವಾಟ್ ಡಸ್ ನಾಟ್ ಕಿಲ್ ಯು ವಿಲ್ ಮೇಕ್ ಯು ಸ್ಟ್ರಾಂಗರ್. That is the mantra in the armed forces. And there is no limit. Never give up. Limits ಯಾರು ಡಿಸೈಡ್ ಮಾಡ್ತೇವೆ? If I tell you now that you have to do 100 skips, most of you will say, no, I can't do 100 skipping. ನನ್ನಿಂದ ಆಗಲಿಕ್ಕೆ ಇಲ್ಲ. But if you start, someday you will be able to do 100. And then you will realize that why 100? I can do 150. I can do 1000. Limits are in your mind, in your thinking. When we do commando course, ನಮಗೆ ಕಂಪಲ್ಸರಿ ಇದೆ ಕಮಾಂಡೋ ಕೋರ್ಸ್. ಫಸ್ಟ್ ಟೈಮ್ ನಮಗೆ ವಿ ವರ್ ಟೇಕನ್ ಟು ದಿ ಸ್ವಿಮ್ಮಿಂಗ್ ಪೂಲ್, 10 meter ಹೈಟ್ ಬೋರ್ಡ್, 30 feet. ನನಗೆ ಆವಾಗ ಈಜಲಿಕ್ಕೆ ಸಹ ಸರಿ ಬರ್ತಾ ಇರಲಿಲ್ಲ, ಈಗ ಸಹ ಬರುವುದಿಲ್ಲ. somehow I can save my life. We were told to jump. In my life I had never seen that. ಆ್ಯಂಡ್ ಆಪ್ಷನ್ ಇಲ್ಲ, ಕೆಳಗೆ ಬರಲಿಕ್ಕೆ ಇಲ್ಲ, ಬರೋದಾರೆ ಹಾಗೆ ಬರಬೇಕು, ಹಾರಿಯೇ ಬರಬೇಕು. ಫ್ರಮ್ 10 meters ವಿ ಗ್ರ್ಯಾಜುಯೇಟ್ ಟು 30 meters, 100 feet. ವಿತ್ ಫುಲ್ ಎಕ್ವಿಪ್ಮೆಂಟ್ ವಿ ಹ್ಯಾವ್ ಟು ಜಂಪ್. ಸೊ ಲಿಮಿಟ್ ಈಸ್ ಡಿಸೈಡೆಡ್ ಬೈ ಆರ್ ಮೈಂಡ್. ಸೊ ಆರ್ಮ್ ಫೋರ್ಸಸಲ್ಲಿ ವಿ ಲರ್ನ್ ಟು ಟೆಸ್ಟ್ ಅವರ್ ಲಿಮಿಟ್ಸ್ ಎವ್ರಿ ಟೈಮ್. And we develop mental resilience. Resilience andre ಏನು? For the young children who are sitting here, like I said, stop complaining, accept things as they are and work hard. ಇವತ್ತು ವೈಫೈ ಇಲ್ಲ, ನನಗೆ ಮೊಬೈಲ್ ನೋಡಲಿಕ್ಕೆ ಸಿಕ್ಕಲಿಲ್ಲ, we start crying. This is a big problem today. Children are going into depression just because internet illa anta. This is weakness. With this weakness we will not become a strong country. You are the strength of the country. So develop mental resilience. One last word I would like to say is the power of teamwork and collaboration. Like I have said, ದೊಡ್ಡ ದೊಡ್ಡ ಕೆಲಸ ಎಲ್ಲರೂ ಕೂಡಿ ಬಂದರೆ ಆ ಕೆಲಸ ಆಗ್ತದೆ. ಇದೇ ಎಕ್ಸಾಂಪಲ್ ಇಸ್ ಇನ್ ಫ್ರಂಟ್ ಆಫ್ ಯು. ಈ ಶಾಲೆ 2001 ಸ್ಟಾರ್ಟ್ ಮಾಡಿದ್ದಾರೆ. ಆವಾಗ ಎಲ್ಲರೂ ಕೂಡಿ ಬಂದ ಕಾರಣ ಈ ಶಾಲೆ ಆಗಿದೆ. ಆ್ಯಂಡ್ ಇಟ್ ಈಸ್ ರನ್ನಿಂಗ್, ಡೆವಲಪಿಂಗ್, ವಿಕಸಿತ ಆಗ್ತಾ ಇದೆ. ಬಿಕಾಸ್ ಎವ್ರಿಬಡಿ ಈಸ್ ಕೊಲಾಬ್ರೇಟಿಂಗ್ ಟುವರ್ಡ್ಸ್ ಅ ಟಾಸ್ಕ್. ಸೊ ಟೀಮ್ ವರ್ಕ್ ಅಂದರೆ ಏನು? ಈ ಶಾಲೆಯಲ್ಲಿ ನಿಮಗೆ ಪ್ರಾಜೆಕ್ಟ್ ಸಿಕ್ಕುವಾಗ ಗ್ರೂಪ್ ಮಾಡ್ತೇವೆ, 4 5 ಜನ ಗ್ರೂಪ್ ಮಾಡ್ತೇವೆ. ಅದರಲ್ಲಿ 2 ಜನ ಫುಲ್ ಪ್ರಾಜೆಕ್ಟ್ ಕೆಲಸ ಮಾಡ್ತಾರೆ, ಕ್ರೆಡಿಟ್ ತಗೊಳ್ಳುವಾಗ 5 ಜನ ಅಲ್ಲಿ ನಿಲ್ತಾರೆ ಅಲ್ವಾ? ಟೀಮ್ ವರ್ಕ್ ಇಸ್ ನಾಟ್ ದ್ಯಾಟ್. ಟೀಮ್ ವರ್ಕ್ ಇಸ್ ಶೇರಿಂಗ್ ದ ವರ್ಕ್
knowing your place in that work. Like I said, 140 meters of bridge in 16 hours. That bridge is ಅದು ಕೈಯಲ್ಲಿ ಮಾಡೋದು. ಸ್ಪ್ಯಾನ್ಸ್ ಇದೆ, ಐರನ್ ಸ್ಪ್ಯಾನ್ಸ್ ಇದೆ. ನಟ್ ಬೋಟಲ್ಲಿ ಜಾಯಿನ್ ಮಾಡಿ ಫಿಸಿಕಲಿ ಲಿಫ್ಟ್ ಮಾಡಿ ಬರಬೇಕು. ಅಲ್ಲಿ ರೋಡ್ ಇರಲಿಲ್ಲ ವಯನಾಡಲ್ಲಿ. ನೀವು ರೋಡಲ್ಲಿ ಎಲ್ಲ ನೋಡ್ತೇವೆ, ಪೋಲ್, ಈ ಎಲೆಕ್ಟ್ರಿಕ್ ಪೋಲ್ ಏರಿಸುವಾಗ 4-5 ಜನ ಪುಲ್ ಮಾಡ್ತಾರೆ. ಒಬ್ಬ ಸ್ಲೋಗನ್ ಕೊಡ್ತಾನೆ, ದಮ್ ಲಗಾಕೆ ಹೈಸ ಅಂತ. ಆ ಕೋಆರ್ಡಿನೇಟೆಡ್ ಎಫರ್ಟಲ್ಲಿ ಆ ಪೋಲ್ ಏರಿಸಲಿಕ್ಕೆ ಆಗ್ತದೆ. ಸೊ ದ್ಯಾಟ್ ಈಸ್ ವಾಟ್ ಇಸ್ ಟೀಮ್ ವರ್ಕ್. Everybody must know their job thoroughly. Everybody must do their job sincerely. There is no shortcut other than sincerity and hard work. So the mantra for teamwork is one for all. Anybody? Audience, students? One for all for one. Teamwork is the way ahead. ಆ್ಯಂಡ್ ಇವತ್ತು ನಮ್ಮ ದೇಶಕ್ಕೆ ಇದು ಎಲ್ಲಕ್ಕಿಂತ ಇದೇ ನಮಗೆ ಮುಖ್ಯ ಇವತ್ತು. ಟೂ ಮೆನಿ ಡಿವಿಷನ್ಸ್ ಇನ್ ದ ಕಂಟ್ರಿ. ನಾನು ಆರ್ಮಿ ಸೇರುವಾಗ, ಆರ್ಮಿ ಈಸ್ ಲೈಕ್ ಅ ಮಿನಿ ಇಂಡಿಯಾ. ಆಲ್ ಸ್ಟೇಟ್ಸ್ ಸೋಲ್ಜರ್ಸ್ ಇದ್ದಾರೆ, ಆಫೀಸರ್ಸ್ ಇದ್ದಾರೆ. Somebody comes from rich house, somebody comes from poor, somebody from good English public medium schools, somebody comes from government aided schools, somebody comes from government schools. ಎಲ್ಲರೂ ಬಂದು ಒಟ್ಟಾಗಿ we celebrate all festivals. Our religion is the religion of the troops. I was in Sikh regiment, born into Brahmin family, serving in Sikh regiment. ಅವರು ಗುರುದ್ವಾರ, ಅಲ್ಲಿ ಸಿರ್ಫ್ ಓನ್ಲಿ ಗುರುದ್ವಾರ ಇತ್ತು. ಸೊ ಎವ್ರಿ ಸಂಡೇ ವಿ ಯೂಸ್ ಟು ಗೋ ಟು ಗುರುದ್ವಾರ. ಬಿಕಾಸ್ ಫಾರ್ ದಿ ಆರ್ಮ್ಡ್ ಫೋರ್ಸಸ್ ದ ಓನ್ಲಿ ಗಾಡ್ ಇಸ್ ಭಾರತ್ ಮಾತಾ. ದ ಓನ್ಲಿ ಭಕ್ತಿ ಈಸ್ ದೇಶಭಕ್ತಿ. ವಿ ಆಲ್ಸೋ ನೀಡ್ ಟು ಅಡಾಪ್ಟ್ ದ ಸೇಮ್ ಥಿಂಗ್. ಮನೆಯಲ್ಲಿ ನೀವು ಯಾವ ದೇವರಿಗೂ ಬೇಕಾದ್ರೆ ಪೂಜಿಸಿ. ಔಟ್ಸೈಡ್ ಥಿಂಕ್ ಆಫ್ ಇಂಡಿಯಾ, ಥಿಂಕ್ ಯುವರ್ ಸೆಲ್ಫ್ as Indians. And I tell the children, you have to take ownership for this country. ಇದು ನಮ್ಮ ದೇಶ, ಇದರನ್ನು ಡೆವಲಪ್ ಮಾಡೋದು ನಮ್ಮ ಕರ್ತವ್ಯ ಅಂತ. ಸೀನಿಯರ್ ಸ್ಟೂಡೆಂಟ್ಸಿಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ಹೌ ಕ್ಯಾನ್ ಐ ಸರ್ವ್ ದ ಕಂಟ್ರಿ? ಐ ಆಮ್ ನಾಟ್ ಫಿಟ್ ಟು ಜಾಯಿನ್ ಆರ್ಮಿ. ಯು ಡೋಂಟ್ ಹ್ಯಾವ್ ಟು ಬಿ ಅ ಸೋಲ್ಜರ್ ಟು ಸರ್ವ್ ದಿ ಕಂಟ್ರಿ. ಬೈ ಬೀಯಿಂಗ್ ಅ ಗುಡ್ ಸಿಟಿಸನ್, ನೀವು ಬೈಕಲ್ಲಿ ಹೋಗ್ತೀರಾ, ಮಾರ್ಕೆಟಿಗೆ ಬೈಕಲ್ಲಿ ಹೋದ್ರಿ, ಹೌ ಡು ಯು ಪಾರ್ಕ್ ಯುವರ್ ಬೈಕ್? ಅವ್ಯವಸ್ಥೆಯಲ್ಲಿ ಪಾರ್ಕ್ ಮಾಡ್ತೀರಾ, ಬೇರೆಯವರಿಗೆ ಕಷ್ಟ ಆಗ್ತದೆ ಹಾಗೆ ಪಾರ್ಕ್ ಮಾಡ್ತೀರಾ. ಸ್ಟಾಪ್ ಡೂಯಿಂಗ್ ದ್ಯಾಟ್. ಸ್ಟಾಪ್ ಥ್ರೋಯಿಂಗ್ ಗಾರ್ಬೇಜ್ ಔಟ್ಸೈಡ್, ಲಿಟರ್. ಬಿಸ್ಕಿಟ್ ತಿಂದಿರಾ, ಬಿಸ್ಕಿಟ್ ಪ್ಯಾಕೆಟ್ ಸೆಂಡ್ ದ್ಯಾಟ್. ಸ್ಟಾಪ್ ಡೂಯಿಂಗ್ ಇಟ್. ದ್ಯಾಟ್ ಈಸ್ ಆಲ್ಸೋ ದೇಶ ಸೇವೆ. So my message to this audience here, especially the young ones, this country is looking at you as soldiers and looking at what you are going to do positive for this country. Collaborate, build discipline, build physical and mental strength, and believe in teamwork. That's all I want to say today. In the end, I would like to thank Mr. Sitaram Rai for this opportunity. Thank you very much. And thank you for being patient listeners. Thank you. ಖಂಡಿತವಾಗಿಯೂ ಶಿಕ್ಷಕರು ಹಾಗೂ ಯೋಧರು ಒಂದು ದೇಶದ ಎರಡು ಕಣ್ಣುಗಳಿದ್ದಂತೆ ಎನ್ನುವಂತಹ ಸಂದೇಶವನ್ನು ನಮಗೆ ಕೊಟ್ಟಿದ್ದೀರಿ ಸರ್. ವಂದನೆಗಳು. ಮುಂದೆ ನಮ್ಮ ಇವತ್ತಿನ ಸನ್ಮಾನ ಕಾರ್ಯವನ್ನು ನೆರವೇರಿಸಿಕೊಟ್ಟವರು ಶ್ರೀಯುತ ಬಲರಾಮ್ ಆಚಾರ್ಯರವರು. ಇವರ ಒಂದು ಪರಿಚಯವನ್ನು ಈಗ ಮಾಡಿಕೊಡಲಿದ್ದಾರೆ ಶ್ರೀಮತಿ ಸುಮಾ, ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕಿ. ಎಲ್ಲರಿಗೂ ಶುಭ ಮುಂಜಾನೆ. ಆತ್ಮೀಯರೇ, ಜೂನ್ 1, 1956ರಲ್ಲಿ ಜನಿಸಿದ ಶ್ರೀ ಬಲರಾಮ ಆಚಾರ್ಯ ಇವರು
ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ನಂತರ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪದವಿಯನ್ನು ಪಡೆದು ನಂತರ ಧಾರವಾಡ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದ ಇವರು ತಮ್ಮ ತಂದೆಯವರು ಪುತ್ತೂರಿನ ಕೋರ್ಟ್ ರಸ್ತೆಯಲ್ಲಿ ಸ್ಥಾಪಿಸಿದ ಚಿನ್ನೋದ್ಯಮ GL ಆಚಾರ್ಯ ಜ್ಯುವೆಲ್ಲರ್ಸ್ ಚಿನ್ನಾಭರಣ ಸಂಸ್ಥೆಯಲ್ಲಿ 1974ರಿಂದ ಸಕ್ರಿಯವಾಗಿ ಪಾಲ್ಗೊಂಡು ಸಂಸ್ಥೆಯನ್ನು ಪ್ರಸಿದ್ಧಿ ಮಾಡುವಲ್ಲಿ ಯಶಸ್ವಿಯಾದವರು. ಇಷ್ಟು ಮಾತ್ರವಲ್ಲದೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿತ್ವ ಇವರದು. 1997-98ರಲ್ಲಿ ರೋಟರಿ ಅಧ್ಯಕ್ಷರಾಗಿ ಪದವಿಗೇರಿದ ಇವರು ತಮ್ಮ ಅವಧಿಯಲ್ಲಿ ಪುತ್ತೂರಿಗೆ ಪ್ರಥಮವಾಗಿ ಬ್ಲಡ್ ಬ್ಯಾಂಕ್ ಒಂದರ ಸ್ಥಾಪನೆಗೆ ಕಾರಣೀಭೂತರಾದವರು. 1994ರಿಂದ 2000ರವರೆಗೆ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನ ಅಧ್ಯಕ್ಷರು, 2000ರಿಂದ 2015ರವರೆಗೆ ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಇವರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾಗಿದ್ದಾರೆ. 2007, 2012 ಮತ್ತು 2017ರಲ್ಲಿ ಕ್ರಮವಾಗಿ ಹಾಸನ, ಸುಳ್ಯ, ಕುಶಾಲನಗರ ಮತ್ತು ಮೂಡುಬಿದ್ರೆಯಲ್ಲಿ GL ಜ್ಯುವೆಲ್ಲರಿ ಸಂಸ್ಥೆಯ ಹೊಸ ಶಾಖೆಗಳನ್ನು ಸ್ಥಾಪಿಸಿದರು. 2015ರಲ್ಲಿ ರೋಟರಿ ಸಂಸ್ಥೆಗೆ GL ಸಭಾಭವನ ಕಟ್ಟಲು ಸ್ಥಳಾದಾನ ಮಾಡಿದ ವಿಶಾಲ ಹೃದಯಿ ಇವರು. ಇಷ್ಟು ಮಾತ್ರವಲ್ಲದೆ ಜಿಲ್ಲಾ ಮಟ್ಟದ ಧಾರ್ಮಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಭಾಗವಹಿಸುವ ಕ್ರಿಯಾಶೀಲ ವ್ಯಕ್ತಿತ್ವ ಇರುವ ವ್ಯಕ್ತಿಯೇ ಶ್ರೀಯುತ ಬಲರಾಮ ಆಚಾರ್ಯ ಇವರು. ಅವಕಾಶಕ್ಕಾಗಿ ವಂದನೆಗಳು. ಸರ್, ತಮಗಾಗಿ ಈಗ ವೇದಿಕೆ. ಈ ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ ಶ್ರೀಂಟೂರು ಸ್ಮೃತಿ 2025 ಇದರ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಲೋಕೇಶ್ SR ಅವರೇ, ಈ ಸವಣೂರು ವಿದ್ಯಾರಶ್ಮಿ ಸಮೂಹ ಸಂಸ್ಥೆಗಳ ಸ್ಥಾಪಕರಾದ ನನ್ನ ಆತ್ಮೀಯರಾದ ಶ್ರೀ ಸೀತಾರಾಮ್ ರೈ ಅವರೇ, ಇಂದು ಅದನ್ನು ಸಮರ್ಥವಾಗಿ ಮುನ್ನಡೆಸುತ್ತಿರುವ ಶ್ರೀ ಅಶ್ವಿನ್ ಅವರೇ, ಇಂದು ಸನ್ಮಾನಗೊಂಡ ಕರ್ನಲ್ ರಾಜೇಶ್ ಹೊಳ್ಳಾರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯ ಕಿರಿಯ ಗಣ್ಯರೇ, ವಿದ್ಯಾರ್ಥಿ ಬಂಧುಗಳೇ ಮತ್ತು ಮಾಧ್ಯಮದ ಮಿತ್ರರೇ, ಮೊದಲನೇದಾಗಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಧನ್ಯತಾ ಭಾವ ಬರ್ತಾ ಉಂಟು. ಅದಕ್ಕಾಗಿ ಅವಕಾಶ ಮಾಡಿಕೊಟ್ಟ ಸೀತಾರಾಮ್ ರೈಗಳಿಗೆ ವಂದನೆಗಳು. ಏನಂತ ಹೇಳಿದರೆ, ಒಂದು ಕನಸುಗಾರ ಹಳ್ಳಿಯಲ್ಲಿ ಆಧುನಿಕ ಶಿಕ್ಷಣವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಕನಸು ಕಂಡವರು ಮತ್ತು ಜೀವನದುದ್ದಕ್ಕೂ ಆದರ್ಶ ಜೀವನ ನಡೆಸಿದವರು ಶ್ರೀಂಟೂರು ನಾರಾಯಣ ರೈಗಳು. ಇವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಾವು ಇವತ್ತು ದಿನ ಪ್ರಾರಂಭ ಆದದ್ದು ನನ್ನ ಅದೃಷ್ಟ. ಅದೇ ರೀತಿ ನಮಗೆ ಮಿಲಿಟ್ರಿ ಬಗ್ಗೆ ಭಾಳ ಹೆಮ್ಮೆ ಬರ್ತದೆ. ಯಾವಾಗಂತ ಹೇಳಿದರೆ, ಏನು ಗಡಿಯಲ್ಲಿ ಕಿಟಿಪಿಟಿ ಆದಾಗ, ಆಪರೇಷನ್ ಸಿಂಧೂರ್ ಆದಾಗ, ಪಾಕಿಸ್ತಾನದವರು ಅಟ್ಯಾಕ್ ಮಾಡಿದಾಗ ಅಥವಾ ಚೀನಾದವರು ಉಪದ್ರ ಕೊಟ್ಟಾಗ ನಮಗೆಲ್ಲ ಭಾಳ ನಮ್ಮ ರಾಷ್ಟ್ರಪ್ರೇಮ ಎಲ್ಲ ಉಕ್ಕಿ ಬರ್ತದೆ. ನಮ್ಮ ಸೈನಿಕರ ಬಗ್ಗೆ ನಮಗೆ ಎಲ್ಲಿಲ್ಲದ ಮೋಹ ಬರ್ತದೆ. ಬಾಕಿ ಸಮಯದಲ್ಲಿ ನಮಗೆ ನೆನಪಿರುವುದಿಲ್ಲ ಆ ಜೀವನ ಎಷ್ಟು ಕಷ್ಟ ಉಂಟು ಅಂತೇಳಿ ಅವರ ಕೆಲವು ಮಾತುಗಳು ಈಗಾಗಲೇ ಗೊತ್ತಾಯಿತು. ಎಷ್ಟು ಒಂದು ಶಿಸ್ತಿನಲ್ಲಿ, ಎಷ್ಟು ಸಂಯಮದಲ್ಲಿ ಅವರು ಕೆಲಸ ಮಾಡಬೇಕು ದಿನನಿತ್ಯ ಅಂತೇಳಿ. ಅಂತಹ ಯೋಧರನ್ನು ಇವತ್ತು ಸನ್ಮಾನಿಸುವಂಥ ಒಂದು ಸದವಕಾಶ ಲಭಿಸಿದ್ದಕ್ಕಾಗಿ ಈ ಸಂತೋಷ ದುಪ್ಪಟ್ಟಾಗಿದೆ. ಅದೇನೇ ಇರಲಿ, ಇಲ್ಲಿ ಬಂದು ನಾನು ಗಮನಿಸ್ತಾ ಇದ್ದೇನೆ ಹಿಂದಿನಿಂದಲೂ, ಮತ್ತು ಇಲ್ಲಿ ಬಂದಾಗ ಕೆಲವು ಗೊತ್ತಾದ ವಿಷಯಗಳು ಇದೆಲ್ಲ ನೋಡುವಾಗ ಇವತ್ತು ವಿದ್ಯಾರಶ್ಮಿ ಸಮೂಹ ವಿದ್ಯಾಸಂಸ್ಥೆಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇವೆ, ಸಮಾಜಕ್ಕೆ ಯಾವ ರೀತಿಯಲ್ಲಿ ಪೂರಕವಾಗಿ ಕೆಲಸ ಮಾಡ್ತಾಯಿವೆ ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಾಗ್ತದೆ. ನನ್ನೆರಡು ಈ ಅಬ್ಸರ್ವೇಷನ್ಗಳನ್ನು ನೀವು ಮುಂದಿಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವರ ಘೋಷವಾಕ್ಯ ನೋಡಿ, ಎವ್ರಿ ನೇಷನ್ ಹ್ಯಾಸ್ ಗಾಟ್ 2 ಐಸ್, ಟೀಚರ್ ಆ್ಯಂಡ್ ಸೋಲ್ಜರ್. ದೇಶಕ್ಕೆ 2 ಕಣ್ಣುಗಳಂತೆ, ಒಂದು ಶಿಕ್ಷಕರು ಮತ್ತೊಂದು ನಮ್ಮ ಯೋಧರು. ಇದಕ್ಕಿಂತ ಉದಾತ್ತವಾದ ಒಂದು ಘೋಷವಾಕ್ಯ ಯಾರು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ.
ಅದು ವಿಶೇಷವಾಗಿ ವಿದ್ಯಾಸಂಸ್ಥೆಗಳಲ್ಲಿ. ನಮ್ಮಲ್ಲಿ ಶಿಕ್ಷಕರಿಗೆ ಮರ್ಯಾದೆ ಕೊಡಬೇಕು, ನಾವು ಯೋಧರನ್ನು ಆದರ್ಶವಾಗಿ ಇಟ್ಟುಕೊಳ್ಬೇಕು ಅಂತ ಹೇಳುವ ಮಾತನ್ನು ಮನದಟ್ಟು ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಇದಕ್ಕಿಂತ ಹೆಚ್ಚಿನ ವಿಷಯ ಯಾವುದು ಬೇಡ. ಇದರ ಈ ವಿದ್ಯಾಸಂಸ್ಥೆಗಳು ಹೇಗೆ ಹುಟ್ಟಿಕೊಂಡಿತು ಅಂತೇಳಿ ಈಗಾಗಲೇ ಸಿದ್ದರಾಮಯ್ಯಗಳು ಹೇಳಿದರು. ಒಬ್ಬರು ಕನಸು ಕಂಡರು, ಅದನ್ನು ಇನ್ನೊಬ್ಬರು ಪೂರೈಸಿದರು, ಅವರ ಮಗ. ಅದು ಹೇಗೆ? ಕನಸುಗಾರ ಉತ್ತಮ ಕನಸನ್ನು ಕಂಡಿದ್ದಾರೆ, ಆದರೆ ಅದನ್ನು ಪೂರೈಸಿದವರು ಭಾಳ ಧೈರ್ಯವಂತ ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ನಾವೆಲ್ಲ ಇವತ್ತು ನೋಡ್ತೇವೆ, ಶಾಲೆ ಪ್ರಾರಂಭ ಮಾಡುವವರು ಒಂದಾ KG ಕ್ಲಾಸ್ ಮಾತ್ರ, LKG UKG ಅಥವಾ ಪ್ರೈಮರಿ ಮಾತ್ರ, ಅಥವಾ ಒಂದು ಹೈಸ್ಕೂಲ್ನಲ್ಲಿ ಮಾತ್ರ ಶುರು ಮಾಡ್ತಾರೆ. ಇವರು ಒಟ್ಟಿಗೆ ಈ ಗ್ರಾಮೀಣ ಪರಿಸರದಲ್ಲಿ KG ಕ್ಲಾಸ್, 1ನೇ ಕ್ಲಾಸ್, ಆಮೇಲೆ ಹೈಸ್ಕೂಲು, ಇದನ್ನೆಲ್ಲವನ್ನು ಒಟ್ಟಿಗೆ ಪ್ರಾರಂಭ ಮಾಡಬೇಕಾದ್ರೆ ನಿಜವಾಗಿ ಅದರ ಧೈರ್ಯ ಬೇಕು. ಯಾಕೆಂತ ಹೇಳಿದರೆ ಅಷ್ಟು ಸುಲಭದ ಮಾತಲ್ಲ. ವಿದ್ಯಾಸಂಸ್ಥೆಗಳು ಹೇಗೆ ನಡೀತದೆ ಅಂತ ಹೇಳೋದು ನಾನು ಒಳಗಿನಿಂದ ಬಲ್ಲೆ, ಯಾಕೆಂದರೆ ನಾನು ಕೂಡ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರುವವ. ಹಾಗೆ ಗೊತ್ತು, ಜನರು ಹೇಳ್ತಾರೆ ಅವ್ರು ಫೀಸ್ ತಗೊಳ್ತಾರೆ ಏನು ಅಂತೇಳಿ. ಇದಕ್ಕೆ ಎಷ್ಟು ಹೂಡಿಕೆ ಆಗಿದೆ, ಎಷ್ಟು ಸ್ಥಳವನ್ನು ಇದಕ್ಕೆ ಬಿಟ್ಟಿದ್ದಾರೆ, ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಪರಿಶ್ರಮ ಇದ್ದಾರೆ ಹಿಂದೆ ಅಂತ ಹೇಳುವಂಥದ್ದು ಅದು ಮಾಡಿದವರಿಗೆ ಗೊತ್ತು. ಅಂಥ ಉದಾತ್ತ ಕೆಲಸವನ್ನು ಇವತ್ತು ಸೀತಾರಾಮಯ್ಯಗಳು ಮಾಡಿದ್ದಾರೆ. ಮಾಡಿ ಮುನ್ನಡೆಸುವಲ್ಲಿ ಅವರ ಮುಂದಾಲೋಚನೆ ನೋಡಿ, ಅವ್ರು ಮಾಡ್ತಾ ಇದ್ದಾರೆ, ಈಗಲೂ ಇದ್ದಾರೆ ಅದಕ್ಕೆ ಪ್ರೇರಕ ಶಕ್ತಿಯಾಗಿ. ಮುನ್ನಡೆಸುವಲ್ಲಿ ಇವತ್ತು ಶ್ರೀಯುತ ಅಶ್ವಿನ್ ಶೆಟ್ಟಿಯವರನ್ನು ಕೂತ್ಕೊಳಿಸಿದ್ದಾರೆ. ಇವರ ಬಗ್ಗೆ ನಾನು ಕೇಳಿ ತಿಳ್ಕೊಂಡೆ, ಅವರು ಬಲ್ಲೆ, ನಾನೊಂದು 4-5 ವರ್ಷದಿಂದ ನೋಡ್ತಾ ಇದ್ದೇನೆ. ಅವರು ಫಸ್ಟಿಗೆ ಎಂಜಿನಿಯರಿಂಗ್, ತಂತ್ರಜ್ಞಾನ, ಅದರಲ್ಲಿ ಎಜುಕೇಷನ್, BTech ಮಾಡಿದರು, MTech ಮಾಡಿದರು. ಆಮೇಲೆ ಮ್ಯಾನೇಜ್ಮೆಂಟ್ MBA ಮಾಡಿದರು. ಆಮೇಲೆ ಸಾಕಷ್ಟು ವರ್ಷ ಕೆಲಸ ಮಾಡಿದರು. ಕೆಲಸ ಮಾಡಿ ಮತ್ತೆ ಇಲ್ಲಿ ಬಂದರು. ಇದರ ಮುಂದಾಳತ್ವವನ್ನು ವಹಿಸಿಕೊಂಡ್ರು. ಮತ್ತು ಅವರ ಜ್ಞಾನದಾಹ ನಿಲ್ಲಿಲ್ಲ. LLB ಮಾಡಿದರು, ಇದು ಬೇರೆ ವಿಚಾರ. ಲಾ ಕಲ್ತರು. ಭಾಳ ಖುಷಿ ಆಯ್ತು ನಂಗೆ ನೋಡುವಾಗ. ಇನ್ವಿಟೇಷನ್ನಲ್ಲಿ ಅಡ್ವೊಕೇಟ್ ಅಶ್ವಿನ್ ಎಲ್ ಶೆಟ್ಟಿ ಅಂತೇಳಿ ಉಂಟು. ಅಯ್ಯಪ್ಪ, ಯಾವಾಗ ಮಾಡಿದ್ರಪ್ಪ ಇವರು LLB ಅಂತೇಳಿ. ಯಾಕೆಂತ ಹೇಳಿದರೆ ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಜೀವನದ ಉದ್ದಕ್ಕೂ ವಿದ್ಯಾರ್ಥಿ ಆಗಿರಬೇಕಂತೆ, ಕಲಿತಾ ಇರಬೇಕು ಅಂತೇಳಿ. ಹಾಗೆ ಇವರು ಬೇರೆ ಬೇರೆ ಸ್ಟ್ರೀಮ್ಸ್ ಆಫ್ ನಾಲೆಜ್ ಇದನ್ನು ಇವರು ಇಷ್ಟು ಸಣ್ಣ ಪ್ರಾಯದಲ್ಲಿ ಪಡೆದುಕೊಂಡಿದ್ದಾರೆ. ಇವರು ವಿದ್ಯಾಸಂಸ್ಥೆ ನಡೆಸ್ತಾರೆ ಅಂತ ಹೇಳಿದರೆ ಇದು ಸರಿಯಾದ ಕೈಯಲ್ಲಿ ಇದೆ ಅಂಥೇಳಿ ಲೆಕ್ಕ. ಇಲ್ಲಿಯ ವಿದ್ಯಾರ್ಥಿಗಳಿಗೆ ಖಂಡಿತ ಗುಣಮಟ್ಟದ ಶಿಕ್ಷಣ ಸಿಕ್ಕುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವೆಲ್ಲ ಪುಣ್ಯವಂತರು. ಇಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ, ಕಲೀಲಿಕ್ಕೆ, ಇದಕ್ಕೆ ನಡೆಸುವವರು ಇದಕ್ಕೆ ಅಷ್ಟು ಮುತುವರ್ಜಿ ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವೂ ಹಾಗೆ ನೋಡಿ, ಇದರಲ್ಲಿ ಬಂದವರು, ಉದ್ಘಾಟಕರಾಗಿ ಬಂದವರು ನಮ್ಮ ಇಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು. ಅದೇ ರೀತಿ ಆ ಸಮಾರಂಭದಲ್ಲಿ ಯಾವಾಗಲೂ ಅವರು ಸನ್ಮಾನ ಮಾಡ್ತಾರೆ, ಅದು ಯೋಧರಿಗೆ ಅಥವಾ ಶಿಕ್ಷಕರಿಗೆ. ಅದು ಕೂಡ ಇವತ್ತು ನಡೀತಾ ಇದೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದದ್ದು, ಚೆನ್ನಾಗಿ ನಡೆದಿದೆ. ಸಮಯಕ್ಕೆ ಸರಿಯಾಗಿ ಪ್ರಾರಂಭವಾಗಿದೆ, ಸಮಯಕ್ಕೆ ಸರಿಯಾಗಿ ಮುಗಿತದೆ ಅಂತ ಹೇಳೋ ಭರವಸೆ ಇದೆ. ಮತ್ತು ಈ ವಿದ್ಯಾಸಂಸ್ಥೆ ಅತ್ಯಂತ ಸರಿಯಾದ ರೀತಿಯಲ್ಲಿ ಮುಂದೆ ಸಾಗ್ತಾ ಇದೆ. ಇವತ್ತು ಗ್ರಾಮೀಣ ಪರಿಸರದಲ್ಲಿ ಒಂದು ಆಧುನಿಕ ಶಿಕ್ಷಣ ಕೊಡುವಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಸಂಬಂಧಪಟ್ಟವರಿಗೆ ಎಲ್ರಿಗೂ ನನ್ನ ಧನ್ಯವಾದವನ್ನು ಹೇಳುತ್ತಾ, ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಸನ್ಮಾನಿತರನ್ನು ಸನ್ಮಾನಿಸಿ ಸಂಸ್ಥೆಯ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ ತಮಗೆ ವಂದನೆಗಳು ಸರ್. ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ. ಶಿಂಟೂರು ಸಂಸ್ಮರಣೆ ಮಾಡಲಿರುವವರು ಶ್ರೀಯುತ ಸೋಂತೋಡ್ ಹೂವಯ್ಯ ಇವರ ಒಂದು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ವಿದ್ಯಾರಶ್ಮಿ ವಿದ್ಯಾಲಯದ ಸಹಶಿಕ್ಷಕಿಯಾದಂತಹ ಶ್ರೀಮತಿ ಚೇತನ. ಶುಭ ನಮನಗಳು. ಇಂದು ನಮ್ಮೊಡನಿರುವ ಇನ್ನೋರ್ವ ಅತಿಥಿಯ ಪರಿಚಯವನ್ನು ನಿಮ್ಮುಂದಿಡಲು ಸಂತೋಷ ಪಡುತ್ತಿದ್ದೇನೆ. ಶ್ರೀ ಸೂಂತೋಡು ಹೂವಯ್ಯ ಇವರು ದಿವಂಗತ ಸೂಂತೋಡು ರಾಮಣ್ಣಗೌಡ ಮತ್ತು ಸುಶೀಲಾ ದಂಪತಿಗಳ ಹಿರಿಯ ಪುತ್ರ. ಇವರು ಪ್ರಸ್ತುತ ಸುಳ್ಯದ ಅಂಬಟಡ್ಕದಲ್ಲಿ ವಾಸಿಸುತ್ತಿದ್ದಾರೆ.
ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸುಳ್ಯದ ಸರಕಾರಿ ಶಾಲೆಗಳಲ್ಲಿ ಪೂರ್ಣಗೊಳಿಸಿ ಪದವಿ ಶಿಕ್ಷಣವನ್ನು ಉಜಿರೆ SDM ಕಾಲೇಜಿನಲ್ಲಿ ಮಾಡಿ ತದನಂತರ ತಮ್ಮ GDC ತರಬೇತಿಯನ್ನು ಸರಕಾರಿ ತರಬೇತಿ ಕೇಂದ್ರ ಮಡಿಕೇರಿಯಲ್ಲಿ ಪೂರ್ಣಗೊಳಿಸಿದರು. ತಮ್ಮ ಶಾಲಾ ದಿನಗಳಲ್ಲಿ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ ಇವರು ವಾಲಿಬಾಲ್, ಕ್ರಿಕೆಟ್, ಬ್ಯಾಡ್ಮಿಂಟನ್ ಮುಂತಾದವುಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಪ್ರೌಢಶಾಲೆಯಲ್ಲಿ ಇರುವಾಗಲೇ ತನ್ನ ತಂದೆಯನ್ನು ಕಳೆದುಕೊಂಡ ಇವರು ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ 6 ವರ್ಷಗಳ ಕಾಲ ಸೂಪರ್ವೈಸರ್ ಆಗಿ ಸೇವೆ ಸಲ್ಲಿಸಿ ನಂತರ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಕೃಷಿ ಅಧಿಕಾರಿಯಾಗಿ ಸೇರಿದರು. ತದನಂತರ ಅಲ್ಲಿಂದ ವರ್ಗಾವಣೆಯಾಗಿ ಬ್ಯಾಂಕಿನ ಅಧಿಕಾರಿಯಾಗಿ ಹಾಗೂ ಶಾಖಾ ನಿರ್ವಾಹಕರಾಗಿ 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದರು. ನಿವೃತ್ತಿಯ ನಂತರ ಅರಭಾಷೆ ಹಾಸ್ಯ ಲೇಖನವನ್ನು ಬರೆಯುವ ಹವ್ಯಾಸವನ್ನು ಬೆಳೆಸಿಕೊಂಡರು. ಇವರ ಹಲವಾರು ಲೇಖನಗಳು ಸುದ್ದಿ ವಾರಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ. ಸುಳ್ಯ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿದ್ದು ಕ್ಲಬ್ಬಿನಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡಿರುತ್ತಾರೆ. ಇವರ ಪತ್ನಿ ಶಾಂತಿ. ಇವರಿಗೆ ಶಿಲ್ಪಾ ಮತ್ತು ಡಾಕ್ಟರ್ ಕೃಪಾಲಿ ಎಂಬ 2 ಹೆಣ್ಣು ಮಕ್ಕಳಿದ್ದು ಸುಖ ಸಂಸಾರಿಯಾಗಿರುವ ನಮ್ಮ ಇಂದಿನ ಶೆಂಟೂರು ಸಂಸ್ಕರಣಾ ಭಾಷಣಕಾರರಾಗಿರುವ ನಗುಮೊಗದ ಒಡೆಯ ನಮ್ಮ ಸಂಚಾಲಕರ ಆತ್ಮೀಯ ಸೂಂತೋಡು ಹೂವಯ್ಯ. ಅವಕಾಶಕ್ಕಾಗಿ ವಂದನೆಗಳು. ತಾಯಿ ಜೀವವನ್ನು ಕೊಡುತ್ತಾಳೆ, ತಂದೆ ಭದ್ರತೆಯನ್ನು ಕೊಡುತ್ತಾರೆ, ಗುರುಗಳು ಬದುಕುವುದು ಹೇಗೆಂದು ಕಲಿಸುತ್ತಾರೆ. ಈಗ ಶಿಂಟೂರು ಸಂಸ್ಮರಣೆ ಮಾಡಲಿರುವವರು ಶ್ರೀಯುತ ಸೊಂತೋಡ್ ಹೂವಯ್ಯನವರು. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೇಡಮ್ ಹೇಳಿದರು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ. ಈ 3-4 ಲೈನ್ಗಳಲ್ಲಿ ಗುರುಗಳಿಗೆ ಯಾವ ಸ್ನಾನ ಇದೆ ಅಂತ ತಿಳ್ಕೊಂಡು ಎಲ್ರಿಗೂ ನಿಮಗೆ ಮನದಟ್ಟು ಆಗಿರ್ಬೋದು. ಇಂದಿನ ಈ ಶಿಂಟೂರು ಸ್ಮೃತಿ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಅಶ್ವಿನಿ ಶೆಟ್ಟಿಯವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂದೆ ಆಸೀನರಾಗಿರುವಂಥ ಎಲ್ಲ ಆಹ್ವಾನಿತರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ನನಗೆ ಇಂದು ಈ ಅವಕಾಶವನ್ನು ಕೊಟ್ಟವರು ಅಂತ ಹೇಳೋದ, ಕೊಟ್ಟವನು ಅಂತ ಹೇಳೋದ ಸೀತಾರಾಮ. ನಾನು ಯಾಕೆ ಸೀತಾರಾಮ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಅವನು ನನ್ನನ್ನು ಕರೆಯೋದು, ಹೂವಯ್ಯ ಎಲ್ಲಿದ್ಯಾ? ನಾನು ಇಲ್ಲೇ ಇದ್ದೇನೆ ಸೀತಾರಾಮ, ನೀನು ಎಲ್ಲಿದ್ಯಾ ಅಂತ ಹೇಳಿಕೊಂಡು ಇದು ಎಷ್ಟು ವರ್ಷದಿಂದ ನಡ್ಕೊಂಡು ಬಂದದ್ದು? ಹೆಚ್ಚು ಕಡಿಮೆ 70 ವರ್ಷದಿಂದ. ಹೆಚ್ಚಿನ ಮಕ್ಕಳು ಹುಟ್ಟಲಿಲ್ಲ ಬಿಡಿ, ಅವರ ಅಪ್ಪಂದಿರು ಹುಟ್ಟಿರಲಿಲ್ಲ ಇಲ್ಲಿಗೆ ಇರುವಂಥವರು, ಗೊತ್ತಾಯ್ತಲ್ಲ. ಈಗ ನನ್ನ ಗುರುಗಳು, ನಾವು ಈಗ ಇಲ್ಲಿ ಹೇಳ್ತೇನೆ ನಾರಾಯಣ ರೈ ಅಂತ ಹೇಳ್ಕೊಂಡು ಅವರ ಹೆಸರನ್ನು ನಾವು ಹೇಳೋದಿಲ್ಲ ಆಯಿತು. ರೈ ಮಾಸ್ಟ್ರು ಅಂತ ಹೇಳ್ತಿದ್ರು. ಮಾರ್ಗದಲ್ಲಿ ಹೋಗುವಾಗ ಅವರು ಇಲ್ಲಿ ಬಂದರೆ ಅವರ ಆ ದಾರಿಯಲ್ಲಿ ನಾವು ಹೋಗೋದಿಲ್ಲ ಆಯಿತು, ನಾವು ಈಚೆ ದೂರದಿಂದ ಹೋಗ್ತಿದ್ದೆವು. ಅಜಾನುಭಾವ ವ್ಯಕ್ತಿತ್ವ, ಗಂಭೀರ ಮುಖಭದ್ರೆ, ಯಾರು ನೋಡಿದರೂ ಅವರನ್ನು ಗೌರವ ಮೂಡುವಂಥ ಒಂದು ವ್ಯಕ್ತಿತ್ವ. ಇಂದು ನಾವು ಅವರ 14ನೇ ವರ್ಷದ ಸ್ಮೃತಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಮೊದಲು ಅವರು ಮೊಳಹಳ್ಳಿ ಶಿವರಾಯರ ಇಂದ ಪ್ರೇರಿತರಾಗಿ ಸಹಕಾರಿ ಬ್ಯಾಂಕಿನಲ್ಲಿ ಕೆಲಸ ಮಾಡಿದರು. ನೋಡಿ ಅದರ ಎಫೆಕ್ಟ್. ಅವರು ಸಹಕಾರಿ ಬ್ಯಾಂಕಿನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡಿದರು, ಅವರ ಮಗ ಅವರು ಕೆಲಸ ಮಾಡಿದರು, ನಾನು ಸಹಕಾರಿ ಬ್ಯಾಂಕಿನಲ್ಲಿ ಕೆಲಸ ಮಾಡಿದ್ವು. ಒಬ್ಬರ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಬರ್ತದೆ ಅಂತ ತಿಳ್ಕೊಂಡು ಗಾಂಧೀಜಿಯ ಅನುಯಾಯಿಗಳಾಗಿದ್ದ ಅವರು ಶುಭ್ರ ಖಾದಿ ಬಿಳಿ ಉಡುಗೆ. ನಾನು ಬಿಳಿ ಡ್ರೆಸ್ ಹಾಕೋದು ಭಾಳ ಕಡಿಮೆ, ಆದರೆ ಇವತ್ತು ಅವರ ನೆನಪಿಗಾಗಿ ಬಿಳಿ ಶರ್ಟ್ ಹಾಕ್ಕೊಂಡು ಬಂದಿದ್ದೇನೆ. ಯಾಕೆಂದರೆ ಅವರನ್ನು ಮರೀಲಿಕ್ಕೆ ಆಗೋದಿಲ್ಲ. ಅಂದು 1939ರಲ್ಲಿ ಆರಂಭವಾದ ದ್ವಿತೀಯ ಮಹಾಯುದ್ಧದಲ್ಲಿ ಜರ್ಮನಿಯ ಹಿಟ್ಲರ್, ಇಟಲಿ, ಜಪಾನ್ ಜೊತೆ ಸೇರಿ ಇಂಗ್ಲೀಷಿಗೆ ಆಕ್ರಮಣ ಮಾಡಿದರು. ಆಗ ನಮ್ಮ ಭಾರತ ದೇಶ ಬ್ರಿಟಿಷರ ಆಧೀನದಲ್ಲಿತ್ತು. ನಮ್ಮ ದೇಶದ ಕರೆಗೆ ಹೋಗೊಟ್ಟು ಅವರು ಸೈನ್ಯವನ್ನು ಸೇರಿದರು. ಸೀತಾರಾಮರವರು ಈಗಾಗಲೇ ಹೇಳಿದ್ದಾರೆ 7 ವರ್ಷ ಅದರಲ್ಲಿ ಸೇವೆ ಸಲ್ಲಿಸಿ ಅದರಿಂದ ನಿವೃತ್ತರ ಆದ ಮೇಲೆ
ಮುಂದೆ ಹೇಳ್ತೇನೆ ಅದು ಕತೆ. ಅದ್ರ ಮೊದಲು ಅವ್ರು ಬಂದ ಮೇಲೆ ಬಂದರು. ಅವರು ಕೃಷಿಕರಾಗಿದ್ದರು, ಸಹಕಾರಿ ಬಂಧು ಆಗಿದ್ದರು, ಸೈನ್ಯದಲ್ಲಿ ಸೇವೆ ಸಲ್ಲಿಸಿದರು, ಅಧ್ಯಾಪಕರಾಗಿದ್ದರು. 10 ಹಲವು ಪ್ರತಿಯೊಂದನ್ನು ಅಷ್ಟು ನಿಷ್ಠೆಯಿಂದ ಅವರು ಮಾಡುತ್ತಿದ್ದರು. ಆ ನಂತರ ಅವರು ಸುಳ್ಯದಲ್ಲಿ ನೆಲೆಸಿದರು. ನನಗೆ ಮತ್ತು ಅವರ ಕುಟುಂಬಕ್ಕೆ ಯಾವ ಸಂಬಂಧ ಇದೆ ಅಂತೇಳಿ ಇನ್ನು ಮುಂದೆ ಜಸ್ಟ್ ಹೇಳ್ತೇನೆ. ನನ್ನ ಅಜ್ಜನ ಅಂಗಡಿ ಸುಳ್ಯದಲ್ಲಿ ಇತ್ತು. ಈಗಿನ ಬಸ್ ಸ್ಟ್ಯಾಂಡ್ ಹತ್ರ ನನ್ನ ತಮ್ಮ ಬಂದಿದ್ದಾನೆ, ಅಲ್ಲಿ ಸೂಂತೋಡು ಎಂಪೋರಿಯಂ ಅಂತೇಳಿ ಈಗ ಇದೆ. ಅವರ ತಂದೆಯವರು ಒಂದೊಂದು ಸಲ ಬಂದು ಅಲ್ಲಿ ಕೂತ್ಕೊಂಡು ಅಲ್ಲಿ ಮಾತಾಡ್ತಿದ್ರು. ಇವರ ದೊಡ್ಡ ಅಣ್ಣ ರಾಮಾನಂದ ರೈಯವರು ನನ್ನ ಚಿಕ್ಕಪ್ಪನ ಕ್ಲಾಸ್ಮೇಟು, ಬಾಲಕೃಷ್ಣ ರೈಯವರು ನಮ್ಮ ಆತ್ಮೀಯರು, ಸೀತಾರಾಮ್ ರೈಯವರು ಮತ್ತು ನಾನು ಹೇಳಿದಲ್ಲ ಸೀತಾರಾಮ್ ರೈಯವರು ಹೇಳ್ತೇನೆ, ರೈ ಅಂತ ಸಹ ಹೇಳ್ತೇನೆ, ನಾವು ಕ್ಲಾಸ್ಮೇಟ್ಗಳು. ಸುಧಾಕರ್ ರೈಯವರು ಅವರು ಇವತ್ತಿಲ್ಲ, ಮೈಸೂರಿನಲ್ಲಿದ್ದಾರೆ. ನಾವು ಅವರು 3 ತಿಂಗಳು KGFನಲ್ಲಿ, ನಾನು ಬ್ಯಾಂಕಿನಲ್ಲಿ ಅವರಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ ರೂಮ್ಮೇಟ್ಸ್ ಆಗಿದ್ದೆವು. ನಮ್ಮ ಜಯಪ್ರಕಾಶ್ ರೈಯವರು ನನ್ನ ತಮ್ಮನ ಕ್ಲಾಸ್ಮೇಟು, ಶಾರದಾ ಅವರು ನನ್ನ ತಂಗಿಯ ಕ್ಲಾಸ್ಮೇಟು, ಶಕುಂತಲಾ ಅವರು ನನ್ನ ಇನ್ನೊಂದು ತಂಗಿಯ ಕ್ಲಾಸ್ಮೇಟು. ಆದ ಕಾರಣ ಬಾಲ್ಯದಿಂದ ಆಟ ಆಡಿ ಜಗಳ ಮಾಡಿ ಆ ರೀತಿಯಲ್ಲಿ ನಾವು ಬೆಳೆದುಕೊಂಡು ಬಂದಂಥವ್ರು. ಪುತ್ತೂರಿನಲ್ಲಿ ಆರಂಭದಲ್ಲಿ ಅಧ್ಯಾಪಕ ವೃತ್ತಿಯನ್ನು ಕೈಗೊಂಡಂಥ ರೈ ಮಾಸ್ಟ್ರು ಅಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿದರು. ನೆಕ್ಸ್ಟು ಸುಳ್ಯ ಶಾಲೆಯಲ್ಲಿ, ಫಸ್ಟು ಸುಳ್ಯ ಪ್ರಾಥಮಿಕ ಶಾಲೆಯಲ್ಲಿ, ಆಗ ನಮ್ಮ ಕಾಲದಲ್ಲಿ ಹೈಸ್ಕೂಲ್ನಲ್ಲಿ 1st ಫಾರ್ಮ್ 2nd ಫಾರ್ಮ್ 3rd ಫಾರ್ಮ್ ಅಂತೇಳಿ ಇತ್ತು. ಆಗ ಅವರು ಅಲ್ಲಿಗೆ ಅಧ್ಯಾಪಕರಿಗೆ ಬಂದಿದ್ದರು. ಸಮಯ ಪಾಲನೆಗೆ ಅವರು ಕೊಡ್ತಿದ್ದ ಮಹತ್ವ ಎಷ್ಟು ಅಂತ ಹೇಳಿದರೆ, ಸೀತಾರಾಮ್ ರೈ ಅವರ ಯಾವುದೇ ಫಂಕ್ಷನನ್ನು ನೀವು ನೋಡಿ, ನನಗೆ ಅವರು ಟೈಮ್ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚು ಮಾತಾಡಲಿಕ್ಕೆ ನೀನಿಲ್ಲ ಅಂತೇಳಿ. ನಾನು ಮಾತನಾಡೋದು ಇಲ್ಲ, ಯಾಕೆ ನನಗೆ ಗೊತ್ತುಂಟು. ಜಯಪ್ರಕಾಶ್ ರೈ ಅವರು ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ಹೇಳ್ತಾ ಇದ್ದಾರೆ, ಎಂತ ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ಟೈಮಿಗೆ ಇಂಪಾರ್ಟೆನ್ಸೇ ಕೊಡೋದಿಲ್ಲ ಅಂತ ಹೇಳ್ಕೊಂಡು ನೋಡಿ. ಅವರಿಗೆ ನಮ್ಮ ರೈಯವರಿಗೆ ಯಾರು ನನ್ನ ಗುರುಗಳಿಗೆ 2 ಬಿರುದು ಸಿಕ್ಕಿತ್ತಂತೆ. ಕೆಲವು ನಾನು ಓದಿ ತಿಳಿದದ್ದು, ಕೆಲವು ಕೇಳಿ ತಿಳಿದದ್ದು. ಏನು ಅಂತೇಳಿದರೆ, ಒಂದು ಸಲ ಅವರಿಗೆ ಒಬ್ಬರು ಹೇಳಿದ್ರಂತೆ, ಇವರು ಕೆಲಸ ಬಿಟ್ಟು ಬರುವಾಗ ಅವರಿಗೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಕೊಡ್ತೇನೆ ಅಂತೇಳಿ ಹೇಳಿದ್ರಂತೆ. ಆಗ ಅವರು ನಯವಾಗಿ, ನನಗೆ ಕಂದಾಯ ಇಲಾಖೆ ಬೇಡ, ಅಲ್ಲಿ ನಿಯತ್ತಿನಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು. ಆಗ ಆಫೀಸರ್ ಹೇಳಿದ್ರಂತೆ, ನೀನೊಬ್ಬ ಹುಚ್ಚ, ಹೋಗು ನೀನು ಅಂತ ಹೇಳಿದ್ರಂತೆ. ಇವರು ಪುತ್ತೂರಿನಲ್ಲಿ ಸ್ಕೂಲ್ನಲ್ಲಿ ಇರುವಾಗ ಅಲ್ಲಿಯ ಇವರ ಮುಖ್ಯೋಪಾಧ್ಯಾಯರು ಇವರು ಹೋಗಿ, ನಾನು ಮಕ್ಕಳಿಗೆ ಒಂದು ದತ್ತಿ ನಿಧಿಯನ್ನು ನಾನು ಸ್ಥಾಪಿಸ್ತಾ ಇದ್ದೇನೆ, ಆ ದತ್ತಿ ನಿಧಿಯಿಂದ ಬಂದ ಹಣದ ಬಡ್ಡಿಯಲ್ಲಿ ನೀವು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡಬೇಕು ಅಂತ. ಆಗ ಅವರು ಹೇಳಿದ್ರಂತೆ, ನೀನೊಬ್ಬ ಪುಣ್ಯ ಪುರುಷ ಅಂತೇಳಿ ಹೇಳಿದ್ರಂತೆ. ಇವರು ಅಲ್ಲಿ ಒಬ್ಬರು ಹೇಳಿದರು ನೀನೊಬ್ಬ ಹುಚ್ಚ ಅಂತೇಳಿ, ಇಲ್ಲಿ ಇವರು ಹೇಳ್ತಾರೆ ನೀನೊಬ್ಬ ಪುಣ್ಯ ಪುರುಷ ಅಂತ ಹೇಳಿದರೆ. ಆದರೆ ಆ 2 ಮಾತುಗಳು ಅವರು ಸ್ಥಿತಪ್ರಜ್ಞತೆಯಿಂದ ತೆಗೆದುಕೊಂಡು ನಡ್ಕೊಂಡು ಹೋಗಿದ್ದಾರೆ. ಇನ್ನೂ ಹೇಳಬೇಕು ಅಂತ ಹೇಳಿದರೆ, ಅವರ ಅಮ್ಮ ಯಮುನಾ ರೈಯವರು, ನಾವು ಅವರ ಮನೆಗೆ ಹೋಗಲಿಕ್ಕೆ ಉಂಟು. ಹೋದ ಕೂಡಲೇ ಅವರು ಒಂದು ದಿವಸ ಸಹ ಕಾಫಿ ಕೊಡೋದು ಕಳಿಸಿದವರಲ್ಲ. ಆ ಕಾಫಿ ಕುಡಿದು ಏನಾಯಿತು ಅಂತ ಹೇಳಿದರೆ, ನಾನು ಕಾಫಿಯ ಮೇಲೆ ಮೋಹ ಹೆಚ್ಚಿಸ್ಕೊಂಡೆ. ಈಗ ಬೆಳಗ್ಗೆ ಎದ್ದು ನಮ್ಮ ಬಂಡಿ ಸ್ಟಾರ್ಟ್ ಆಗಬೇಕಾದ್ರೆ ಕಾಫಿ ಕುಡಿಲೇಬೇಕು. ನಾನು ಸೀತಾರಾಮ್ ರೈಲಿ ಒಮ್ಮೊಮ್ಮೆ ಹೇಳ್ತೀನಿ, ನಾವು ಒಂದೊಂದು ಸಲ ಚೈತನ್ಯ ಪಾನೀಯ ತಗೊಳ್ತೇವೆ, ಮಕ್ಕಳಿಗೆ ಚೈತನ್ಯ ಪಾನೀಯ ಅದು ನಿಮಗೆ ಮುಂದೆ ಗೊತ್ತಾಗ್ತದೆ, ಈಗ ಅದು ಬೇಡ. ಈ ಅವರು ಕೊಡ್ತಿದ್ದಂಥ ಕಾಫಿಯ ರುಚಿ ಉಂಟಲ್ಲ, ಈ ಚೈತನ್ಯ ಪಾನೀಯದಿಂದ ಎಷ್ಟೋ ಚೆನ್ನಾಗಿತ್ತು. ಕಾಫಿಯ ಮೋಹ ಹೆಚ್ಚು ನನಗೆ ಬಂತು ಅಂತೇಳಿ ಹೇಳಿದರೆ, ನಾನು ಈ ಕಾಫಿ ಕುಡಿಲಿಕ್ಕಾಗಿ ಮಡಿಕೇರಿಯಲ್ಲೇ ಒಂದು ಹುಡುಗಿಯನ್ನು ಮದುವೆ ಆಗಿಬಿಟ್ಟೆ. ಯಾಕೆಂದರೆ ಡೈಲಿ ಚೆನ್ನಾಗಿರುವಂಥ ಕಾಫಿ ಕುಡಿಬೋದು ಅಂತ ಹೇಳುವಂಥ ರೀತಿಯಲ್ಲಿ. ಈಗ ಸೀತಾರಾಮ್ ರೈ ಅವರು ಮಾಡುವಂಥ ಕಾರ್ಯಕ್ರಮ, ಇಂಥ ಒಂದು ಏನು ಅದು ಹೇಳಿದ್ರು, ಅದ್ಭುತ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ಇವತ್ತು 10 ಮಕ್ಕಳಿಗೆ ಶಿಷ್ಯ ವೇತನವನ್ನು ಅವರು ವಿತರಿಸ್ತಿದ್ದಾರೆ. ಮತ್ತು ರೈಗಳ ವಿಷಯ ನಾವು ಮಾತಾಡಬೇಕಾದ್ರೆ ಅರ್ಧ ಗಂಟೆ ಮಾತಾಡ್ತೇನೆ. ಅವರು ಹೇಳ್ತಾರೆ, ನೀನು ಹೆಚ್ಚು ಕುರಿಲಿಕ್ಕೆ ಹೋಗಬೇಡ ಅಂತ ಹೇಳ್ಕೊಂಡು, ಮಾತು ಎಷ್ಟು ಬೇಕಾದರೂ ಮಾತನಾಡ್ಬೋದು. ಆದರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ, ನೀನು ಮಾತಾಡಬೇಕು ಮಾರೆ, ನೀನು ಮಾತನಾಡ್ತೀನಿ ಅಂತ ಹೇಳಿಕೊಂಡು ಅವರು ಹೇಳಿದಂಥ ಟೈಮ್, ನನಗೆ ಕೊಟ್ಟಂಥ ಟೈಮ್ ಮುಗಿತಾ ಬರ್ತದೆ. ಇಂಥ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಲಿ. ಮಕ್ಕಳೇ, ಚೆನ್ನಾಗಿ ಓದಿ ಮಕ್ಕಳೇ, ಇಂಥ ಅವಕಾಶ ನಿಮಗೆ ಸಿಕ್ಕುವುದಿಲ್ಲ, ಎಲ್ಲ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೇನೆ. ಆದ ಕಾರಣ ಸೀತಾರಾಮ್ ರೈ ಅವರಿಗೆ ಇನ್ನೊಂದು ಸಲ ವಂದಿಸುತ್ತಾ, ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಗುರುವನ್ನು ಸ್ಮರಿಸುವುದರೊಂದಿಗೆ
ಅವರ ಇಡೀ ಕುಟುಂಬವನ್ನೇ ತಮ್ಮ ನೆನಪಿನೊಂದಿಗೆ ಮೆಲುಕು ಹಾಕಿಕೊಂಡ್ರಿ ಸರ್. ವಂದನೆಗಳು. ನಮ್ಮ ಒಂದಿಗೆ ಇಷ್ಟೊತ್ತು ಇದ್ದು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀಯುತ ಲೋಕೇಶ್ ಎಸ್ ಆರ್, ಶಿಕ್ಷಣಾಧಿಕಾರಿಗಳು, ಪುತ್ತೂರು, ಇವರು ಅನ್ಯ ಕಾರ್ಯ ನಿಮಿತ್ತ ಈಗ ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ. ಇವರನ್ನು ನಾವೆಲ್ಲ ಪ್ರೀತಿಯಿಂದ ಈಗ ಬೀಳ್ಕೊಡ್ತಾ ಇದ್ದೇವೆ. ಮುಂದೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತಾ ಹೋಗ್ತದೆ. ಕಾರ್ಯಕ್ರಮದ ಮುಂದಿನ ಭಾಗ 14ನೇ ವರ್ಷದ ಶಿಂಟೂರು ಸ್ಮೃತಿ ಕಾರ್ಯಕ್ರಮ. ಶಿಂಟೂರು ಶಿಷ್ಯವೇತನ ನೀಡುವಂತಹ ಸಮಯ. ಪ್ರತಿಭಾನ್ವಿತ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ 10 ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿಗಳಂತೆ ಶಿಷ್ಯವೇತನವನ್ನು ನೀಡಲಾಗುತ್ತದೆ. ನಮ್ಮ ಸಂಸ್ಥೆಯ ಸಂಚಾಲಕರಾದಂತಹ ಶ್ರೀಯುತ ಕೆ ಸೀತಾರಾಮರೈ ಅವರು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ವಿತರಿಸಲಿದ್ದಾರೆ. ಹೆಸರಿಸುವಂತಹ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಸಂಚಾಲಕರಿಂದ ಈ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನ ತೃತೀಯ BCom ವಿದ್ಯಾರ್ಥಿನಿ ಧನ್ಯಶ್ರೀ, ತೃತೀಯ BA ವಿದ್ಯಾರ್ಥಿ ದೀಕ್ಷಿತ್, ತೃತೀಯ BCA ವಿದ್ಯಾರ್ಥಿ ಪವನ್, ವಿದ್ಯಾರಶ್ಮಿ ವಿದ್ಯಾಲಯದ ದ್ವಿತೀಯ PUC ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಶ್ರೀರಕ್ಷಾ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಪ್ರತೀಕ್ಷಾ, ಹತ್ತನೇ ತರಗತಿಯ ವಿದ್ಯಾರ್ಥಿನಿ ಶಜಾ ಫಾತಿಮಾ, 8ನೇ ತರಗತಿಯ ವಿದ್ಯಾರ್ಥಿನಿ NR ಇಫಾ, 7ನೇ ತರಗತಿಯ ವಿದ್ಯಾರ್ಥಿ ವಂದನ್ ರೈಪಿ, 5ನೇ ತರಗತಿಯ ವಿದ್ಯಾರ್ಥಿ ದಿವಿತ್, UKG ವಿದ್ಯಾರ್ಥಿನಿ ಅಜಾ ಫಾತಿಮಾ, ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು. ಮುಂದೆ 13 ವರ್ಷಗಳ ಕಾಲ ವಿದೇಶದಲ್ಲಿ ಸೇವೆಯನ್ನು ವಿದೇಶದಲ್ಲಿ ಸೇವೆಯನ್ನು ಸಲ್ಲಿಸಿ ತಾಯ್ನಾಡಿನ ಸೇವೆಗಾಗಿ ಪುನಃ ಭಾರತಕ್ಕೆ ಹಿಂತಿರುಗಿ ಬಂದಿರುವ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂತಹ ಅಡ್ವೊಕೇಟ್ ಎಂಜಿನಿಯರ್ ಅಶ್ವಿನ್ ಎಲ್ ಶೆಟ್ಟಿ ಅವರು ತಮ್ಮ ಅಧ್ಯಕ್ಷೀಯ ನೆಲೆಯಿಂದ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Good morning to all. Today we have gathered on a very auspicious occasion of remembering a great person, Shintur Narayan Rai. And I don't want this day to go without any remembrance. So I request, as all the guests said, that he was a man, he is a great teacher and a great soldier. So I request to create future teachers and future soldiers, our present teachers have to be up to the mark. So the task for you today is, you have to give me 50 words of every guest who has spoken on the WhatsApp, just so that we keep this day as a remembrance. Nothing for the students, for the teachers.
ಗೆಸ್ಟ್ ಏನೆಲ್ಲ ಮಾತಾಡಿದರು ಅದ್ರ 50 words you WhatsApp it to me. Why I say is because unless we become good educators, we can't have good citizens. Today evil exists because good people keep quiet. Today if a student does not understand, that means the teacher did not teach him properly. The equation is very simple. ನೀವು ಅರ್ಥ ಆಗುವಾಗೆ ಹೇಳಿದರೆ ಅವ್ರಿಗೆ ಅರ್ಥ ಆಗ್ತದೆ. This is the day. Why? Because very important day, because one man, power of one, Shintur Narayan Rai, the power of one words. ಶಾಲೆ ಮಾಡಬೇಕು ಅಂತ ಹೇಳಿದರು. One guy who was executive engineer, NATO Special Forces engineer, instead of being in Brisbane is in Saunur today. Why? Because one old man said one word, ಶಾಲೆ ಕಟ್ಟು ಅಂತ. If not for that, the power of action is Sitaram Rai built the school, and because of one man I am here today. It might have happened 21 years ago, it might have happened 30 years ago. This is the power of words. And these are the words which teachers use it every day in their classes. We don't have excuses. We can't give excuses. If today India has to grow, the future citizens of India have to be capable. They have to have that courage. And they need to have the tenacity and the perseverance to deal with the future difficulties. Because ಪೇರೆಂಟ್ಸಿಗೆ ಆಗ್ಬೋದು ಕಷ್ಟ ಅಂತ, ನಾಳೆ ಇನ್ನೂ ಕಷ್ಟ ಇದೆ. If the students think your teacher is bad, you wait till you get a boss. Then you will understand what is difficulty. If you think school is difficult, wait till you go outside. Because in real life, there is nothing fair. There are only two things, unfair and very unfair. And I'll give you an example. Today we carry a pen in our pocket. Yes, we all carry a pen in the pocket. But the only thing you see is the pen cap. Only thing you see is the pen cap. ಉಜ್ಜೋದೇ ಅದು, ಕಷ್ಟಪಡೋದೇ ಅದು ಪೆನ್ ನಿಬ್. ಇದೇ ಉಜ್ಜಿ ಉಜ್ಜಿ ಉಜ್ಜಿ, ಬಟ್ ಕ್ರೆಡಿಟ್ ಸಿಗೋದು ಯಾರಿಗೆ? ಕ್ರೆಡಿಟ್ ಸಿಗೋದು ಕ್ಯಾಪಿಗೆ. ಯಾವಾಗಲೂ ಹಾಗೆ ಆಗೋದು. ಟೀಚರ್ಸಿಗೂ ಹಾಗೆ. ನೀವು ಕಷ್ಟಪಡಬೇಕು, ಬಟ್ ಕ್ರೆಡಿಟ್ ಗೋಸ್ ಟು ದ ಸ್ಟೂಡೆಂಟ್. ನಥಿಂಗ್ ರಾಂಗ್ ಇನ್ ದಟ್. And that is the life we live in. ಯಾಕಂದರೆ we have to pass it forward. Shintur Narayan saw it 21 years ago, the English medium ಬೇಕು ವಿದ್ಯಾರಶ್ಮಿಗೆ ಅಂತ. The kids are benefiting. He did not get any benefit out of it. Today, another thing is, today we use certain words very loosely. Guru antheli. Do you know there are 6 levels of teaching? First starts with the Acharya. Okay. Then comes Upadhyaya. No, first is Adhyapak, Upadhyaya, Acharya, Drishta. No, Pandita, Drishta. Then comes Guru. ಇವತ್ತು ಶ್ರೀದ PhD ಲೆವೆಲ್ಗೆ ಹೋಗಿದ್ದೇವೆ ನಾವು. ಎಲ್ಲರೂ ಗುರು ಅಂತ. No. You are Acharya, you are Adhyapakas, you are just giving knowledge. Guru is the 6th level. So you don't have to feel pretty that you are, no. You have to work towards that. It is not a given thing. We use everything. Road ಸರಿ ಇಲ್ಲ ಅಂತ ಹೇಳಿದರೆ ಅದು ಮಳೆ ಅಂತ ಹೇಳ್ತೇವೆ. ಇವತ್ತು the thinking, common man uses it, I don't have a problem. When teachers use loose words, it causes problems, because one teacher affects the life of 10,000 students in his or her career. One teacher can make so much damage, even a soldier cannot do that much damage. A soldier in his whole burst of AK-47 might kill few people, but a teacher can devastate the whole country. And that is why the British changed our education system, because they understood the power of education, they understood what a teacher can do. They controlled 2/3 of the earth just because of their teaching abilities. We take everything for granted here today. ಸ್ವಲ್ಪ ಕಷ್ಟ ಆದರೆ ಏನಾಗ್ತದೆ? ಯಾಕಂದರೆ the term we use very loosely is ದರ್ದ್ ಕೆ ಆಗೆ ಹಾರ್ ಕೆ ಆಗೆ ಜೀತೆ ಅಂತ. No. ಹಾರ್ ಕೆ ಆಗೆ ದರ್ದ್. Once you finish that pain, you reflect on that pain, then comes progress. ಜಿಮ್ಮಲ್ಲಿ ನೋವು ಆಗಲಿಲ್ಲ ಅಂದರೆ you can't get the muscles. 8 ಗಂಟೆ ಓದಲಿಲ್ಲ ಅಂದರೆ ಯು ಕಾಂಟ್ ಗೆಟ್ ಡಿಸ್ಟಿಂಕ್ಷನ್ಸ್. ಬಟ್ ವಿ ಆರ್ ಆಲ್ ಟ್ರೈನ್ಡ್. ಅಲ್ಲಿ ಹೋಗಿ ಹರಕೆ ಹಾಕು, ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿ, ಅಲ್ಲಿಗೆ ಹೋಗಿ ಸುತ್ತುವ ಆಗಿ ದಿಸೆ. ಇದು ಯಾಕೆ? ಇದೆಲ್ಲ ಬಿಲೋ ಆ್ಯಾವರೇಜ್ ಸ್ಟೂಡೆಂಟ್ಸಿಗೆ ಅಷ್ಟೇ ಬರೋದು ಇದೆಲ್ಲ ಪ್ರಾಬ್ಲಮ್ಗಳು. ಹೈ ಪರ್ಫಾರ್ಮೆನ್ಸ್ ಸ್ಟೂಡೆಂಟ್ಸಿಗೆ ಯಾವುದೂ ಬರೋದಿಲ್ಲ ಈ ಪ್ರಾಬ್ಲಮ್. ಓದೋ ಮಕ್ಕಳಿಗೆ ಯಾವಾಗೂ ಕಷ್ಟ ಅಂತ ಆಗಿಲ್ಲ. ನಂಗೆ ಒಂದು ಓದೋ ಡಿಸ್ಟಿಂಕ್ಷನ್ ಮಗು ಹುಡುಗ ಹೇಳಿ ಓದೋದು ಕಷ್ಟ ಅಂತ ಹೇಳಿ. ಇದೆಲ್ಲ ಆ್ಯಾವರೇಜ್ ಮತ್ತು ಬಿಲೋ ಆ್ಯಾವರೇಜ್. ಆ್ಯಂಡ್ ವಿ ಅಪ್ರಿಷಿಯೇಟ್ ಆ್ಯಾವರೇಜ್ ಆ್ಯಂಡ್ ಬಿಲೋ ಆ್ಯಾವರೇಜ್. We give appreciation certificates, we give participation certificates, because we are creating weak men. This is how we create. And that's why today we are celebrating this day, because one man, one soldier, one teacher made a difference.
So if you want that you have to be respected, then you have to act in a way that you get that respect. You just can't demand respect. But we live in a world today where we use the word honorable. ಒಂದು ಆನೆ ಚಿತ್ರ ಬಿಡಿಸಿದರೆ ಕೆಳಗೆ ದ ಎಲಿಫೆಂಟ್ ಅಂತ ಬರಿಬೇಕಂತಿಲ್ಲ. ಅದು ಹಂದಿ ಥರ ಕಾಣ್ರೆ ಕೆಳಗೆ ಬರಿಬೇಕು ದ ಎಲಿಫೆಂಟ್ ಅಂತ. If you want respect, you can't demand. You have to create in such a way. Shintu Narayan Rai didn't ask for any of these accolades what we are giving him today. But he acted in such a way that today, even after so many years of his demise, we are still remembering him. Why? Because of his actions. But today, everybody is trained. Why I am studying? I am not studying for myself. Because if I have to tell my son, Neen Odu, if I have to tell my teachers, you improve, I have to improve. It's easy to give speeches, easy to say, ಶಾಸ್ತ್ರಿ ಅದು ಮಾಡಿದ್ರು ಇದು ಮಾಡಿದ್ರು ಅಂತ ನಾನೇನು ಮಾಡ್ತಾ ಇದ್ದೇನೆ. I have a relative of mine who is a joint director, Shivaprasad Alva. He is a government advocate. ಗೌರ್ಮೆಂಟ್ ಒಂದು ವೈಟ್ ಪೇಪರ್ ಕೊಡೋದಿಲ್ಲ ಅವರು, ನಿಂದೆ ಪೇಪರಲ್ಲಿ ಬರಿ ಅಂತ ಹೇಳ್ತಾರೆ. ಅಲ್ಲೇ ಪ್ರಿಂಟ್ರಲ್ಲಿದೆ, ಅದು ಗೌರ್ಮೆಂಟಿದ್ದು ಪ್ರಿಂಟರ್ ಅಂತ ಹೇಳಿದರು. ನಮ್ಮ ದೂರ ಹೋಗ್ಬೇಕಂತಿಲ್ಲ, ನಮ್ಮ ಪುತ್ತೂರಲ್ಲಿ ಇದ್ದಾರೆ ಜನಗಳು, ನಿಯತ್ತಿದ ಜನಗಳು ಪುತ್ತೂರಲ್ಲಿ ಇದ್ದಾರೆ. ಗೌರ್ಮೆಂಟ್ ಇದು ವೈಟ್ A4 ಸೈಜ್ ಪೇಪರ್ ಕೇಳಿದಕ್ಕೆ ಕೊಟ್ಟಿಲ್ಲ ಮನುಷ್ಯ ಅವನು ಕೋರ್ಟಲ್ಲಿ. ಅದೇ ಗೌರ್ಮೆಂಟಿದ್ದು ಪೇಪರ್, ಪ್ರೈವೇಟ್ ಯೂಸ್ಗಲ್ಲ ಅಂತ. ಸೊ ಇಟ್ ಆಲ್ ಡಿಪೆಂಡ್ಸ್ ವಾಟ್ ಐ ಡೂ. ನಮ್ಮ ಹಿಂದೂ ಧರ್ಮದಲ್ಲೂ ಸಹ ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ಕಣ್ಣು ಮುಚ್ಚೋದು ನಾವು, ಯಾಕಂದರೆ ಒಳಗೆ ನೋಡು ಅಂತ, ಹೊರಗೆ ನೋಡಲಿಕ್ಕಲ್ಲ ಒಳಗೆ ನೋಡು ಅಂತ. ಆ್ಯಂಡ್ ದಟ್ ಈಸ್ ವೈ ಅವರ್ Rishi Munis, when they get enlightened, they give up everything and they go. Shintu Narayan Rai didn't ask for anything. He said, you give education. And today, again, another word we heard is Vidya Dana anta. Dana is given, which is something very important. Dana kodode adanne, yadu very important ide adanne dana kododu. ಇವತ್ತು education is free, ಇಲ್ಲೇ ಇದ್ರು BA ಅವರು ಫ್ರೀ ಎಜುಕೇಷನ್ ಕೊಡ್ತಾರೆ ಅವರು. ಬಟ್ ಅದನ್ನು ತಗೊಂಡು ಯೂಸ್ ಮಾಡೋದು ಇನ್ನೂ ನಾವು ಕಲ್ತಿಲ್ಲ ನಾವು. We use the word dana, vidya, dana very loosely. Everything has become loose talk today. It's only if you want to become a $5 trillion economy, one old man Modi ji can't make a difference. We have to make a difference. We have to vote. Every student here, you might think ನನ್ನ ಹತ್ರ ಬಡವನು ಅಂತ. ಲೇಟೆಸ್ಟ್ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಬಂದಿದೆ, ನಿಮ್ಮ ಹ್ಯೂಮನ್ ಬಾಡಿ ಇಸ್ ವರ್ತ್ 500 crores. ನಿಮ್ಮದು ಕಿಡ್ನಿ, ನಿಮ್ಮ ಕಣ್ಣು, ನಿಮ್ಮ ಸ್ಪ್ಲೀನ್, ನಿಮ್ಮ ಲಿವರ್, ಇದ್ರ ವ್ಯಾಲ್ಯೂ ಹಾಕಿದರೆ ಯಾರಿಗೆಲ್ಲ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಅವ್ರ ಹತ್ರ ಕೇಳಿ ಹೇಳ್ತಾರೆ ಬಿಲ್ ಎಷ್ಟಾಗಿದೆ ಅಂತ. ನಿಮಗೆ ಆ್ಯಕ್ಚುಲ್ ನಿಮ್ಮ ಬಡವ ಯಾರೂ ಇಲ್ಲ. ಯು ಆರ್ ವಾಕಿಂಗ್ ಟಾಕಿಂಗ್ 500 crore rupees. ದಿಸ್ ಈಸ್ ಯುವರ್ ಟೆಂಪಲ್. ಸಿಕ್ಕಿದ್ದನ್ನು ತುಂಬಿಸೋದು ಡಸ್ಟ್ಬಿನ್ ಅಲ್ಲ. ಸೇಮ್ ಥಿಂಗ್ ವಿತ್ ಎಜುಕೇಷನ್. ಟುಡೇ ವಿ ಆರ್ ಗಿವಿಂಗ್ ಗುಡ್ ಎಜುಕೇಷನ್, ಅದಕ್ಕೆ ನಾವು ವ್ಯಾಲ್ಯೂ ಎಜುಕೇಷನ್ ಅಂತ ಹಾಕೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿದೆ, ವಿ ಗಾಟ್ 3 ranks. My teachers, if you ask 10 questions, they will answer the 10 questions. Will not say, ನಿನ್ನೆ ಹೇಳಿದ ನಿಂಗೆ ಅರ್ಥ ಆಗಲಿಲ್ವಾ, ನಿಂಗೆ ಅಷ್ಟು ಅರ್ಥ ಆಗಲಿಲ್ಲ. My teachers will not say that. But everywhere we use the words loosely, very, very loosely. Because why I say this word loosely is because ನೀವು ಏನು ಯೋಚನೆ ಮಾಡ್ತೀರಿ, belief becomes your behavior, behavior becomes your business. And that is exactly why we have a soldier here today. We are not what you call highlighting a soldier. We are highlighting the pain, the discipline which the Colonel Rakesh Valla went through. We are celebrating that. You appreciate the pain. Walking 40-50 kilometers with a 40 kilo backpack. ಇವತ್ತು ನಮ್ಮ ಮಕ್ಕಳಿಗೆ ಒಂದು ಅರ್ಧ ಗಂಟೆಯಲ್ಲಿ ಮಾಸಲ್ಲಿ ನಿಲ್ಲಕ್ಕಾಗೋದಿಲ್ಲ, ತಲೆ ತಿರುಗಿ ಬೀಳ್ತಾರಂತೆ. ಆ ಬಿದ್ದ ಕೂಡಲೇ ಅದಕ್ಕೊಂದು ಡ್ರಾಮಾ ಎಷ್ಟಾಗ್ತದೆ. ಇವರು ನಾಳೆ 14 ಗಂಟೆ ಕೆಲಸ ಮಾಡಲಿಕ್ಕಿದೆಯಾ? ಚೈನಾದಲ್ಲಿ there are only 2 shifts, 12-hour shifts. India has 3 shifts, 8-hour shifts. It's easy to blame, ಅವರು ಅಲ್ಲಿ ಕಮ್ಯುನಿಸ್ಟ್ ಇದೆ, ಅಲ್ಲಿ ಇದಿದೆ. No. The amount of work they do, the amount of physical fitness they have. And that is why in the interviews we ask for 75% marks, not because of the marks. Because 75% ಮಾರ್ಕ್ ತೆಗಲಿಕ್ಕೆ ಅವನಿಗೆ ದಿವಸಕ್ಕೆ 3 ಗಂಟೆ ಕೂತು ಓದೋ ಎಬಿಲಿಟಿ ಬೇಕು. ನನಗೆ ಅವನು ಬೇಕು, 3 ಗಂಟೆ ಕೂತ್ಕೊಳ್ಳೋನು ಬೇಕು ನನಗೆ. ಅವನು ಮಾರ್ಕ್ ಬೇಡ ನನಗೆ, ಯಾಕಂದರೆ ನಾನು ಟ್ರೈನಿಂಗ್ ಆಮೇಲೆ ಕೊಡ್ತೇನೆ ನಾನು ಅವನಿಗೆ. ಬಟ್ 3 ಗಂಟೆ ಕೂರಿಸೋದು ನನಗೆ ಆಗೋದಿಲ್ಲ, ಅದು ಟೀಚರ್ಸೇ ಮಾಡಬೇಕು. ಅದಕ್ಕೆ ಸ್ಕೂಲಿಗೆ ಬರಲಿಕ್ಕೆ ಹೇಳಬೇಕು. ಸ್ಕೂಲಲ್ಲಿ ವಿ ಡೋಂಟ್ ಬಿಲ್ಡ್ ಜೀನಿಯಸಸ್, ವಿ ಬಿಲ್ಡ್ ಮೆಂಟಲ್ ಸ್ಟೆಮಿನಾ. Physical stamina comes by running on the ground. Mental stamina comes by sitting in the classroom. We have a classroom, we have a role model whose photo we have put up there.
Shintu Narayan Rai. A simple man with no aspirations, but a very clear vision. So today's day, that is why I kept telling my teachers that if you don't become good teachers, your students will not become good students. Because ಮೊದಲಿಂದ ನೀವು ನಾವು ಯಾರು ಹೇಳಿದ್ದನ್ನು ಮಾಡಲಿಲ್ಲ, ನಾವು ಮಾಡಿದ್ದನ್ನು ನಮ್ಮ ಮಕ್ಕಳು ಮಾಡಿದ್ದಾರೆ. ಯಾಕಂದರೆ ಎಲ್ಲರಿಗೂ ಗೊತ್ತು, ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡಬೇಕು ಗೊತ್ತು, ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆರೋಗ್ಯ ತಿನ್ನಬೇಕು, ಎಲ್ಲರಿಗೂ ಗೊತ್ತಿದೆ. ಇವತ್ತು ಹೇಗೆ ಆಗಿದೆ ಅಂತ ಹೇಳಿದರೆ, ಹೆಲ್ತಿ ತಿಂದರೆ ಡಯಟ್ ಇಡುಲ್ಲೆ ಅಂತ. ದ ಬಿಹೇವಿಯರ್ ಯು ಆರ್ ಚೇಂಜಿಂಗ್. ಟೀಚರ್ಸ್ಗೆ ಏನಾದ್ರು ಹೇಳಿದರೆ ಇದು ನನ್ನ ಕೆಲಸ ಅಲ್ಲ. ಜಸ್ಟ್ ನೌ ವಿ ಹ್ಯಾಡ್ ಅ ಸೋಲ್ಜರ್ ಟೆಲ್ಲಿಂಗ್, ಅಲ್ಲಿ ಯಾರಾದ್ರು ಮಗು ಬೋರ್ವೆಲ್ಗೆ ಬಿದ್ದರೆ ದೇ ಕಾಲ್ ದ ಮಿಲಿಟ್ರಿ, ಫ್ಲಡ್ಸ್ ಬಂದರೆ ದೇ ಕಾಲ್ ದ ಮಿಲಿಟ್ರಿ, ರಾಯಟ್ಸ್ ಆದರೆ ದೇ ಕಾಲ್ ದ ಮಿಲಿಟ್ರಿ. ಅವರು ನನ್ನ ಕೆಲಸ ಅಲ್ಲ ಅಂದರೆ ಹೇಗಾಗ್ಬೋದು? ಅವರು ಟ್ರೈನ್ಡು ಅಲ್ಲ ಕೆಲಸಕ್ಕೆ, ಬಟ್ ಬಂದು ಮಾಡೋದಿಲ್ಲ ಅವರು. ಹೇಗೆ 24 ಗಂಟೆಯಲ್ಲಿ ಒಂದು ಬ್ರಿಡ್ಜ್ ಕಟ್ತಾರೆ? ಅವರೇನು ಸಿವಿಲ್ ಇಂಜಿನಿಯರ್ಸ್? ಅವ್ರ ಕೆಲಸ ಬ್ರಿಡ್ಜ್ ಕಟ್ಟೋದಾ? ಬಟ್ ವೈ ಕ್ಯಾನ್ ದೇ ಡೂ? ಇಫ್ ದೇ ಕ್ಯಾನ್ ಡೂ ಇಟ್, ವೈ ಕ್ಯಾನ್ ವಿ ಡೂ ಇಟ್? And we all respect soldiers. So today standing here, how many of you know where is Siachen? Can you point me on the map? So a soldier is fighting battle on 2 fronts. At -45 he is fighting. He has a family back home. So all I am requesting is don't open a 3rd front for him. Make sure he is fighting for something worthwhile, and that is we, the worthwhile people. It's only when we become worthwhile in our jobs, their fighting becomes justified. We didn't have to send anybody to Burma to fight, but it's for the nation they went, and the nation is you and me. So if we become individual in our jobs, ನಾ ಕಸ ಗುಡಿಸೋದು ಸರಿ ಕಸ ಗುಡಿಸುವ. ಇವತ್ತು ಕಸ ಸರಿ ಗುಡಿಸೋದಿಲ್ಲ, ಮೋದಿ ಹೇಗೆ ದೇಶ ನಡೆಸಬೇಕಂತ ಹೇಳ್ತಾರೆ. ಅವರು ಕೆಲಸ ಯಾರೂ ಸರಿ ಮಾಡೋದಿಲ್ಲ. ವೆರಿ ಸಿಂಪಲ್ ಥಿಂಗ್, ಕರೆಕ್ಟಾಗಿ ಕೆಲಸ ಮಾಡಿ, ಕರೆಕ್ಟಾಗಿ ನಿದ್ದೆ ಮಾಡಿ. ನಮ್ಮ ಹಿರಿಯರು ದಾರಿ ತೋರಿಸಿದ್ದಾರೆ, ಆ ದಾರಿನ ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಮಾಡಿದರು, ಏನು ಮಾಡಿದ್ರಲ್ಲ, ಯಾಕೆ ಮಾಡಿದರು ಅಂತ ಸ್ವಲ್ಪ ಯೋಚನೆ ಮಾಡಿ. ವಿಲ್ ಹ್ಯಾವ್ ಅ ಬೆಟರ್ ಲೈಫ್. ದಿಸ್ ಈಸ್ ದ ಬೆಸ್ಟ್ ಕಂಟ್ರಿ ವಿ ಕ್ಯಾನ್ ಲಿವ್ ಇನ್. ದಿಸ್ ಇಸ್ ದ ಓನ್ಲಿ ಕಂಟ್ರಿ ವೇರ್ ಯು ಕ್ಯಾನ್ ಕಿಕ್ ಬಿಯರ್ ಆ್ಯಂಡ್ ಕಿಕ್ ದ ಕ್ಯಾನ್ ಆನ್ ದ ರೋಡ್, ನೋ ಬಡಿ ಲಾಸ್ಕ್. ಇಲ್ಲಿ ನೀವು ಸೋಲ್ಜರ್ಗೆ ಒಂದು ಕಲ್ಲು ಬಿಸಾಕಿದ್ರೆ ಯಾರೂ ಕೇಳೋದಿಲ್ಲ. ನೀವು ಆಸ್ಟ್ರೇಲಿಯನ್ ಸೋಲ್ಜರ್ಗೆ ಒಂದು ಪೇಪರ್ದು ಬಾಲ್ ಬಿಸಾಕಿ, ಅವ್ನು ಫಸ್ಟ್ 2 ತಿಗಲೆಗೆ 2 ಗುಂಡು ಬಾಡುವೆ ಬಕ್ಕ ಕ್ವಶನ್ಗೆ ದಾದಂಡು. Here you can say anything to the army, you can say anything to the Prime Minister, everything goes. Why? Because we don't have that ethical, moral compass. ನಮಗೆ ಆರ್ಟಿಕಲ್ 21 ಫ್ರೀಡಮ್ ಆಫ್ ಕೊಟ್ಟಿದೆ ಅಂತ ಹೇಳಿದರೆ ಎಲ್ಲದಕ್ಕೂ ಮಾತಾಡೋದೇ ನಾವು ಆಪನ್ಬಿಟ್ಟು. ಬಟ್ ಟುಡೇ ಇಟ್ಸ್ ಎ ವೆರಿ ಆಸ್ಪಿಷಿಯಸ್ ಡೇ. ಟುಡೇ ಒನ್ ಮ್ಯಾನ್ ಸ್ಯಾಕ್ರಿಫೈಸ್ ಲಾಟ್ ಆಫ್ ಥಿಂಗ್ಸ್ ಫಾರ್ ಲಾಟ್ ಆಫ್ ಪೀಪಲ್ ಟು ಬಿ ಹಿಯರ್ ಟುಡೇ. So let's use this day as a remembrance day that we can do much better for our country. Jai Bharat. Thank you. ಶಿಂಟೂರು ನಾರಾಯಣ ರೈ ಅವರ ಆದರ್ಶವನ್ನು ಮುಂದಿಟ್ಟುಕೊಂಡು ಶಿಕ್ಷಕರ ಜವಾಬ್ದಾರಿ ಹಾಗೂ ವಿದ್ಯಾರ್ಥಿಗಳ ಕರ್ತವ್ಯವನ್ನು ಮಗದೊಮ್ಮೆ ಮನದಟ್ಟು ಮಾಡಿಕೊಟ್ಟಿದ್ದೀರಿ ಸರ್. ವಂದನೆಗಳು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ನ್ಯಾಯವಾದಿಗಳು, ಕ್ರೀಡಾಭಿಮಾನಿಗಳು, ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಹಾಗೂ ಶಿಂಟೂರು ನಾರಾಯಣ ರೈ ಅವರ ಸುಪುತ್ರರಲ್ಲಿ ಓರ್ವರಾದಂತಹ ಜಯಪ್ರಕಾಶ್ ರೈ ಅವರು ನಮ್ಮ ಆತಿಥ್ಯದಲ್ಲಿ ಇರುವಂತಹ ಎಲ್ಲರನ್ನೂ ಈಗ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿದ್ದಾರೆ. ಬಂಧುಗಳೇ, 14ನೇ ವರ್ಷದ ಶಿಂಟೂರು ಸ್ಮೃತಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಲೋಕೇಶ್ ಅವರು ಈಗಾಗಲೇ ಮುಂದೆ ತೆರಳಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಸಂಘಟಕರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಭಾಳ ಚೆನ್ನಾಗಿ ಮಕ್ಕಳಿಗೆ ಮನವರಿಕೆ ಆಗುವಂತೆ ಮಾತನಾಡಿದಂಥ ವಿದ್ಯಾರಶ್ಮಿ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿ ಅಡ್ವೊಕೇಟ್ ಲಕ್ಷ್ಮೀ ಎಲ್ ಶೆಟ್ಟಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನ ಯೋಧರನ್ನು ಸನ್ಮಾನಿಸಿದವರು ಶ್ರೀಯುತ ಬಲರಾಮಾಚಾರ್ಯವರು, ಮ್ಯಾನೇಜಿಂಗ್ ಡೈರೆಕ್ಟರ್ GL ಗ್ರೂಪ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಈ ದಿನದ ಶಿಂಟೂರು ಸ್ಮೃತಿ ಸನ್ಮಾನವನ್ನು ಪಡ್ಕೊಂಡವರು ಕರ್ನಲ್ ರಾಜೇಶ್ ಹೊಳ್ಳ MS. ಭಾಳ ಸುಂದರವಾಗಿ ಆರ್ಮಿ ಅಂದರೆ ಏನು,
ಅವರ ಕಷ್ಟಗಳ ಬಗ್ಗೆ ಕೂಡ ನಮ್ಗೆ ಗೊತ್ತಿಲ್ಲ. ನಾವು ಭಾಳ ದೂರದಿಂದ ನೋಡಿ ಅಭಿಮಾನ ಪಡುವವರು, ಆದರೆ ಅದರ ಒಳಗಿನ ಮರ್ಮವನ್ನು ಅವರು ಭಾಳ ಚೆನ್ನಾಗಿ ಬಿಚ್ಚಿಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಶಿಂಟೂರು ಸಂಸ್ಮರಣೆ ಮಾಡಿದವರು ನಮ್ಮೆಲ್ಲ ಆತ್ಮೀಯರು ಹೂವಣ್ಣ. ಬಹುಶಃ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಮಾತಾಡ್ತಾರೆ. ಇವತ್ತು ನನಗೆ ಭಾಳ ವಿಶೇಷ ಆಗಿದೆ, ಅವರು ಭಾಳ ಟೈಮ್ನಲ್ಲಿ ಅದನ್ನು ಮುಗಿಸಿರುವಂಥ. ಅದಕ್ಕೆ ಕಾರಣ ಅವರ ಕ್ಲಾಸ್ಮೇಟ್ ಅವರ ಹಿಂದೆ ಕೂತಿದ್ದಾರೆ. ಭಾಳ ಸುಂದರವಾಗಿ ನಮ್ಮ ತಂದೆಯವರ ಬಗ್ಗೆ ಒಂದಷ್ಟು ಒಳ್ಳೆಯ ಮಾತುಗಳನ್ನ ಆಡಿದ್ರಿ ಸರ್. ತಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ವೇದಿಕೆಯಲ್ಲಿ ಈ ಒಂದು ಸಂಸ್ಥೆಯ ಆಧಾರ ಸ್ತಂಭ ನಮ್ಮ ಅಣ್ಣನ ಜೊತೆ ನಿರಂತರವಾಗಿ ಈ ಒಂದು ಸಂಸ್ಥೆಯ ಏಳಿಗೆಗೆ ದುಡಿತಿರುವವರು ಸುಂದರ್ ರೈಗಳು, ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಬಹುಶಃ ನಮ್ಮ ತಂದೆಯವರ ಹೆಸರು ಹೇಳಿದರೂ ಕೂಡ ಅದರ ಸಾಧನೆಯ ಸರದಾರ ನಮ್ಮ ಅಣ್ಣ. ಎಲ್ಲ ತಂದೆಗೆ ಹೆಸರಿಟ್ಟು ಬಹುಶಃ ಅವರು ಮಾಡಿದಂಥ ಈ ದೊಡ್ಡ ಕಾರ್ಯಗಳು ಬಹುಶಃ ಇವತ್ತು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಹಳಷ್ಟು ಸಾವಿರಾರು ಜನಕ್ಕೆ ಅದೊಂದು ಪ್ರಯೋಜನಕಾರಿಯಾಗಿದೆ. ಅದನ್ನು ನಿರಂತರವಾಗಿ ಮಾಡಿಕೊಂಡು ಬರುವಂಥದ್ದು. ಬಹುಶಃ ಒಂದು ಸಲ ಎರಡು ಸಲ ಮಾಡ್ಬೋದು, ಕೆಲವೊಮ್ಮೆ ಕಾರ್ಯಕ್ರಮಗಳು ಕೆಲವಾರು ವರ್ಷಗಳು ಹೋದಾಗ ಕುಂಠಿತ ಆಗ್ತದೆ. ಆದರೆ ನಮ್ಮ ಅಣ್ಣನ ನೇತೃತ್ವದಲ್ಲಿ ಪ್ರತಿ ವರ್ಷ ಒಂದು ಆ ಲೆವೆಲನ್ನು ಮೇಂಟೈನ್ ಮಾಡಿಕೊಂಡು ಬಂದು ಇವತ್ತಿನವರೆಗೂ 14 ವರ್ಷಗಳ ಕಾಲ ಇದನ್ನೊಂದು ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಮಾಡಿಕೊಟ್ಟವರು ಸವಣೂರು ಸೀತಾರಾಮರಾಯಗಳು ಸಹೋದರ, ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ 2 ಪ್ರಾಂಶುಪಾಲರುಗಳು ಕೂಡ ವೇದಿಕೆಯಲ್ಲಿದ್ದಾರೆ, ಡಾಕ್ಟರ್ ರಾಜಲಕ್ಷ್ಮಿ, ಅದೇ ರೀತಿ ಶಶಿಕಲಾ ಸಾಳ್ವ, ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕುಟುಂಬದ 3-4 ಸದಸ್ಯರು ನಾವು ವೇದಿಕೆಯಲ್ಲಿದ್ದೇವೆ, ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅಲ್ಲದೆ ಇವತ್ತು ನಮ್ಮ ಅಣ್ಣನ ಹೇಳಿಕೆ ಕೇಳಿಕೆಗೆ ಹೋಗೊಟ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಸುಳ್ಯದಿಂದ ಬರುವಂಥದ್ದು, ಸುಳ್ಯದಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಪ್ರತಿ ವರ್ಷ ಬರ್ತಾ ಇದ್ದೀರಾ ಅವರ ಕೇಳಿಕೆಗೆ ಮನ್ನಿಸಿ. ಈ ಸಂದರ್ಭದಲ್ಲಿ ಸಭೆಯಲ್ಲಿ ತಾವೆಲ್ಲ ಇದ್ದೀರಾ, ಎಲ್ಲ ಹಿರಿಯರಿದ್ದೀರಾ, ಒಬ್ಬೊಬ್ಬರನ್ನೇ ಹೆಸರಲಿಕ್ಕೆ ಆಗೋದಿಲ್ಲ. ಬಂದ ಎಲ್ಲ ಆತ್ಮೀಯ ಬಂಧುಗಳನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಸಂಸ್ಥೆಯ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವರ್ಗ ಭಾಳ ಶಿಸ್ತಿನಿಂದ, ಸಾಮಾನ್ಯವಾಗಿ ಇಂಥ ಸಭೆಗಳು ಮಕ್ಕಳನ್ನು ಭಾಳ ನಿಯಂತ್ರಣದಲ್ಲಿರುವುದು ಭಾಳ ಕಷ್ಟ, ಆದರೆ ಭಾಳ ಸಂತೋಷ ಆಗ್ತದೆ. ಮಕ್ಕಳು ಚೆನ್ನಾಗಿ ಇವತ್ತಿನ ಏನು ಕಾರ್ಯಕಲಾಪದಲ್ಲಿ ಒಂದಷ್ಟು ಸದ್ದು ಗದ್ದಲಿಲ್ಲದೆ ಅದರಲ್ಲಿ ಭಾಗವಹಿಸುವಂಥದ್ದು, ಬಹುಶಃ ಅವರಿಗೂ ಕ್ರೆಡಿಟ್ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಸಿಬ್ಬಂದಿ ವರ್ಗ, ಟೀಚರ್ಸ್, ಬಹುಶಃ ಅವರನ್ನು ಆ ರೀತಿಯಾಗಿ ಟ್ರೈನ್ ಮಾಡಿದವರಿಗೆ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ಒಂದೇ ಇದರಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಭಾಳ ವಿಶೇಷವಾಗಿ, ಯಾಕೆಂದರೆ ಸವಣೂರು ಸೀತಾರಾಮರಾಯಗಳ ಕಾರ್ಯಕ್ರಮ ಅಂತ ಹೇಳಿದರೆ ಅಲ್ಲಿ ಮಾಧ್ಯಮಕ್ಕೆ ಭಾಳ ವಿಶೇಷ ಪ್ರಾಶಸ್ತ್ಯ ಕೊಡುವವರು ಮತ್ತು ಮಾಧ್ಯಮದವರು ಕೂಡ ಆ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಮಾಧ್ಯಮದಲ್ಲಿ ಬಿತ್ತರಿಸುವವರು, ಅವರಿಗೆ ಕೂಡ ಮಾಧ್ಯಮ ಮಿತ್ರರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಇದನ್ನು ಯಶಸ್ವಿಗೊಳಿಸಿದ ಎಲ್ಲ ಬಂಧು ಮಿತ್ರರಿಗೂ ಕೂಡ ಧನ್ಯವಾದ ಹೇಳ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ತಮಗೂ ವಂದನೆಗಳು ಸರ್. ಸತ್ಯ, ನಿಸ್ವಾರ್ಥತೆ ಮತ್ತು ಆಂತರಿಕ ಪರಿಶುದ್ಧತೆ, ಯಾರಲ್ಲಿ ಈ 3 ಶ್ರೇಷ್ಠ ಗುಣಗಳಿರುತ್ತದೆಯೋ ಅಂಥವರನ್ನು ಬ್ರಹ್ಮಾಂಡದ ಯಾವ ಶಕ್ತಿಯೂ ಅಲುಗಾಡಿಸಲಾರದು. ಇದಕ್ಕೆ ಪರ್ಯಾಯ ಪದವೇ ಶಿಂಟೂರು ನಾರಾಯಣ ರೈ ಅವರು ಎನ್ನುವ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ವಂದನೆಗಳು.